ರಣದೊಳಿಂದಿನ ದಿನದವರೆಗೆ ತೀರಿದ ಅಣುಗರಿ ಲೆಕ್ಕದೊಳು 98 ಜನವಾಯ್ತು. ಸತ್ಯ ರಕ್ಷಿಸ್ತೇವೆ, ಧರ್ಮ ಪಾಲನೆ ಮಾಡ್ತೇವೆ. ಹೀಗೆ ನಾವೆಷ್ಟು ಹಂಬಲಿಸಿ ಮುಂದಕ್ಕೆ ಸಾಗಿದ್ರೂ ಬರಬಹುದಾದಂತಹ ಮಹಾ ಒಂದು ದುರಂತವನ್ನು ತಪ್ಪಿಸುವುದಕ್ಕಾಗಲಿಲ್ಲ. ರಾಜಸೂಯಾವಭೃತವನ್ನು ಪೂರೈಸಿದ ಮೇಲೆ ಭಗವಾನ್ ಬಾದರಾಯಣರಲ್ಲಿ ನಮ್ಮ ಅಣ್ಣನಾದಂತಹ ಧರ್ಮಜ ಒಂದು ಪ್ರಶ್ನೆ ಮುಂದಿಟ್ಟ. ಈ ಪೃಥ್ವಿಯಲ್ಲಿ ಒಂದು ರಾಜಸೂಯಾವಭೃತವಾದರೆ, ಅಂದರೆ ರಾಜಸೂಯ ಮಾಡಿ ಪೂರ್ಣಾಹುತಿಯಾಗಿ ಅವಭೃತವಾದರೆ, ದಿವಕ್ಕೆ ಸಂಬಂಧಿಸಿದ, ಅಂತರಿಕ್ಷಕ್ಕೆ ಸಂಬಂಧಿಸಿದ, ಭೂಮಿಗೆ ಸಂಬಂಧಿಸಿದ 3 ಮಹಾ ಉತ್ಪಾತಗಳನ್ನು ಕಾಣಬೇಕಾಗುತ್ತದೆ. ಇದು ದೇವಮುನಿಗಳಾದಂತಹ ನಾರದರು ಮೊದಲೇ ಸೂಚಿಸಿದ್ರು. ಆದರೂ ಅಯ್ಯನ ಸದ್ಗತಿ ಕಾರಣವಾಗಿ ರಾಜಸೂಯವನ್ನು ಸಂಕಲ್ಪಿಸಿದೆವು, ಮಾಡಿ ಪೂರೈಸಿದೆವು. ಈಗ ಒಂದು ಅಗ್ರಪ್ರಧಾನ ಅಥವಾ ಅರ್ಘ್ಯಪ್ರಧಾನ ಯಾರಿಗೆ ಅನ್ನುವಂತಹ ವಿಷಯದಲ್ಲಿ ಎದ್ದಂತಹ ಒಂದು ವಿವಾದ, ಕೃಷ್ಣನಿಗೆ ಪ್ರಧಾನಾರ್ಘ್ಯವನ್ನು ಕಲ್ಪಿಸಿದ್ದಕ್ಕೆದ್ದಂತಹ ವಿವಾದ ಕಾರಣವಾಗಿ ಕೃಷ್ಣಸ್ವಾಮಿಯ ಶಿಶುಪಾಲನನ್ನು ಕೊಂದು ಮುಗಿಸಿತು. ಒಂದು ಯಾಗಾವಸಾನದಲ್ಲಿ ಆಗಬೇಕಾದ ಕೆಲಸ ಅಲ್ಲಲ್ಲ, ದುಷ್ಟನ ವಧೆ ಆಗಬೇಕಾದದ್ದೇ. ಆದರೆ ನಾವೊಂದು ಶುಭ ಕಾರ್ಯಕ್ರಮ ಇಟ್ಟಿರುವಾಗ ಅದರ ಮಧ್ಯದಲ್ಲಿ ಒಂದು ಅಶುಭದ ಕೆಲಸ ಆದರೆ ಮನಸ್ಸಿಗೊಂದು ನೋವಾಗುವುದಿದ್ದದ್ದು. ಅದಕ್ಕಾಗಿ ವೇದವ್ಯಾಸರಲ್ಲಿ ನಮ್ಮಣ್ಣ ಪ್ರಶ್ನೆ ಮಾಡಿದ. 3 ಆಗುತ್ತದೆ ಅಂತ ನಾರದರು ಹೇಳಿದ್ದಾರೆ, 1 ಇದರಲ್ಲಿ ಮುಗಿಯಿತು ಅಂತ. ಆಗ ವೇದವ್ಯಾಸರು ಹೇಳಿದರು, ಇದು ಬಿಡು, ಇದು ಅದಕ್ಕೆ ಸಂಬಂಧಿಸಿದ್ದಲ್ಲ. ಯಾಕಂದರೆ ಮಹಾವಿಪ್ಲವಕಾರಿಯಾದಂತಹ ಪರಿಣಾಮ ಕಾಣುವಲ್ಲಿ ರಾಜಸೂಯ ಮುಗಿದ ಮೇಲೆ ಅವಧಿ 13 ವರ್ಷದ ಇರ್ತದೆ ಅಂತ. 13 ವರ್ಷದ ಅವಧಿ ಉಂಟು. ಇದರ ಮಧ್ಯದಲ್ಲಿ ಯಾವಾಗ ಬೇಕಾದರೆ ಆಗಬಹುದು ಅನ್ನುವುದು ಧ್ವನಿ. ಆದ್ದರಿಂದಲೇ ಒಂದು ಮಹಾವಿಪ್ಲವಕಾರಿಯಾದಂತಹ ಸಂಗ್ರಾಮವೊಂದು ಒದಗುತ್ತದೆ. ಅದಕ್ಕೆ ಸುಯೋಧನ ದುಷ್ಟಬುದ್ಧಿಯೂ ಕಾರಣವಾಗಿರ್ತದೆ, ಭೀಮಾರ್ಜುನರ ಬಲವೂ ಸೇರಿರ್ತದೆ. ಅದಕ್ಕೆ ನಮ್ಮಣ್ಣ ಒಂದು ಸಂಕಲ್ಪ ಮಾಡಿದ್ದು. ಒಮ್ಮೆ ಹೇಳಿದ, ನನಗೆ ಎಂಥದ್ದು ಬೇಡ, ಸಾಮ್ರಾಜ್ಯ ಬೇಡ, ಮತ್ತೊಂದು ಬೇಡ, ಎಲ್ಲ ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ. ಅಲ್ಲ, ಕಾಡಿಗೆ ಹೋದ್ರು ಇದು ಬಿಡ್ತದ, ಬರಲೇಬೇಕಲ್ಲ. ಆಗ ಎಲ್ಲಾದರೂ ಒತ್ತಾಯಿಸಿರಿಸು, ಇಲ್ಲ ಇಲ್ಲ ಹಾಗೆ ಮಾಡಲಿಕ್ಕಿಲ್ಲ. ಆಗ ಒಂದು ನಿರ್ಣಯ ಹೇಳಿದ. ನನ್ನ ನಿರ್ಣಯ ಒಂದುಂಟು ಕೇಳಿ, ಯಾರು ಏನನ್ನು ಕೇಳಿದರೂ ನಾನು ಅದಕ್ಕೆ ವಿರೋಧ ಮಾತಾಡುವುದಿಲ್ಲ. ನಮ್ಮ ದಾಯವಾದಿಗಳಲ್ಲಿ ಅಂತೂ ಅವರು ಕೇಳಿದ್ದಕ್ಕೆಲ್ಲ ಅಷ್ಟು ಅಂದು ಬಿಡುವುದು. ಆದ್ದರಿಂದಲೇ ದ್ಯೂತದ ಕರೆಯನ್ನು ಒಪ್ಪಬೇಕಾಗಿ ಬಂದದ್ದು ನಮ್ಮಣ್ಣನಿಗೆ. ಮೊದಲೇ ಮಾಡಿಕೊಂಡಿದ್ದಾನೆ ನಿರ್ಣಯ, ಅವರು ಕೇಳಿದ್ದಕ್ಕೆ ಇಲ್ಲ ಹೇಳುವುದಿಲ್ಲ ಅಂತ. ಇಲ್ಲದಿರಿಗೆ ಒಂದು ಸಲ ಸೋತಾಗ ಗೊತ್ತಾಗುವುದಿಲ್ಲ ಮತ್ತೊಮ್ಮೆ ದ್ಯೂತಕ್ಕೆ ಹೋಗಬಾರ್ದು ಅಂತ. ಮೊದಲು ಸುದ್ಯೋತ ಅಲ್ಲ, ಅದು ವಿಪರೀತಕ್ಕೆ ಮುಟ್ಟಿತು. ಮತ್ತಿನ ದ್ಯೂತಕ್ಕೆ ಬರುವಾಗ ಅದೇ ಕಾರಣ ಸಾಕಲ್ಲ, ನೀವು ಹೇಳಿದಾಗಿಲ್ಲ ಜನ, ಹಾಗಾಗಿ ನಾವು ಬರುವುದಿಲ್ಲ ಹೇಳ್ಬೋದಿತ್ತಲ್ಲ. ಯಾಕೆ ಹೇಳಲಿಲ್ಲ ಕೇಳಿದರೆ? ಒಂದು ಈ ಕಾರಣ. ಇನ್ನೊಂದು, ದ್ಯೂತಕ್ಕೆ ಕರೆದರೆ ನಾನು ಅದರಿಂದ ನಿವೃತ್ತನಲ್ಲ ಅನ್ನುವುದು ನನ್ನ ಸಂಕಲ್ಪ ಅಂತ ಮತ್ತೊಂದು ಉಂಟು. ಈ ಕಾರಣದಿಂದ ಹೋದ. ಹಾಗಿದ್ರೆ ಯಾಕೆ ಇದು? ದ್ಯೂತದ ಕುರಿತಾಗಿ ಆಸಕ್ತಿ ಯಾವುದು ನಮ್ಮಣ್ಣನಿಗೆ ಅಲ್ಲದೇ ಇದ್ದದ್ದಲ್ಲ, ಅದರಲ್ಲಿ ಆಸಕ್ತಿ ಉಂಟು. ಹಾಗೆಂದು ಅದೇ ಹವ್ಯಾಸ ಅಲ್ಲ. ಈಗ ಅದಕ್ಕಿಂತ ಮೊದಲು ನಮ್ಮಣ್ಣ ಎಲ್ಲಿಯಾದರೂ ದ್ಯೂತ ಆಡಿಕೊಂಡಿದ್ದದಕ್ಕೆ ನಿದರ್ಶನ ಉಂಟ ನಿಮ್ಮ ಹತ್ರ? ಇಲ್ಲ. ವಿರಾಟ ನಗರದಲ್ಲಿ ಆಡಿಕೊಂಡಿದ್ದ ಈಗ ಮೊನ್ನೆ, ಅದು ಪ್ರಶ್ನೆ ಬೇರೆ. ಅದು ಯಾಕೆ? ಅದಕ್ಕೆ ಬೇಕಾದಂತಹ ಒಂದು ಹಿನ್ನೆಲೆ ಮತ್ತೊಂದು ಉಂಟು. ಬೇಕಾದಂತಹ ದ್ಯೂತ ವಿದ್ಯದ ಪರಿಣತಿಯನ್ನು ಸಂಪಾದಿಸಿಕೊಂಡಿದ್ದಾನೆ. ಆದ್ದರಿಂದಲೇ ಸುಯೋಧನ ಮತ್ತೊಮ್ಮೆ ದ್ಯೂತಕ್ಕೆ ಕರೆಯಲಿಲ್ಲ ನಮ್ಮಣ್ಣನ. ಈಗ ಶಕುನಿಯದ್ದು ನಡೆಯುವುದಿಲ್ಲ ನಮ್ಮಣ್ಣನ ಮುಂಭಾಗದಲ್ಲಿ, ಅವನ ಯಾವ ತಂತ್ರವು ಅಷ್ಟು ಯುವ ಪರಿಣತಿಯನ್ನು ಸಾಧಿಸಿ ಆಗಿದೆ. ಹಾಗಿದ್ರೆ ಹೇಗೆ? ಸಾಮದಿಂದ ನಮಗೆ ಭೂಮಿಯನ್ನು ಕೊಟ್ಟು ಬಿಡಬೇಕಾಗಿತ್ತು. ಆದರೆ ಪ್ರತ್ಯಕ್ಷವಾಗಿ ತನ್ನ ಮುಂದಿರಬಹುದಾದಂತಹ ಅಪಾಯ ಏನು ಅನ್ನುವುದನ್ನು ತನ್ನ ಕಣ್ಣುಗಳಿಂದ ಕಾಣುವ ಸಾಮರ್ಥ್ಯವಿದ್ದರೂ ಕಣ್ಣುಗಳಿಲ್ಲದೆ ಇದ್ದವನ ಹಾಗೆ ಮಾಡಿದ. ಕಣ್ಣುಗಳಿಲ್ಲದ ನೃಪತಿ ಹಾಗೆ. ಯಾರು? ಸುಯೋಧನ. ನಾವು ದೊಡ್ಡಪ್ಪ ಹೇಳಿದಂತೆ, ಬೇಡಪ್ಪ ಪಾಂಡವ ವಿರೋಧ ಮಾಡಬೇಡ, ಸಂಧಾನಕಾರನಾಗಿ ಹೋದವ ಕೃಷ್ಣ. ಒಟ್ಟಿಗಿದ್ದವರು ಭಗವಾನ್ ಪರಶುರಾಮರು, ಮಾತ್ರವಲ್ಲ ಮಹರ್ಷಿಗಳಾದ ಕಣ್ವರು, ನಾರದಾದಿ ದೇವರ್ಷಿಗಳು, ಇವರೆಲ್ಲ ಕೃಷ್ಣನ ಜೊತೆಯಲ್ಲಿ ಹೋಗಿದ್ದಾರೆ ಸಂಧಾನ ಕಾರಣಕ್ಕಾಗಿ. ಎಲ್ಲರೂ ಬಗೆ ಬಗೆಯಾಗಿ ವಿವರಿಸಿ ಹೇಳಿದರು, ಇಲ್ಲ ಆಯುಧದ ಮನೆಯಲ್ಲಿ ಭೂಮಿ. ಕಣ್ಣಿದ್ದು ಕುರುಡ. ಭೀಮಾರ್ಜುನರ ಬಲವನ್ನು ನೆಚ್ಚಿ ಏನಾಗಬಹುದು ಪ್ರಪಂಚದಲ್ಲಿ ಅನ್ನುವುದರ ಪ್ರತ್ಯಕ್ಷ ಅನುಭವವನ್ನು ಆಗಾಗ ಅನುಭವಿಸಿದ ಸುಯೋಧನ
ಅಳಿದು ಹೋಗಬಹುದಾದ ಅಲ್ಪವಾದಂತಹ ಸೈನಿಕ ಬೆಂಬಲವನ್ನು ನಂಬಿ ಯುದ್ಧಕ್ಕೆ ಕರೆ ಕೊಡ್ತಾನೆ. ಅದು ಕೃಷ್ಣನಿಗೆ ವಿರೋಧವಾಗಿ ಅಂತಾದರೆ ಅವ ಕಣ್ಣಿದ್ದವನ, ಕಣ್ಣುಗಳಿಲ್ಲದ ನೃಪತಿ. ಆಯ್ತಲ್ಲ ಪರಿಣಾಮ, ನಡೆಯಿತು ಯುದ್ಧ. ಇಂದಿಗೆ 17ನೆಯ ದಿವಸ. 16 ದಿವಸಗಳ ಯುದ್ಧದಲ್ಲಿ ಅಪಾರವಾಗಿ ಸೇನಾವಾಹಿನಿಗಳೆಲ್ಲ ನಾಶವಾಗಿ ಹೋಗಿದೆ. ಎಂತೆಂಥವರನ್ನೆಲ್ಲ ಕಳಕೊಂಡಿವು. ನಮ್ಮ ಪಾಳಯದಲ್ಲಿ ಆಗಿದೆ, ಇಲ್ಲ ಅಂತ ಅಲ್ಲ, ಯುದ್ಧ ಅಂದ ಮೇಲೆ ಇರ್ತದೆ. ಆದರೆ ಯಾವ ಕಾಲಕ್ಕೂ ಗಳಿಸಲಾಗದೇ ಇದ್ದ, ಕಳಕೊಂಡರೆ ಆ ನಷ್ಟವನ್ನು ಯಾವ ವಿಧದಿಂದಲೂ ತೀರಿಸುವುದಕ್ಕೆ ಸಾಧ್ಯವಾಗದೇ ಇರುವ ಭೀಷ್ಮ ಆಚಾರ್ಯರು, ನಮ್ಮ ಅಜ್ಜ ಗುರುಗಳು ದ್ರೋಣಾಚಾರ್ಯರು, ಇಂಥವರನ್ನೆಲ್ಲ ಸಮರ ಕ್ಷೇತ್ರದಲ್ಲಿ ಕಳಕೊಳ್ಳಬೇಕಾಗಿ ಬಂತು. ನಿನ್ನೆಯ ದಿವಸ ಕರ್ಣನ ಸೇನಾಧಿಪತಿತ್ವದ ಗೆಲ್ತೇನೆ ಅನ್ನುವಂತಹ ಭಾವದಿಂದ ಸಮರ ಕ್ಷೇತ್ರವನ್ನು ಪ್ರವೇಶಿಸಿದರೆ ಹೊಡೆದು ಚಾನಾಹಾನಿ ಮಾಡಿ ಮುಖ ಕೆಳಗೆ ಹಾಕಿಕೊಂಡು ಕೌರವಪಾಳೆಯ ಹೋಗಬೇಕಾದಂತಹ ಸ್ಥಿತಿಯನ್ನು ನಾವು ಒದಗಿಸಿಕೊಟ್ರೆ, ಇಂದು ಮತ್ತೆ ಶಲ್ಯ ಸಾರಥ್ಯದಿಂದ ವಿಜೃಂಭಿಸುತ್ತಾ ಕರ್ಣ ರಣಕ್ಷೇತ್ರದಲ್ಲಿ ಮುಂದುವರಿಯುತ್ತಾ ಇದ್ದಾನೆ. ಅಲ್ಲ, ವಿಜೃಂಭಿಸುವುದೆಂತ ನಮ್ಮ ಎದುರಿಗೆ ಬಂದಾಗ ಹೊಡೆದೇ ಹಾಕಿದ್ದು, ಎತ್ತಿದ್ದೆ ಆಯುಧ, ಒಡೆದು ಬಿಡ್ತಾನೆ ಕರ್ಣನನ್ನು ಅಂತ. ಆಗ ಮತ್ತೆ ಮಾದ್ರ ಭೂಪತಿಗಳೇ ಹೇಳಿದರು, ಬಿಡು ಇದ್ದಲ್ಲಿ ಬಿದ್ದವಲ್ವ. ಮತ್ತೆ ಮಾವ ಹೇಳುವಾಗ ಅಂತ ಬಿಟ್ಟೆ, ಮತ್ತೆ ನೆನಪಾಯ್ತು, ತಮ್ಮನದ್ದೊಂದು ಪ್ರತಿಜ್ಞೆ ಉಂಟು, ನಾನೇ ಹೇಳಿದ್ದದು ಅವ ಕೊಲ್ತಾನೆ ಅಂತ. ಮತ್ತೀಗ ನಾನೇ ಮೀರಿದರೆ ಹೇಗೆ? ಹಾಗಿದ್ರೆ ನಾನು ಯಾರನ್ನು ಕೊಲ್ಲುವುದು ಬೇಕಲ್ಲ. ಹಾಗೆ ಯಾರನ್ನು ಕೊಲ್ಲುವ ಅಂತ ನೆನಪ ಯೋಚನೆ ಆಯಿತು. ಕೌರವಾನುಜರು ಯುದ್ಧ ಆರಂಭ ಆದೊಂದಿನಿಂದ ತಲೆ ಹೊಡಿಲಿಕ್ಕೆ ಶುರು ಮಾಡಿದ್ದೇನೆ. ನಡೀತಾ ಉಂಟು. ಈಗ ಲೆಕ್ಕ ಹಾಕಿದರೆ 98 ಜನವಾಯಿತು. ಕೌರವನ ತಂಬಿದಂದರೆ 98 ಜನರನ್ನು ಕೊಂದು ಮುಗಿಸಿ ಆಗಿದೆ. ಪಾಪ ಅವನಿಗೆ ಕಣ್ಣೇ ಇಲ್ಲ, ಧೃತರಾಷ್ಟ್ರನಿಗೆ, ನಮ್ಮ ದೊಡ್ಡಪ್ಪನಿಗೆ. ಬೇಡ, ಎಲ್ಲರಿಗೂ ಕಣ್ಣೇ ಬೇಕು ಅಂತಿಲ್ಲ. ಕಣ್ಣಿನಿಂದಲ್ಲ ಲೋಕ ನೋಡೋದು, ಒಳಗಣ್ಣಿನಿಂದ ನೋಡೋದು. ಒಳಗಣ್ಣಾದರೂ ಬೇಡ, ಅದು ಇಲ್ಲ. ಯುದ್ಧವೇ ಬೇಡ ಅನ್ನೋ ಹಾಗೆ ತಡೆಯಬೇಕಾದವ ಯುದ್ಧವನ್ನು ನಿರ್ಣಯಿಸಿದಂತಹ ಕಾಲದಲ್ಲಿ ಭಗವಾನ್ ವೇದವ್ಯಾಸರಲ್ಲಿ ಕೇಳಿಕೊಂಡಂತೆ, ನನಗೆ ಯುದ್ಧ ಏನಾಗ್ತದೆ ಅಂತ ತಿಳಿಯುವ ಕುತೂಹಲ ಉಂಟು, ಅದನ್ನು ಕಾಣಬೇಕು. ನೋಡಿ, ನಮ್ಮ ಸಂಧಾನಕ್ಕೋದ ದೇವರು ಬಂದು ಹೇಳಿದರು, ಕಣ್ಣಿಲ್ಲದೆ ಇದ್ದಂಥ ಅಂಧದ್ರಪತಿಗೂ ಕಣ್ಣು ಹುಟ್ಟಿತು, ನಾವೇನು ಅನ್ನುವುದನ್ನು ನೋಡುವುದಕ್ಕೆ ಸಾಧ್ಯ ಆಯಿತು. ಹೌದಾ, ದೊಡ್ಡಪ್ಪನಿಗೆ ಕಣ್ಣು ಅಂತ ಇಲ್ಲ, ಅದು ಮತ್ತೆ ಸಾಕು ಅಂತ ಅವನೇ ಹೇಳಿದ. ನಿನ್ನನ್ನು ನೋಡಿದ ಮೇಲೆ ಇನ್ನು ಬೇರೆಂಥದ್ದು ನೋಡಲಿಕ್ಕಿಲ್ಲ ನನಗೆ, ಕಣ್ಣುಗಳು ಇಂಗಿ ಹೋಗಲಿ. ಈಗ ಇದರಲ್ಲಿ ಪ್ರಾಮಾಣಿಕ ಯಾವುದಯ್ಯ? ನಿನ್ನನ್ನು ನೋಡಿದ ಮೇಲೆ ಇನ್ನೀ ಪ್ರಪಂಚದಲ್ಲಿ ನನಗೆ ಬೇರೆಂಥದ್ದು ನೋಡಲಿಕ್ಕಿಲ್ಲ, ಕಣ್ಣುಗಳು ಇಂಗಿ ಹೋಗಲಿ ಅಂತ ನಮ್ಮ ದೊಡ್ಡಪ್ಪ ಕೇಳಿದ್ದು ಸತ್ಯ ಆದರೆ, ಮತ್ತೆ ವೇದವ್ಯಾಸರಲ್ಲಿ ಕೇಳಿದ್ದಂಥದ್ದಕ್ಕೆ ನನಗೆ ಯುದ್ಧದ ವೃತ್ತಾಂತ ತಿಳಿಯಬೇಕು ಅಂತ. ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ. ಅದು ಮುಂದಿನಿಂದೊಂದು ಹಿಂದಿನಿಂದೊಂದು. ನಮ್ಮ ದೊಡ್ಡಪ್ಪ ಅಂತ ನಾನು ಹೇಳುವುದಲ್ಲ, ಕಣ್ಣುಗಳಿಲ್ಲದ ನೃಪತಿಯೇ, ವಿವೇಕದ ಕಣ್ಣೇ ಇಲ್ಲ, ಪುತ್ರ ವ್ಯಾಮೋಹದಿಂದ ಕುರುಡಾಗಿ ಹೋಗಿದ್ದಾನೆ. ಆದ್ದರಿಂದ ಅಲ್ಲದೆ ಇದ್ದದ್ದನ್ನು ಆಚರಿಸುವಾಗಲೂ ಅದು ಪ್ರೋತ್ಸಾಹ. ನೋಡ್ಲಿಲ್ವ ನಾವು ತುಂಬಿದ ಸಭೆಯಲ್ಲಿ, ದ್ಯೂತದ ಸಭೆಯಲ್ಲಿ, ಏನಾಯ್ತು ಕಾಣುವುದಿಲ್ಲ, ಆದರೂ ಕೂತಲಿಂದಲೇ ಕುತ್ತಿಗೆ ಉದ್ದ ಮಾಡೋದು. ಏನಾಯ್ತು? ಗೆದ್ದನೋ ನಮ್ಮವ ಗೆದ್ದನೋ, ಮಗ ಗೆದ್ದನೋ ಅಂತ. ಕುರುಡು ಮೋಹ. ಆಗ ವೇದವ್ಯಾಸರು ತನ್ನ ಶಿಷ್ಯನಾದಂತಹ ಸಂಜಯನಿಗೆ ಅನುಗ್ರಹ ಮಾಡಿದರು. ಏನು ನಡೆಯುತ್ತದೆ ಕುರುಮಂಡಲದಲ್ಲಿ ಅದನ್ನು ಪ್ರತ್ಯಕ್ಷವಾಗಿ ನಿನಗೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇನೆ, ಅದನ್ನು ಇವನಿಗೆ ಹೇಳ್ತಾ ಇರು. ಈಗ ಹೇಳ್ತಾ ಇರಬಹುದು. ಯಾರು? ಸಂಜಯ ಲೆಕ್ಕ ಮಾಡಿ, ಕಣುಗಳಿಲ್ಲದ ನೃಪತಿ ಕೇಳೈ, ಕಣದೋಳು ಇಂದಿನವರೆಗೆ ಎಷ್ಟಾಯಿತು? ಗಣಿಕೆಗೆ 98 ಜನವಾಯಿತು, ನಿನ್ನ ಮಕ್ಕಳ ನಾಶ ಆಯಿತು. ಹೀಗೆ ಹೇಳ್ತಾ ಇರಬಹುದು. ಈಗ ಆದದ್ದು ಹೇಳುವುದು ಹೌದು, ಮುಂದೆಂಥದ್ದು ಅಂತ ಹೇಳಬೇಡ. ಯಾರನ್ನು ಹೇಳುದು ಇನ್ನು ನೋಡುವ. ಗಣಿತವಿದು ನೀನೊಡೆಗೂ ಮುಂದಣಗಿಸುತ್ತ ಕಲಿ ಭೀಮ ಪಕ್ಕನು ಕಣನ ಮಧ್ಯದಿ ಕಂಡು ದುಶ್ಯಾಸನ ಉರೆ ಕರೆದ ಕಂಡಿದ್ದೇವೆ ನಾವು. ದ್ಯೂತದ ಸಭೆ
ಕೈತವದ ದೀಕ್ಷಾ ಗುರು ಅನ್ನುವಂತಹ ನೆಗಳತೆಯನ್ನು ಹೊಂದಿದ. ಮಾವನಾದಂತಹ ಶಕುನಿಯ ಸಹಾಯದಿಂದ ಹರೇ ಜಿತೆ ಆಡಿದಂತಹ ಒಂದೊಂದು ಆಟದಲ್ಲಿಯೂ ಸೋಲನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಪಾಂಡವರಾದಂತಹ ನಮ್ಮ ಪಾಲಿಗೆ ಬಂತು. ಸೋತು ಹೋಯ್ತಲ್ಲ, ಏನು ಮಾಡಲಿಕ್ಕೂ ಆಗುವುದಿಲ್ಲ. ಯಾಕೆ? ದ್ಯೂತ ಗಣಿತಕ್ಕೆ ಸಂಬಂಧಿಸಿದ್ದು, ಗಣಿತವಿದು ಕೇವಲ ಬದುಕಿನ ಗಣಿತವೂ ಹೌದು. ಅದೃಷ್ಟದ ಮೇಲೆ ನಿರ್ಣಯಿಸಲ್ಪಡ್ತದೆ, ಯುದ್ಧವಾಗಲಿ ದ್ಯೂತವಾಗಲಿ, ಅದು ಒಂದು ಗಣಿತವೇ, ಜೀವನದ ಗಣಿತ. ಯಾವನಿಗೆ ಲಾಭ ಆಗುವ ಯೋಗ ಉಂಟು ಅವನಿಗೆ ಲಾಭ ಆಗ್ತದೆ, ನಷ್ಟ ಆಗುವ ನಷ್ಟ ಆಗ್ತದೆ. ಹಾಗಿದ್ರೆ ನಿಮ್ಮ ಎಣಿಕೆ ಇಷ್ಟೇ. ಇದರ ನಾವು ಬಂದು ಮೋಸ ಮಾಡಿದರೆ ಆ ಮೋಸವನ್ನು ಅನುಭವಿಸಿ ಬಾಯಿ ಬಿಟ್ಟುಕೊಂಡು ಕುಳಿತುಕೊಳ್ಳುವುದು. ಹೀಗೆ ನಮ್ಮನ್ನು ನಾವೇ ಸಮಾಧಾನ ಪಡಿಸಿಕೊಳ್ಳಬೇಕಾದಂತಹ ಸ್ಥಿತಿಯನ್ನು ಅಂದಿನ ದಿನ ಒದಗಿಸಿಕೊಟ್ಟದ್ದು. ಐವರರಸಿಯಾದಂತಹ ಪಾಂಚಾಲೆಯನ್ನು ತುರುಬಿಗೆ ಕೈ ಹಾಕಿ ಎಳೆದು ತಂದು ತುಂಬಿದ ಸಭೆಯಲ್ಲಿ ಮಾನಭಂಗಕ್ಕೆ ಯತ್ನಿಸುವ ಕಾಲದಲ್ಲಿ ಎಣಿಕೆ ಮೀರಿಯೂ ಒಂದು ಮಾತು ಹೊರಗೆ ಬಂದಿತ್ತು. ನಿಜವಾಗಿ ಅದು ಎಣಿಕೆಗಿಂತ ಹೆಚ್ಚಿನದ್ದು ಬಂದದ್ದು, ಆದರೆ ಎಣಿಕೆಯೊಳಗೆ ಉಂಟು, ಎಣಿಕೆ ತಪ್ಪಲಿಲ್ಲ, ಗಣಿತ ಸರಿ ಉಂಟು. ಏನು ಮಾಡ್ತೇನೆ ನಾಳೆ, ಇಂತಹ ಒಂದು ಅಕೃತ್ಯವನ್ನು ಅಧರ್ಮವನ್ನು ಆಚರಿಸಿದವನಿಗೆ ತಕ್ಕುದಾದಂತಹ ಪಾಠ ಹೇಗೆ ಅನ್ನುವುದರ ಕುರಿತಾಗಿ ದೇವತೆಗಳ ಸಾಕ್ಷಿಯಾಗಿ ನಾನು ಆಡಿದಂತಹ ಒಂದು ಮಾತು. ಆ ಮಾತಿನ ಗಣಿತ ಸರಿ ಮಾಡ್ತಾ ಬಂದದ್ದು ಇಷ್ಟರವರೆಗೆ 98 ಜನ ಆಯಿತು. ಇನ್ನೂ ಇದ್ದಾರೆ ಇಬ್ಬರು ಅಲ್ವಾ. ಮೇಲೆ ಏರುವ ಒಂದೊಂದೇ ಮೆಟ್ಟಿಲನ್ನು ಹತ್ತಿ ಅಲ್ವ ಮೇಲೆ ಹೋಗೋದು. ಈಗ ಕೊನೆಗೆ ಹುಟ್ಟಿದವನನ್ನು ಮೊದಲು ಕೊಂದದ್ದು ಅಂತ ಅರ್ಥ ಅಲ್ಲ ಅದರ ಅದು. ಈಗ ಸಾಯುವಾಗ ಮತ್ತೆ ನಾನು ಯಾವಾಗ ಅಂತಲೇ ನನಗೆ ನೆನಪಿಲ್ಲ, ಒಟ್ಟು ಕೊಂದಿದ್ದೇನೆ. ಜನ 98 ಆಯಿತು, ಲೆಕ್ಕ ಸರಿಯೇ. ಆದರೆ ಇದೆರಡು ಪ್ರಧಾನ ಮೆಟ್ಟಿಲು, ಅದು ಸರಿ ನೆನಪುಂಟು. ಯಾರು? ದುರ್ಯೋಧನ ದುಶ್ಯಾಸನ ಅಲ್ವಾ. ಈಗ ದುರ್ಯೋಧನನ್ನೇ ಮೊದಲು ಕೊಲ್ಲಬಾರದು ಅಂತೇನಿಲ್ಲ, ಕೊಲ್ಲಬಹುದು. ಒಂದು ನಷ್ಟ ಆಗ್ತದೆ ಮಾತ್ರ, ದುಶ್ಯಾಸನ ಸಾವನ್ನು ನೋಡುವ ಸೌಭಾಗ್ಯ ತಪ್ಪುತ್ತದೆ ಅವನಿಗೆ ಅದು ಒಂದು ಸಿಗಬೇಕು. ಯಾಕೆ? ತನ್ನ ತಮ್ಮನಾದ ದುಶ್ಯಾಸನ ಸಂದಯುಗದ ಲಕ್ಷ್ಮಣನಿಗಿಂತ ಮೇಲೆ ಅಂತ ತಿಳಿದಿದ್ದಾನೆ ಅವ. ಹೌದು, ಏನು ಹೇಳಿದ್ರು ಮಾಡುವವ. ಹೇಗೆ? ತಾ ಅಂದರೆ ಎಳೆದುಕೊಂಡು ಬರುವವ, ಸಿ ಅಂದರೆ ಸೀರೆ ಎಳೆಯುವ, ಅಷ್ಟು ಸಾಕಾಗ್ತದೆ. ಲಕ್ಷ್ಮಣ ಹೇಳಿದಷ್ಟು ಮಾತ್ರ ಮಾಡ್ತಿದ್ದ, ಇವ ಹೇಳಬೇಕು ಅಂತಿಲ್ಲ, ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಾಡಬಲ್ಲಷ್ಟು ಸಾಮರ್ಥ್ಯ ಇದ್ದ ಅಲ್ವಾ. ಹಾಗಿದ್ರೆ ಅಣ್ಣನ ಕುರಿತಾದಂತಹ ದುಶ್ಯಾಸನನ ನಿಷ್ಠೆ ಹೇಗೆ? ದುಶ್ಯಾಸನಾಂತರಂಗ, ಹೌದೌದು, ಅದೊಂದು ಪ್ರಸಂಗ ಆಗಬೇಕು. ಈಗ ದುಶ್ಯಾಸನಾಂತರಂಗ ಹೇಗೆ ಅಂತ ಗೊತ್ತಾಗಬೇಕು. ಅದಕ್ಕಾಗಿ ಈ ಕಣನ ಮಧ್ಯದಲ್ಲಿ ಅವ ಎಲ್ಲಿದ್ದಾನೆ ಅವನನ್ನೇ ಹುಡುಕಿಕೊಂಡು ಎಲ್ಲಿ ದುಶ್ಯಾಸನ?
ದುಶ್ಯಾಸನ ರಣಕಣದ ಮಧ್ಯದಲ್ಲಿ ಉನ್ನತವಾದಂತಹ ಸ್ವರದಿಂದ ಯುದ್ಧಕ್ಕೆ ಬಾ ದುಶ್ಯಾಸನ ಅನ್ನೋ ಹಾಗೆ ನಾನು ಕರೆದರೆ ನನ್ನ ಮುಂಭಾಗದಲ್ಲೇ ಬಂದು ನಿಂತಿದ್ದೀಯಲ್ಲ ವೀರ. ಇಲ್ಲದೇ ಇದ್ರೆ ಕೆರಳಿ ನಿತ್ತು ಭೀಮ ಕರೆಯುವ ಕಾಲಕ್ಕೆ ಯಾವನು ನನ್ನ ಮುಂಭಾಗಕ್ಕೆ ಮೃತ್ಯುವಿಗೆ ತನ್ನನ್ನು ಒಪ್ಪಿಸಿಕೊಂಡ ಹಾಗೆ ಬಂದು ನಿಲ್ಲುವ ಧೈರ್ಯ ಮಾಡ್ತಿರಲಿಲ್ಲ. ಓಹೋ, ಯಾವನು ಎಂತಹ ಆಪತ್ತಿನ ಸನ್ನಿವೇಶದಲ್ಲಾದರೂ ತನ್ನತನವನ್ನು ಮರೆಯದೆ ತನ್ನನ್ನು ಸ್ಥಾಪಿಸಿ ಉಳಿಸಿಕೊಳ್ಳಬಲ್ಲನು ಅವನು ವೀರ. ನಿನ್ನನ್ನು ವೀರ ಅಂತ ಸಂಬೋಧಿಸಿದ್ದು ಅದಕ್ಕೆ ಕೇವಲ ರಣಕ್ಷೇತ್ರದಲ್ಲಿ ಹೋರಾಡುವಂತಹ ಒಂದು ಹುಮ್ಮಸ್ಸು ಹೊಂದಿದ್ಯನ್ನುವ ಕಾರಣಕ್ಕಲ್ಲ, ನಿನ್ನತನವನ್ನು ಮರೆಯದೇ ಉಳಿಸಿಕೊಳ್ಳಬಲ್ಲಂತಹ ಒಂದು ಸ್ಥಿರತೆ ನಿನ್ನಲ್ಲಿ ನಾನು ಗುರುತಿಸಿದೆ. ಯಾಕೆ? ಈಗ ಭೀಮ ನಿಮಗೆ ಅಪರಿಚಿತ ಏನೂ ಅಲ್ಲ. ಈಗ ಸಣ್ಣದ ಆರಭ್ಯದಿಂದ ಗೊತ್ತಿಲ್ವ ಭೀಮ ಅಂದ್ರೆ ಏನು ಅಂತ? ಹೌದಪ್ಪ ಅಲ್ವಾ? ಒಟ್ಟು ಭೀಮನ ತೂಕ ಎಷ್ಟು, ಒಟ್ಟು 100 ಮಂದಿ ಕೌರವರ ತೂಕ ಎಷ್ಟು, ಇದನ್ನೆಲ್ಲ ನೀವು ತಕ್ಕಡಿಯಲ್ಲಿಟ್ಟು ಮೊದಲು ತೂಗಿದವರೇ ಅಲ್ಲ, ಗೊತ್ತುಂಟಲ್ಲ. ಮರಕ ಹತ್ತುವುದೊಬ್ಬೊಬ್ಬರೇ ಅಲ್ವಾ? ಕೆಳಗೆ ಬೀಳುವುದೆಲ್ಲ ಒಟ್ಟಿಗೆ. ಹೌದಪ್ಪ, ನೆನಪು ಮಾಡುದು ಮಾತ್ರ ನಾನು, ಮತ್ತೆ ಅನುಭವಿಸಿದವರಿಗೆ ಮತ್ತೆ ಬೇರೆ ವಿವರಿಸುವುದು ಯಾಕೆ? ಅನುಭವಿಸಿದ್ ನೀವಲ್ವಾ? ಅಲ್ಲಿಂದ ಪ್ರಾರಂಭವಾದ ನಮ್ಮೊಳಗಿನ ಪರಿಚಯ ಅಲ್ವಾ? ಅದ್ಭುತ ಪರಿಚಯ. ಏನು ಭೀಮನ ಅಂತರಂಗ ತಿಳಿಯದೇ ಇದ್ದವಲ್ಲ ನೀನು? ಹೌದಪ್ಪ, ಭೀಮಾಂತರಂಗ ಗೊತ್ತುಂಟು. ಹೌದೌದು, ಭೀಮಾಂತರಂಗ ಗೊತ್ತುಂಟು ಹೇಳ್ತೀರಿ, ಭೀಮ ತರಂಗ ಗೊತ್ತಿಲ್ಲ ನಿಮಗೆ. ಅದನ್ನು ನೋಡ್ತೇವೆ ಈಗ. ಹೌದೌದು, ಈ ಅಲೆ ಅದು ಹೇಗೆಲ್ಲ ಬಂದು ಬಡಿತ ಬೆಳೆಸ್ತದೆ ಅನ್ನುವಂತಹ ಯೋಚನೆ ನಿಮಗಿಲ್ಲ. ಇದ್ರೆ ಬೇಕೆಂದು ಯಾರೂ ತನ್ನ ಮೇಲೆ ಅಪಾಯವನ್ನು ಎಳೆದು ಹಾಕಿಕೊಂಡಾಗ ನಮ್ಮ ವಿರೋಧ ನೀವು ಮಾಡ್ತಿರ್ಲಿಲ್ಲ. ಆಯ್ತು, ಮಾಡಿದಿರಿ. ನಿನ್ನನ್ನು ವೀರ ಅನ್ನುವುದಕ್ಕೆ ಕಾರಣವಾದದ್ದು ಇದು. ಇಷ್ಟು ಪ್ರಬಲವಾಗಿ ವಿರೋಧಿಸುವವನಾದರೂ ರಣಕಣ ಕ್ಷೇತ್ರದಲ್ಲಿ ಬಾ ಅಂತ ಕರೆದಾಗ ಬಂದು ಮುಂಭಾಗದಲ್ಲಿ ನಿಂತಿದ್ದೀಯಲ್ಲ, ಭಲೆ ನಿನ್ನಂಥವರನ್ನು ನಾನು ನೋಡ್ಲಿಲ್ಲಪ್ಪ ಇಷ್ಟರವರೆಗೆ. ಯಾಕಂದ್ರೆ ಸುರನರೋರಗರಲ್ಲಿ ಆದರೂ ನಿನ್ನಂತಹ ಒಂದು ಮಹಾಪರಾಕ್ರಮಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅವರೆಲ್ಲರಿಗಿಂತ ಅಧಿಕ ಅಂತ ನಿನ್ನನ್ನು ಗುರುತಿಸುವುದು ಯಾಕೆ? ಎಂತಹ ವಿಕ್ರಮ ಉಳ್ಳವನಾದರೂ ಸ್ವಲ್ಪ ಮತ್ತಿನದ್ದನ್ನು ಆಲೋಚನೆ ಮಾಡ್ತಾನೆ. ಅವನ ಮುಂಭಾಗಕ್ಕೆ ಹೋದ್ರೆ ಏನಾಗಪ್ಪ, ಮರಳಿ ಮನೆಗೆ ಸೇರ್ಲಿಕ್ಕೆ ಸಾಧ್ಯ ಆದೀತು. ಅದ್ರ ಯಾವ ಯೋಚನೆಯೂ ಇಲ್ಲಲ್ಲ ನಿನಗೆ. ಏನು ಬೇಕಾದರೂ ಆಗಲಿ ಅನ್ನುವಂತಹ ನಿರ್ಣಯದಿಂದ ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಡುತ್ತಿ ಅಂತಾದ್ರೆ ನಿನಗೆ ಒಂದು ಸಾದೃಶ್ಯ ಉಳ್ಳವರನ್ನು 3 ಲೋಕಕ್ಕೆಲ್ಲ ಹೋಗ್ಲಿಕ್ಕೆ ನನಗೆ ಆಗಲಿಲ್ಲ ಅಲ್ಲ ಹೇಳಿದ್ ನಾನು. ಅಲ್ಲ, ಮತ್ತೊಂದು ಲೋಕಕ್ಕೆ ಈಗ ಕಳಿಸುವ ಅಲ್ಲ ಆದಿತಪ್ಪ, ನಾವು ಅದನ್ನೇ ಕಾಯ್ತಾ ಇದ್ದೇವೆ. ಈಗ ಕಳಿಸೋರು ಅಲ್ಲಿದ್ದಾರೆ, ಕಳಿಸೋರು ಇಲ್ಲಿದ್ದಾರೆ ಅಂತ ಅಲ್ವಾ? ಕೆಲವು ಸಲ ಹಾಗಾಗ್ತದೆ. ಕಳಿಸೋರೇ ಇಲ್ಲದಿದ್ರೆ ಮತ್ತೆ ಹೋಗುವುದು ಹೇಗೆ? ಒಂದೋ ಕಳಿಸುವವರು ಬೇಕು, ಇಲ್ಲದಿದ್ರೆ ಕರೆದೊಯ್ಯುವವರಾದ್ರೂ ಬೇಕು. ಹೌದು. ಈಗ ಮೇಲುಲೋಕಕ್ಕೆಲ್ಲ ಹೋಗಬೇಕಾದ್ರೆ ಕ್ರಮ ಹಾಗೆ, ಒಂದೋ ಕಳಿಸುವುದು ಇಲ್ಲದಿದ್ರೆ ಕರೆದೊಯ್ಯುವುದು. ಈಗ ನನ್ನ ತಮ್ಮನಿಗಾದ್ರೆಲ್ಲ ಆ ಸೌಭಾಗ್ಯ ಬಂದಿದೆ. ಮೇಲು ಲೋಕಕ್ಕೆ ಹೋಗಿದ್ದಾನೆ ಅವ, ಕೆಳಲೋಕಕ್ಕೆ ಹೋಗಿದ್ದಾನೆ. ಹೌದಪ್ಪ, ಹೋಗಿದ್ದಾನೆ ಅಂದ್ರೆ ಅವನೇ ಹೋಗಿದ್ದಾನೆ ಅಂತ ಅರ್ಥ ಅಲ್ಲ, ಅವನನ್ನು ಕರ್ಕೊಂಡೋದ. ನಾನು ಕೆಳಲೋಕಕ್ಕೆಲ್ಲ ಹೋಗಿದ್ದೇನೆ ತಮ್ಮ ಕೃಪಾ ವಿಶೇಷದಿಂದ. ಈಗ ಮೇಲೆ ಕಳಿಸುವ ಬೇಕಪ್ಪ ಅದು. ಇದು ಹಾಗೆ ನನ್ನನ್ನು ನೀವು ಕಳುಹಿಸಿಕೊಟ್ಟದ್ದು ಅಲ್ಲ, ಅದು ಮೇಲೆ ಅಂತಲೇ ಕಳಿಸಿದ್ದು, ಓದುದು ಕೆಳಗೆ ಆಯ್ತು ಅಷ್ಟೇ. ಅದು ನಿಮಗೆ ಮೇಲೆ ಕೆಳಗೆ ಸರಿ ಗೊತ್ತಿಲ್ಲ, ಅದರಿಂದ ಕಷ್ಟ ಆಗುವುದು. ಅದು ಯಾವುದು ಮೇಲೆ ಯಾವುದು ಕೆಳಗೆ ಅಂತ. ಹಾಗೆ ಕೆಳಗೆ ನೀವು ನನ್ನನ್ನು ಕಳುಹಿಸಿಕೊಟ್ಟದ್ದು, ತಮ್ಮನನ್ನು ಕರ್ಕೊಂಡು ಹೋದದ್ದು, ಅಷ್ಟೇ ಇರುವುದು ವ್ಯತ್ಯಾಸ, ಕೆಳಗು ಮೇಲೆಯೂ. ಈಗ ಅಂತಹ ನೀನು ನನ್ನ ಮುಂಭಾಗದಲ್ಲಿ ನಿಂತಾಗ ನನ್ನ ಅನುಭವದ ಸೀಮೆಯಲ್ಲಿ ನಾನು ಹೇಳುದು, 3 ಲೋಕದಲ್ಲಿಯೋ ನಿನ್ನಂತಹ ಒಬ್ಬ ವೀರರನ್ನು ನಾನು ನೋಡ್ಲಿಲ್ಲ. ಅಂತಹ ವಿಕ್ರಮದಿಂದ ನನ್ನ ಮುಂಭಾಗದಲ್ಲಿ ಬಂದು ನಿಂತಿದ್ಯಲ್ವಾ ಹೋರಾಟಕ್ಕೆ. ಹೌದು. ಧೈರ್ಯವ ಮಾಡ್ತೀಯ ಯುದ್ಧ? ಒಂದು ಧೈರ್ಯಕ್ಕೆ ಒಂದು ಕಾರಣ ಉಂಟು. ಎದುರಲ್ಲಿ ನಿಂತವ ಹುಟ್ಟಿದ್ದು ಎಲ್ಲಿ ಅಂತ ಗೊತ್ತುಂಟು ನನಗೆ. ಹೌದಾ? ಹುಟ್ಟಿದವ
ದುಶ್ಯಾಸನ ನನ್ನ ಶಕ್ತಿ ಸಾಮರ್ಥ್ಯಗಳು ಎಷ್ಟು ಎನ್ನುವಂತಹ ಪರಿಚಯ ಇದ್ರೂ ನನ್ನ ಎದುರಿಗೆ ಬಂದು ನಿಂತಿದ್ದೀಯ ಬಳಿರೇ, ಹೀಗೆ ಮಾತಾಡ್ತಿದ್ದಿ. ಹೀಗೆ ಬರಲಿಕ್ಕೆ ನನ್ನಲ್ಲಿ ಒಂದು ಬಲ ಉಂಟು. ಎಂತದಪ್ಪ? ಏನು ಕೇಳಿದ್ರೆ ಎದುರಿನವನ ದೌರ್ಬಲ್ಯ ಏನು, ಇದರ ಪರಿಚಯ ನನಗುಂಟು. ಹೌದಾ? ಹೌದಪ್ಪ. ಅದೇ ನನಗೆ ಗೊತ್ತಾಗ್ಲಿಲ್ಲ ನನ್ನ ದೌರ್ಬಲ್ಯ. ನೋಡ, ಕೇಳು ಎಂತದ್ದು ಅಂತ. ಭೀಮಾ, ಓ, ಮನುಷ್ಯನ ಜೀವನ ಎನ್ನುವುದು ನದಿಯಲ್ಲಿ ಸಾಗುವಂತಹ ದೋಣಿಯ ಹಾಗೆ. ಅದು ಸರಿಯಾದ ಲಯದಲ್ಲಿ ಸರಿಯಾದ ಗತಿಯಲ್ಲಿ ಸಾಗಬೇಕು ಅಂತಾದರೆ ಅದಕ್ಕೆ ಹುಟ್ಟಿನ ಅವಶ್ಯಕತೆ ಉಂಟು. ಮನುಷ್ಯನ ಜೀವನ ಕೂಡ ಹಾಗೆ, ಅದು ಬೇರೆ ಅಲ್ಲ. ಮನುಷ್ಯನ ಜೀವನವು ಸರಿಯಾದ ಗತಿಯಲ್ಲಿ ಸಾಗಬೇಕು, ಅವನಿಗೆ ಸರಿಯಾದ ಹುಟ್ಟು ಸಿಗಬೇಕು. ಅಂದರೆ ಹುಟ್ಟಿನಾರಭ್ಯ ಬರುವಂತಹ ಸಂಸ್ಕಾರ ಮನುಷ್ಯನ ಜೀವನವೆಂಬ ನೌಕೆಗೆ ಹುಟ್ಟಿನ ಹಾಗೆ ಪರಿಣಮಿಸ್ತದೆ, ಅದು ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ತದೆ. ಈಗ ಸರಿಯಾದ ಹುಟ್ಟು ಅಂದ್ರೆ ಹೇಗಪ್ಪ ಕೇಳುವ? ನಿನ್ನ ಹುಟ್ಟನ್ನೇ ಹುಡುಕ್ತಾ ಹೋದ್ರೆ ತಾಯಿಯಾದಂತಹ ಕುಂತಿಗೆ ಅನಿಸಿತಂತೆ ಧರ್ಮಿಷ್ಠನಾದಂತಹ ಮಗ ಒಬ್ಬ ಬೇಕು. ಹುಟ್ಟಿಕೊಂಡ ಯುಧಿಷ್ಠಿರ. ನಿನ್ನ ತಾಯಿಗೆ ಇದು ಧರ್ಮಕ್ಕೆ ಇದು ಪ್ರಯೋಜನಕ್ಕಿಲ್ಲ ಅಂತ ಆವಾಗ ಗೊತ್ತಾದದ್ದು. ಆಗ ಅನಿಸಿತಂತೆ ಬಲವಂತನಾದಂತಹ ಒಬ್ಬ ಮಗ ಬೇಕು. ಅಲ್ಲ, ನಿನ್ನ ವ್ಯಾಖ್ಯಾನ ಮಾಡು ನೀನು. ಹೌದಪ್ಪ, ನನ್ನ ವ್ಯಾಪ್ತಿಯಲ್ಲಿ ನನ್ನ ವ್ಯಾಖ್ಯಾನವನ್ನೇ ಮಾಡುತ್ತೇನೆ. ಬಲವಂತನಾದಂತಹ ಮಗ ಬೇಕು ಎನ್ನುವ ಕಾರಣಕ್ಕಾಗಿ ವಾಯುವನ್ನೇ ಕರೆಸಿ ಪಡೆದಂತಹ ದೇವರು ಇದು ಭೀಮ ಅಲ್ವಾ? ಹುಟ್ಟಿದಾಗ ಅವಳಿಗೆ ಗೊತ್ತಾಯ್ತು ಇದು ಪ್ರಯೋಜನಕ್ಕೆ ಬರಲಿಕ್ಕಿಲ್ಲ. ಹೌದಾ? ಇದು ರಾಕ್ಷಸರ ಬಲ ಒಂದು ಮೈಯಲ್ಲಿ ಹೊಂದಿದ್ದು ಬಿಟ್ರೆ ಅವನಲ್ಲಿ ಧರ್ಮ ಹುಡುಕಿದ್ರೆ ಹಾವಿನ ಹಲ್ಲಿನಲ್ಲಿ ಅಮೃತ ಹುಡುಕಿದ ಹಾಗೆ ಅಂತ ಅವಳಿಗೆ ಮತ್ತೆ ಗೊತ್ತಾದದ್ದು. ಇಲ್ಲದೆ ಹೋದ್ರೆ ಮೂರನೇದು ಮತ್ತೆ ಹೀಗೆ ಒಂದು ಹುಟ್ಟಿದಿರ್ಲಿ ದೇವರೇ ಅಂತೇಳಿ 1 ವರ್ಷ ವ್ರತ ಮಾಡಿದಂತೆ ತಾಯಿ ಕುಂತಿ. ಹಾಗೆ ವ್ರತ ಮಾಡಿದಾಗ ಹುಟ್ಟಿದವ 3ನೇವಂತೆ ಅರ್ಜುನ. ಅವನ ಹೊತ್ತಿಗೆ ಮತ್ತೆ ವಿಮರ್ಶೆ ಬೇಡ. ಹಾಗೆ ಹುಟ್ಟಿದವರು ನೀವು. ನಿಮ್ಮಲ್ಲಿರುವಂತ ಧರ್ಮವೋ ನಿಮ್ಮ ಸಂಸ್ಕಾರ ಹುಟ್ಟಿದ ನಂತರ ಕಾಡಿನಲ್ಲಿ ಹಿಡಿಂಬನನ್ನು ಕೊಂದೆ ಅಲ್ವಾ? ಹಿಡಿಂಬನನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ಅವನ ತಂಗಿಗೆ ಮದುವೆಯಾಗುವಂತಹ ಸನ್ನಿವೇಶ. ಅಲ್ಲಿ ನಿನ್ನ ಧರ್ಮ ಜಾಗೃತಿಯಾದದ್ದು ನೋಡಿದರೆ ಅಯ್ಯಯ್ಯೋ ಕೇಳಿದೆಯಂತೆ, ಅಮ್ಮ ಅಣ್ಣ ಮದುವೆ ಆಗುವ ಮೊದಲು ತಮ್ಮ ಮದುವೆ ಆಗುವಂಥದ್ದು ಎಲ್ಲಿಯಾದರೂ ಧರ್ಮ ಉಂಟು? ಅಲ್ಲ ಪಾಪಿ, ನಿನಗೆ ಅಣ್ಣ ಮದುವೆ ಆಗಲಿ ತಮ್ಮ ಮದುವೆ ಆಗಲಿ ರಾಕ್ಷಸಿಗೆ ಮದುವೆ ಆಗಬೇಕು ಅದು ಅಧರ್ಮ ಅಂತ ಅನ್ನಿಸ್ಲಿಲ್ವೋ? ಆದ ಪರಿಣಾಮ ಏನು ಅಂತ ಕೇಳಿದ್ರೆ ಕಾಡಿನಲ್ಲಿರುವಂತಹ ರಾಕ್ಷಸ ಪಿಳ್ಳೆಗಳೆಲ್ಲ ಈಗ ನಾವು ಚಂದ್ರವಂಶದರು ಅಂತ ಹೇಳಿಕೊಂಡು ತಿರುಗುವಂತಹ ಪರಿಸ್ಥಿತಿ ಈಗ. ಹೌದಾ? ಅಂತಹ ಸನ್ನಿವೇಶಕ್ಕೆ ಚಂದ್ರವಂಶ ಬಂದು ತಲುಪಿದೆ. ಊಟ ಆಹಾರ ವಿಹಾರದ ವಿಷಯಕ್ಕೆ ಬಂದು ಅದನ್ನು ಮತ್ತೆ ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ರಾಕ್ಷಸನಿಗಾಗಿ ಬೇಯಿಸಿದಂತಹ ಅನ್ನ, ಅದಕ್ಕೆ ಅನ್ನ ಅಂದ್ರೆ ನನಗೆ ನನ್ನ ನಾಲಿಗೆಗೆ ಸೂತಕ ಬಂದಿತ್ತು. ಅದು ಕೂಳು, ಅದು ಅನ್ನ ಅಂತ ಹೇಳಿದ್ರೆ ನಾವು ತಿನ್ನುವುದೇನು ಅಂತ ಪ್ರಶ್ನೆ ಬರ್ತದೆ ಮತ್ತೆ. ಹೌದಪ್ಪ, ಹೌದು. ಆ ಕೂಳನ್ನು ಮುಕ್ಕಿದವನಂತೆ ಒಂದು ಅಗಳು ಬಿಡದ ಹಾಗೆ ಅದನ್ನು ಮುಗಿಸಿ ಆ ಬಕನನ್ನು ಕೊಂದು ಎಲ್ಲಿ ಏಕಚಕ್ರ ನಗರ ಹೆಬ್ಬಾಗಲಿಗೆ ತಂದು ಕಟ್ಟಿದೆಯಂತೆ. ಬಹುಶಃ ನನಗೆ ಅನ್ನಿಸುವುದೀಗ ಈಗ ಪ್ರಶ್ನೆ ಕೇಳುವವರು ನಮ್ಮಲ್ಲಿ ಹುಟ್ಟಿಕೊಂಡಿದ್ದಾರೆ, ಸಾಕ್ಷಿ ಕೇಳುವವರು. ಅವನನ್ನು ಕೊಂದಿದ್ದಕ್ಕೆ ಸಾಕ್ಷಿ ಕೊಡಿ ಅನ್ನೋ ಹಾಗೆ. ಇಲ್ಲದಿದ್ರೆ ಆ ಹೆಣವನ್ನೂ ತಿಂದು ಬರ್ತಿದ್ದಿ ನೀನು, ಅದನ್ನೂ ಬಿಡದೆ ಮುಕ್ಕುವಂಥವನೇ ನೀನು. ಅಂಥದೇ ಸಂಸ್ಕಾರವನ್ನು ಹೊಂದಿದವ. ಇಲ್ಲ, ಇಷ್ಟೊಳಗೆ ಹೆಣ ತಿಂದ ಅಭ್ಯಾಸ ಇಲ್ಲ, ಒಂದು ರಕ್ತ ಕುಡಿಬೇಕು. ಅಲ್ಲ, ಹೌದಪ್ಪ, ನಿನಗೆ ಮತ್ತೆ ಯಾವುದು ಆರಂಭ ಅಂತ್ಯ ಇಲ್ಲ, ಯಾವಾಗ ಬೇಕಾದರೂ ಪ್ರಾರಂಭಿಸ್ತೀನಿ ನೀನು. ಅಲ್ಲಿ ಸಾಕ್ಷ್ಯಕ್ಕೆ ಮತ್ತೆ ಅಲ್ಲಿ ಹೆಣದ ರಕ್ತ ಕುಡ್ದಿದ್ದಿಲ್ಲ ಅಂತ ನಾವು ನೋಡ್ಲಿಕ್ಕೆ ಯಾರು ಇರ್ಲಿಲ್ಲ. ಮತ್ತೆ ರಕ್ಕಸರ ರಕ್ತ ಅಷ್ಟು ಒಳ್ಳೇದಿಲ್ಲ ಅದು. ಅಲ್ಲ ಹೌದಪ್ಪ, ಅದು ರುಚಿ ನೋಡಿದ್ದೆ ಅಂತ ಕಾಣ್ತದೆ. ಅಲ್ಲ ಒಳ್ಳೇದಿಲ್ಲ ಅಂತ ಮೊದಲೇ ತೀರ್ಮಾನ ಮಾಡಿದ್ದೇನೆ ಅಂತ. ಇಂತಹ ಸಂಸ್ಕಾರವನ್ನು ಪಡೆದೇ ಹುಟ್ಟಿದವ ನೀನು. ಹಾಗಾಗಿ ನಿನ್ನದ್ದು ಅಂತಲ್ಲ, ಪಾಂಡವರ ಜೀವನವೇ ಅವರ ಹುಟ್ಟೇ ಒಂದು ಪ್ರಶ್ನಾರ್ಹ. ವನವಾಸದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಗೆ ಮಕ್ಕಳನ್ನು ಪಡೆಯಬಹುದಾ? ಇದು ಧರ್ಮ. ಇದಕ್ಕೆ ಮತ್ತೆ ಉತ್ತರ ಇನ್ನುವರೆಗೂ ನನಗೆ ಸಿಗ್ಲಿಲ್ಲ. ಬೇರೆಯವರಿಗೆ ಸಿಕ್ಕಿದೆಯಲ್ಲ ನನಗೆ ಗೊತ್ತಿಲ್ಲ. ಹೌದಪ್ಪ, ನಿನಗೀಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ಅರ್ಥ ಅಲ್ಲ. ನಿನಗೆ ಉತ್ತರ ಸಿಗದಿದ್ದದ್ದು ಇನ್ನೂ ಕೆಲವು ಉಂಟು ಸಮಸ್ಯೆ, ಅದಿರಲಿ. ಹೌದಪ್ಪ, ಈಗ ಕೊಟ್ರೆ ನೋಡುವ, ಮತ್ತೆ ಗೊತ್ತಾದ್ರೆ ಒಪ್ಪಿಕೊಳ್ಳುತ್ತೇನೆ. ಸಮಸ್ಯೆಗೆಲ್ಲ ನಾನು ಉತ್ತರ ಕೊಡ್ಲಿಕ್ಕಿದ್ದವಲ್ಲ. ಎಲ್ಲರ ಹುಟ್ಟುವೂ ಕೂಡ ಪ್ರಶ್ನಾರ್ಹವಾಗಿರುವಂತಹ ಸಂದರ್ಭ ಇದು. ಪಾಂಡವರ ಹುಟ್ಟೇ ಇದು ಪ್ರಶ್ನಾರ್ಥವಾಗಿರುವಂತಹ ಸಂದರ್ಭದಲ್ಲಿ ಹುಟ್ಟಿದ್ದವುದಲ್ಲ. ಹೌದಪ್ಪ, ಮತ್ತೆ ಹುಟ್ಟು ಪ್ರಶ್ನಾರ್ಹ ಅಂತದ್ದು ಹಾಗಲ್ಲ.
ಅವರು ಕಾಡಿನ ಒಳಗೆ ಹುಟ್ಟಿದವರಿಗೆ ನಾಡಿನಲ್ಲಿ ಆಡಳಿತಕ್ಕೆ ಅವಕಾಶ ಉಂಟೋ ಇದು ಈಗ ಪ್ರಶ್ನೆ. ಇದಕ್ಕೆ ಉತ್ತರ ಈಗ ಸದ್ಯದಲ್ಲೇ ಸಿಗ್ತದೆ. ಅಲ್ಲಿಗ ಹುಟ್ಟಿದ್ದು ತಪ್ಪು ಹೇಳುದ ನೀನು, ಹುಟ್ಟಿದವರಿಗೆ ಭೂಮಿ ಕೊಟ್ಟದ್ದು ತಪ್ಪು ಹೇಳುದು ಎಂತದಪ್ಪ? ಹುಟ್ಟಿದ್ದೇ ಮೊದಲಿಗೆ ತಪ್ಪು. ಹುಟ್ಟಿದ್ದೇ ತಪ್ಪು. ಹುಟ್ಟಿದ ನಂತರ ಅವರಿಗೆ ಕರ್ಕೊಂಡು ಬಂದಿದ್ದು ಇನ್ನೊಂದು ತಪ್ಪು. ಅಲ್ಲ, ಹೌದಾ? ಕರ್ಕೊಂಡು ಬಂದ ನಂತರ ಮತ್ತೆ ರಾಜ್ಯ ಕೊಟ್ಟಿದ್ದು ಮೂರನೇ ತಪ್ಪು. ಅಲ್ಲ, ಹುಟ್ಟಿದ್ದೇ ತಪ್ಪಾದ್ರೆ ಮತ್ತೆ ಬದುಕಿದ್ದೇ ತಪ್ಪು. ಹೌದಪ್ಪ. ಮತ್ತೆ ನಾನು ಹೇಳುವುದು ಅದನ್ನೇ, ಹುಟ್ಟಿದ್ದೇ ತಪ್ಪು ಅಂತ ಹೇಳುವುದು ಯಾಕೆ? ವನವಾಸದಲ್ಲಿರುವಾಗ ಹುಟ್ಟಬೇಕಾದದ್ದು ಧರ್ಮವೋ ಅಧರ್ಮವೋ ಅದು ಪ್ರಶ್ನೆ ಆಗ್ತದೆ. ಹೌದಲ್ವಾ? ಅದು ವಾನಪ್ರಸ್ಥಾಶ್ರಮವನ್ನು ಅನುಸರಿಸಿ ಪಾಂಡು ಹೋದದ್ದು ಅಂತ ಹೇಳಿ ನನಗೆ ಸುದ್ದಿ. ನಾವೆಲ್ಲ ಸಣ್ಣವಾದ ಹುಟ್ಲಿಲ್ಲ ಅವಾಗ, ನನಗೆ ಸರಿ ಗೊತ್ತಿಲ್ಲ. ಸಣ್ಣವಂತದ್ದು ಹುಟ್ಲೇ ಇಲ್ಲ. ಹೌದಪ್ಪ. ನನ್ನಿಂದ ನಂತರ ಹುಟ್ಟಿದವ ನನ್ನ ಹತ್ರ ಹೇಳುದ ಕಥೆ. ಹೌದಪ್ಪ. ಈಗ ನನಗಿಂತ ಮೊದಲು ಹುಟ್ಟಿದವ ನನಗೆ ಉತ್ತರ ಕೊಡ್ತಾನೆ ಅಂತ ಹೇಳಿ ವಿಶ್ವಾಸ. ಹಾಗಾಗಿ ಇಂಥವರು ಈಗ ನಾಡಿನ ಆಸೆಗಾಗಿ ಬಂದರೆ ಕರುಳು ಬಗ್ದೇನು? ಕರುಳು ನೆನಪು ಮಾಡಬೇಡ ನೀನು, ನನಗೆ ಮರ್ತೋದನ್ನೆಲ್ಲ ನೆನಪು ಮಾಡ್ತೀನಿ ನೀನು. ಯಾಕೆ ಬಕನ ಕರುಳು ನೆನಪಾಗ್ತದೆ? ನನಗೆ ಮರೆಯಲಾಗದದ್ದೇ ಉಂಟಿನ್ನು ಕೆಲವು. ಯಾವತ್ತಾದ್ರೂ ಅದನ್ನು ಮರೆಯುವುದಕ್ಕೆ ಸಾಧ್ಯವ? ಯಾವುದು? ಅವ ಧರ್ಮ ಶಾಸ್ತ್ರ ಹೇಳಲಿಕ್ಕೆ ಹೊರಟಿದ್ದಾನೆ ನನ್ನ ಹತ್ರ. ಉಂಟಾ ನಿನ್ನ ಹತ್ರ ಅದು ಧರ್ಮ? ಸಭೆಯೊಳು ದುಶಾಸನ, ತಾಯ ಗರ್ಭ ಸಾಕಾಗಿದೆ ನಮಗೆ ಬೆಳೆಯುವುದಕ್ಕೇನು? ಓಹೋ, ಅಲ್ಲಿಂದಲೇ ಹುಟ್ಟಿದ್ದು ಭೂಮಿಗೆ. ನಿನ್ನಾಗೆ ತುಪ್ಪದ ಭರಣಿಯಲ್ಲಿ ಬೆಳೆದದ್ದಲ್ಲ ಕೆಟ್ಟವನ್ನ. ಹೌದಪ್ಪ, ಹೊಟ್ಟೆ ಕಿಚ್ಚಿಗೆ ಹುಟ್ಟಿದವರು. ಜೀವ ಸಂಚಾರ ಇಲ್ಲದೆ ಭೂಮಿಗೆ ಬಿದ್ದದ್ದಕ್ಕೆ ಮೃತ್ಪಿಂಡ ಅಂತ ಹೆಸರು. ನೀನು ಸತ್ತ ಪಿಂಡದಿಂದ ಹುಟ್ಟಿದವ. ನೀನು ನನ್ನ ಹತ್ರ ಮಾತನಾಡುದು ವಾನಪ್ರಸ್ಥಕ್ಕೆ ಹೋದವರಿಗೆ ಮಕ್ಕಳಾಗುತ್ತದ. ಸೂರ್ಯ ದೇವನಿಗೆ ಸಮಾನ. ಅವನಿಗೂ ಮೃತಾಂಡದಿಂದ ಹುಟ್ಟಿದವ ಮಾರ್ತಾಂಡನಾಗಿ ಬೆಳೆದಿದ್ದಾನೆ. ಸೂರ್ಯ ಮೃತಪಿಂಡದಿಂದ ಹುಟ್ಟಿದ್ದಲ್ಲ, ಹುಟ್ಟಿದ್ದು ಸರಿಯಾಗಿಯೇ. ಚಂದ್ರವಂಶದಲ್ಲಿ ಹುಟ್ಟಿದ ಸೂರ್ಯ ಗರ್ಭದಲ್ಲಿದ್ದ ಮಗು ಸತ್ತು ಹೋಗಲಿ ಅಂತ ಶಾಪ ಸಿಕ್ಕಿದ್ದ. ಆದ್ರೆ ಹುಟ್ಟುವಾಗ ಸತ್ತು ಹುಟ್ಟಿದ್ದಲ್ಲ ಅವ. ಅದು ಕಶ್ಯಪರು ತನ್ನ ತಪಪ್ರಭಾವದಿಂದ ಅವನನ್ನು ಸಜೀವವಾಗಿಸೇ ಪ್ರಪಂಚದಲ್ಲಿ ಹುಟ್ಟಿಸಿದ್ದು. ಅದು ತಿಳಿಯದೆ ನೀನು ಸೂರ್ಯನಲ್ಲಿಗೆಲ್ಲ ಹೋಗುದು ಬೇಡ. ಆಗ ಸೂರ್ಯನ್ ಬದುಕಿಡಿ ಕತ್ತಲೆ ಮಾಡಿಕೊಂಡವ. ಉದಾಹರಣೆಗೆ ಸೂರ್ಯನನ್ನು ತಕೊಳ್ಳು. ನಿನ್ನ ಜೀವನವೇ ಕತ್ತಲೆಯಲ್ಲಿ ಮುಳುಗಿ ಹೋಗಿದೆ. ಮಗು ಭೂಮಿಗೆ ಬಿದ್ದಾಗ ಅಳದೇ ಇದ್ದರೆ ಅದು ಹುಟ್ಟಲಿಲ್ಲ ಅಂತ ಅರ್ಥ. ಆದ್ದರಿಂದಲೇ ಈ ಪ್ರಪಂಚದಲ್ಲಿ ಕೃಷ್ಣ ತಾಯಿಯ ಗರ್ಭದಿಂದ ಹೊರಗೆ ಬಂದ್ರು ಅವನನ್ನು ಕೇವಲ ತಾಯಿಯ ಗರ್ಭದಿಂದ ಹುಟ್ಟಿದವ ಅಂತ ಪ್ರಪಂಚ ಮನ್ನಿಸುವುದಿಲ್ಲ. ಯಾಕೆಂದ್ರೆ ಅವ ಕೂಗಲೇ ಇಲ್ಲ, ಅವ ನಗನಗ್ತಾ ಕಾಣಿಸಿಕೊಂಡದ್ದು. ಹೌದಪ್ಪ, ನಾನು ಕೃಷ್ಣ ಸಮ ಅಂತ ಆಯ್ತು. ಈಗ ಯಾರು ನಾವು? ನೀನು ಹುಟ್ಟಿದಾಗ ಊರಿನವರು ನಗಾಡಿದ್ದು. ಹೌದಪ್ಪ, ಚಂದ್ರವಂಶ ಈ ರೀತಿ ಚಂದ್ರವಂಶದ ಪಲ್ಲವಿಸಿತ್ತು ಎನ್ನುವ ಕಾರಣಕ್ಕಾಗಿ ನಗಾಡಿದ್ದು. ಹೌದೌದು, ಚಂದ್ರವಂಶ ಹೀಗೂ ಪಲ್ಲವಿಸಿತಲ್ಲ ಅಂತ ನಗಾಡಿದ್ದು. ಚಂದ್ರವಂಶಕ್ಕೆ ಒಂದು ಗತಿ ಸಿಕ್ಕಿತ್ತು ಅಂತ ಕಾರಣಕ್ಕೆ. ನಿನ್ನ ಅಮ್ಮನನ್ನು ನಿನ್ನ ಅಪ್ಪನಿಗೆ ಮದುವೆ ಮಾಡಿಸಿದ್ದೆ ಇಲ್ಲಿ ಸಂತಾನಕ್ಕೆ ಕೊರತೆ ಆಗಬಾರದು ಅನ್ನುವ ಕಾರಣಕ್ಕೆ ಅಂತ. ಇದು ನಾವು ಕೇಳಿದ ಕಥೆ, ನಾನು ಪ್ರತ್ಯಕ್ಷ ಅನುಭವಿ ಅಲ್ಲ, ಕೇಳಿದ ಕಥೆ. ಗಾಂಧಾರಿ ದೇವಿಗೆ 100 ಮಕ್ಕಳನ್ನು ಪಡೆಯುವಂತಹ ಒಂದು ಅವಕಾಶ ಪರಮೇಶ್ವರ ದೇವರ ಅನುಗ್ರಹದಿಂದ ಬಂದಿದೆ ಅನ್ನುವುದನ್ನು ತಿಳಿದೆ ನಿನ್ನ ಅಯ್ಯನಾದ ಕುರುಡನಿಗೆ, ನಮ್ಮ ದೊಡ್ಡಪ್ಪನಿಗೆ. ಹೌದಪ್ಪ, ಭೀಷ್ಮರು ಬಂದು ಮದುವೆ ಮಾಡಿಸಿದ್ರು. ಯಾಕೆ? ಈ ಸಿಂಹಾಸನಕ್ಕೆ ಜನ ಇಲ್ಲ ಅಂತ ಆಗುದು ಬೇಡ, ಸಂತಾನ ಎಷ್ಟು ಬೇಕಾದ್ರೂ ಆಗಲಿ ಅಂತ. ಆದ್ರೂ ಮಕ್ಕಳಾಗಲಿಲ್ಲ. ಆ ಕಾಲಕ್ಕೆ ಮತ್ತೆ ವೇದವ್ಯಾಸರ ಕಾಲಿಡಿದದ್ದು. ಅವರು ಅನುಗ್ರಹ ಮಾಡಿದ್ರು, ನೀನು 100 ಮಕ್ಕಳನ್ನು. ಯಾಕೆ? ಪರಮೇಶ್ವರ ದೇವರ ಅನುಗ್ರಹವೂ ಉಂಟು, ದೇವ ಸಂಕಲ್ಪ ಋಷಿ ಸಂಕಲ್ಪ ಎರಡೆರಡು ಉಂಟು. ಎಲ್ಲ ಆದ್ರೂ ನಿಮ್ಮದೆಂತದಾಯಿತು ಸಂಕಲ್ಪ? ಏನು? ಸತ್ತೇ ಬಿದ್ರಿ, ಒಂದು ಮೃತ್ಯುಪಿಂಡಿಕೆ ಬಿತ್ತು. ಹೇಗೆ ಹೇಗೆ ಅದು ಹೇಗೆ? ತನ್ನ ಹೊಟ್ಟೆಯನ್ನು ಕಿವಿಚಿಕೊಂಡು ಈ ಪ್ರಪಂಚದಲ್ಲಿ ತಾಯ ಗರ್ಭದಲ್ಲಿರುವಾಗಲೇ ಅಮ್ಮನಿಗೆ ಭಾರ ಆದ ಮಕ್ಕಳು ನೀವು.
ಅಲ್ಲ ಭಾರ ಆಯ್ತು ಅನ್ನೋ ಕಾರಣಕ್ಕಾಗಿ ಹೊಟ್ಟೆಗೆ ಕಿವುಚಿಕೊಂಡಿದ್ದಲ್ಲ. ಭಾರ ಆಗಿದೆ ಅಂದ್ರೆ ಹೊರಲಿಕ್ಕೆ ಆಗುದಿಲ್ಲ ಅನ್ನುವುದು ಒಂದೇ ಅರ್ಥ ಅಲ್ಲ. ಬರ್ಲಿಲ್ಲ ಅಲ್ಲ ಅಂದ್ರೆ ಅರ್ಥ ಎಂತದ್ದು? ಗಾಂಧಾರಿಯ ಗರ್ಭದಲ್ಲಿ ಚಂದ್ರವಂಶವನ್ನಾಳುವಂತಹ ಪಿಂಡ ಹುಟ್ಟಿದೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಹೊಟ್ಟೆ ಕಿಚ್ಚಿನಲ್ಲಿ ಅಲ್ಲಿ ಗರ್ಭ ಹುಟ್ಟಿತಂತೆ. ಧರ್ಮರಾಜ ಅಂತ ಹೆಸರು. ಹೊಟ್ಟೆ ಕಿಚ್ಚಿಗೆ ಹುಟ್ಟಿದ ಪಿಂಡಗಳು ನೀವು ನನಗೆ ಹೇಳುದಾ? ಅಲ್ಲ, ಅದೇ ಕಾರಣ ಅಂತ ಅರ್ಥ ಅಲ್ಲ. ಈಗ ನಮ್ಮ ಈ ಮಕ್ಕಳನ್ನು ಪಡೆಯುವುದಕ್ಕೆ ಕಾರಣವಾದ ಅದು ಒಂದು ಅಂತ ಲೋಕದಲ್ಲಿ ಉಂಟು. ಆದ್ರೆ ನಮಗೆ ಗೊತ್ತಿದ್ದಾಗ ಋಷಿ ಮುನಿಗಳೆಲ್ಲ ಹೇಳಿದಾಗ ಹೇಗೆ ಗೊತ್ತುಂಟಾಗ ಹಿನ್ನೆಲೆ ಏನು ಕೇಳಿದ್ರೆ ತನ್ನ ಸದ್ಗತಿಯ ಕಾರಣಕ್ಕಾಗಿ ಸಂತಾನವನ್ನು ಅಪೇಕ್ಷಿಸಿದ. ಹೌದಪ್ಪ, ಹೇಗೆ ಬೇಕಾದ್ರೂ ತಿರುಗಿಸಬಹುದು ಅದನ್ನ. ಹೇಗೂ ತಿರುಗಿಸಿದ್ದು ನೀನು, ನಾನಿದ್ದದನ್ನ ಹೇಳಿದ್ದು. ನಮಗೆ ಋಷಿ ಮುನಿಗಳದ್ದು ಪ್ರಮಾಣ. ಋಷಿ ಮುನಿಗಳು ಹೇಳಿದ್ದಾಗೆ ಆ ಕಾರಣಕ್ಕೆ ನಿಮ್ಮ ಅಪ್ಪಯ್ಯ ಬಯಸಿದ್ರು. ಅದಕ್ಕಾಗಿ ದೇವ ನಿಯಮಕದ ಮೂಲಕವಾಗಿ ಮಕ್ಕಳಾದದ್ದು. ಈಗ ಇರ್ಲಿ, ಸವತಿಗೆ ಮಕ್ಕಳಾಗುತ್ತದೆ ಅನ್ನುವುದನ್ನು ತಿಳಿದೇ ಹಂಬಲಿಸಿದ್ದೇ ಆಗಿರ್ಲಿ. ಅದರ ಅರ್ಥ ಅಲ್ಲಿಗೆ ಆಯಿತು ಅನ್ನುವುದಕ್ಕಾಗಿ ಮತ್ಸರ ಅನ್ನುವುದಲ್ಲ. ಅವಳಿಗಿರುವ ಸೌಭಾಗ್ಯ ತನಗಿಲ್ಲದೆ ಹೋಯ್ತಲ್ಲ, ಸಹಜವಾದ ಸ್ವಭಾವ ಇದ್ದದ್ದೇ. ಬೇರೆಯವರಿಗಿಲ್ಲದ್ದು ತನಗಿರಬಾರ್ದು, ತನಗಿಂತ ಹೆಚ್ಚು ಬೇರೆಯವರಿಗೆ ಇರಬಾರ್ದು ಎನ್ನುವ ಕಾರಣ ಅದು. ಇಲ್ಲದಿದ್ರೆ ಮಾದ್ರಿಗೆ ಮಕ್ಕಳು ಹುಟ್ಲಿಕ್ಕೆ ಇನ್ನೊಂದು ವರ ಕೊಡು ಅಂದ್ರೆ ಅದು ಎಂತ ಹೇಳಿದ್ರು? ನಿನ್ನ ಅಮ್ಮನ ಗರ್ಭಪಾತಕ್ಕೆ ಔಷಧ ಕೊಟ್ರೆ ನೀನು ಈ ಮಾತು ಹೇಳು. ಕುಂತಿದೇವಿ ತಂದು ಔಷಧ ಕೊಟ್ಟದ್ದ ಅಲ್ಲ, ಅದಕ್ಕೆ ಹೆಸರು ಕೊಟ್ಟಾಗಿದೆ. ಗುಟ್ಟಿನಲ್ಲಿ ಔಷಧ ತಂದು ನಿನ್ನ ಅಮ್ಮನ ಗರ್ಭಪಾತಕ್ಕೆ ಕೊಟ್ಟದ್ದಾದ್ರೆ ನೀನು ಹೇಳಿದ ಮಾತಿಗೆ ಪುಷ್ಟಿ ಉಂಟು. ಮತ್ಸರದಿಂದ ಮಾಡಿದಳು ಅಲ್ಲ, ಅಲ್ಲಿ ಆಯ್ತಲ್ಲ, ತನಗಿಲ್ವಲ್ಲ. ಇಲ್ಲಿ ಇರಬಾರ್ದು ಅನ್ನುವುದರ ಧ್ವನಿ ಅಲ್ಲ, ಇಲ್ಲಿ ಅಂತ ತನಗೂ ಬೇಕು, ಸಹಜವೇ ಹಂಬಲ. ಇಲ್ಲಿಗೆ ನಷ್ಟ ಮಾಡಿ ಅಲ್ಲಲ್ಲ, ಅವಳದ್ದಾದ ಪ್ರಾಪ್ತಿ, ಅದನ್ನು ಹಂಬಲಿಸಿದಳು. ಅದನ್ನು ಅವನು ಆಕ್ಷೇಪಿಸುವುದಕ್ಕಿಲ್ಲ. ಸರಿ, ಇನ್ನೊಬ್ಬರಿಗೆ ಇಲ್ಲದಾಗೆ ಮಾಡುವುದು ಬೇರೆ, ಇನ್ನೊಬ್ಬನಿಗೆ ಇರುವುದು ತನಗೂ ಬೇಕು ಅನ್ನುವ ಹಾಗೆ ತಾನು ಪ್ರಯತ್ನಿಸುವುದು ಬೇರೆ. ಅವನದನ್ನು ಎಳೆಯುವುದಲ್ಲ. ಈಗ ನಿನ್ನ ತಾಯಿಯ ಗರ್ಭದಲ್ಲಿದ್ದ ಪಿಂಡ ಕೊಂಡೋಗಿ ಅಲ್ಲಿ ಇಟ್ಟದ್ದಲ್ಲ. ಇದು ಬಹಳ ಆಲೋಚನೆ ಮಾಡಬೇಕು. ತಾನು ಹಂಬಲಿಸಿದ್ಳು, ಹೊಂದಿದಳು. ಅದಕ್ಕೆ ಬೇಕಾದ ಹಾಗೆ ದೈವಯೋಗವಾಯಿತು. ನಾವು ಹುಟ್ಟಿದೆವು, ನಮಗೆ ಭೂಮಿಯಲ್ಲಿ ಅಧಿಕಾರ ಇಲ್ಲ. ಈಗ ನಿರ್ಣಯ ಮಾಡಲಿಕ್ಕೆ ದುಶ್ಯಾಸನನ. ಹಸ್ತಿನಾವತಿಯಲ್ಲಿ ಸಿಂಹಾಸನಕ್ಕೆ ಯಾರು ಅಂತ ಯಾರು ನಿರ್ಣಯ ಮಾಡಬೇಕು? ಯಾರು ಮಾಡಬೇಕು? ಯಾರು ಸಿಂಹಾಸನಕ್ಕೆ ಯಾರು ಅಂತ ಜನ ನಿರ್ಣಯ ಮಾಡುವವರು? ಅಲ್ಲ, ಯಾರು ಮಾಡ್ಲಿಕ್ಕೆ ಆಗದಕ್ಕೆ ಅಲ್ವ ಯುದ್ಧ? ಯಾರು ಮಾಡೋರು ಆಗದೇ ಇದ್ದದಕ್ಕಲ್ಲ, ವಿದ್ಯುಕ್ತವಾಗಿ ಯಾರಿಗೆ ಆಗಿದೆ ಅನ್ನೋದು ನಿನ್ನ ಗಮನಕ್ಕುಂಟ? ಹೌದಪ್ಪ. ಯಾರು ಇಲ್ಲಿಗೆ ಉತ್ತರಾಧಿಕಾರಿ? ಅಲ್ಲ, ಅಪ್ಪ ಹೇಳಿದಾನಂತೆ, ನನ್ನಪ್ಪ ನಿಮ್ಮ ಅಣ್ಣ ಹುಟ್ಟಿದಾಗ ಹೇಳಿದ್ದಾನಂತೆ. ಏನು ಅಂತ? ಇವ ಹುಟ್ಟಿದಾಗ ಅಲ್ಲಿ ಜ್ಯೇಷ್ಠ ರಾಜ ಯುಧಿಷ್ಠಿರ ಅಲ್ಲಿ ಹುಟ್ಟಿದಾಗ ಅವ ರಾಜನಾಗ್ತಾನೆ. ನನ್ನ ಮಗನಿಗೂ ಕೂಡ, ಅರ್ಥಾತ್ ನನ್ನ ಅಣ್ಣನಿಗೆ ಅಧಿಕಾರ ಉಂಟು ಅಂತ ಹೇಳಿ ಕೇಳಿದ್ದಾನಂತೆ ಜ್ಯೋತಿಷಿಗಳ. ಅಷ್ಟು ಗೊತ್ತುಂಟು. ಹೌದಪ್ಪ, ಅಪ್ಪನ ಮಾತು ಪೂರ್ತಿ ಮರ್ತೋಗಲಿಲ್ಲ. ಒಳ್ಳೆ ಮಗ ನೀನು. ಹೌದಪ್ಪ, ನೆನಪುಂಟಾಗಿದೆ. ನಿನ್ನ ಅಪ್ಪನಿಗೆ ಬಂದದ್ದು ಇದ್ಯಾರು ಅವನಿಗೆ ಹೇಳಿ ಕೊಟ್ಟದ್ದಲ್ಲ. ಇನ್ನು ಇದರಲ್ಲಿ ನಿನ್ನದೇನಾದ್ರೂ ಉಂಟು? ಅದು ಪಾಂಡು ಹೇಳಿ ಕಳಿಸಿದ್ದ ಅವನಿಗೆ? ಇಲ್ಲ, ಇಲ್ಲಪ್ಪ. ಅಲ್ಲಿ ಧರ್ಮರಾಯ ಹುಟ್ಟಿದ ಕೂಡಲೇ ನನಗೆ ಮಗ ಹುಟ್ಟಿದ್ದಾನೆ, ಸಿಂಹಾಸನ ಅವನಿಗೆ ಅಂತ ಏನಾದ್ರು ಹೇಳಿ ಕಳಿಸಿದ್ದ ಕಪ್ಪ ಹೇಳಿದ್ದು ಅಂತ ದಾಕ್ಷೇಪ ಇಲ್ಲ. ಇಲ್ಲಪ್ಪ. ಅಲ್ಲಿ ಮಗು ಹುಟ್ಟಿದ ವರ್ತಮಾನ ಕೇಳಿ ಧೃತರಾಷ್ಟ್ರನೇ ಹೇಳಿದ, ಜನ್ಮದ ಪ್ರಮಾಣದ ಮೂಲಕವಾಗಿ ಯುಧಿಷ್ಠಿರನೇ ಇಲ್ಲಿಗೆ ಅರಸನಾಗಬೇಕಾದವ. ಸರಿ, ಆದರೆ ನನ್ನ ಮಗನಿಗೂ ಏನಾದ್ರೂ ಸಿಗುತ್ತದ ಅಂದ್ರೆ ಅರ್ಥ ಯಾರು? ಪೂರ್ಣ ಅಧಿಕಾರಿ ಯಾರು ಇಲ್ಲಿಗೆ? ನಿನ್ನ ಅಪ್ಪ ಹೇಳಿದ ವಾಕ್ಯ. ನಾನು ಹೇಳಿದ ವಾಕ್ಯ ಅಲ್ಲ, ನಿನ್ನಪ್ಪ ಹೇಳಿದ ವಾಕ್ಯದಂತೆ ಪೂರ್ಣ ಅಧಿಕಾರಿ ಯಾರು ಹಸ್ತಿನಾವತಿಗೆ? ಈಗ ಧರ್ಮರಾಯ. ವಾಕ್ಯದಿಂದ ಬೇಡ, ವಾಕ್ಯ ಹೋಗಲಿ. ಯವರಾಜ್ಯಾಭಿಷೇಕ ಅದ್ಯಾರಿಗೆ? ಯುವರಾಜ ನಿಮ್ಮ ಅಣ್ಣನಿಗೆ. ಯವರಾಜ್ಯಾಭಿಷೇಕ ಕೆಲಸ ಇಲ್ಲದಕ್ಕೆ ಮಾಡುದಾ? ಯವರಾಜ್ಯಾಭಿಷೇಕ ಮಾಡಿದರೆ ಅರ್ಥ ಎಂತದ್ದು? ಹೌದಪ್ಪ, ಈಗ ಯವರಾಜ್ಯಾಭಿಷೇಕ ಆದ ನಂತರ ವಾರಣಾವತಕ್ಕೆ ಕಳಿಸಿದ್ದು ಯಾಕೆ ಅಂತ ಪ್ರಶ್ನೆ ಬರುದಿಲ್ವಾ? ಮತ್ತೆ ಇಲ್ಲಿ ಬೇಡ ಅನ್ನೋ ಕಾರಣಕ್ಕೆ ಕಳಿಸಿದ್ದಂತ ಆಗುದಿಲ್ವಾ? ಅಲ್ಲ, ಕಳಿಸಿದ್ರೆ ಯವರಾಜ್ಯಾಭಿಷೇಕ ಸುಳ್ಳ? ಹೌದಪ್ಪ, ಈಗ ಕಳಿಸಿದ್ದು ಹೌದಪ್ಪ. ಈಗ ಯವರಾಜ್ಯಾಭಿಷೇಕ ಅನ್ನುವುದು ವೇದೋಕ್ತವಾದ ಮಂತ್ರೋಕ್ತವಾದ ಒಂದು ಸಂಸ್ಕಾರ, ಹೌದಾ? ಹೌದಪ್ಪ. ಅದನ್ನು ಮಾಡುವುದರ ಉದ್ದೇಶ ಎಂತದ್ದು? ಏನು ಯವರಾಜ್ಯಾಭಿಷೇಕ ಅಂದ್ರೆ ಅರ್ಥ ಎಂತ? ಮುಂದೆ ರಾಜ ಆಗಬೇಕೆನ್ನುವ ಕಾರಣಕ್ಕಾಗಿ. ಮುಂದಿನ ರಾಜ ಅನ್ನುವುದೇ ಅರ್ಥ. ಯವರಾಜ ಸುಮ್ಮನೆ ಮಾಡುವುದಲ್ಲ, ಅದು ಯಾವನ ಅರ್ಹತೆ ಇದ್ದಾನೆ ಅವನಿಗೆ ಮಾಡಿಸಿದ್ದು. ವಾರಣಾವತಕ್ಕೆ ಕಳಿಸುವುದಕ್ಕೆ ನಿಮ್ಮ ಅಪ್ಪ ಹೇಳಿದ ಕಾರಣ ಎಂತದ್ದು? ನಮ್ಮ ದೇಶದ ಗಡಿ ಪ್ರದೇಶ ಅದು. ಅಲ್ಲಿದ್ದ ಪ್ರಜೆಗಳ ಅನುರಾಗವನ್ನು ಅರಸರಾದವರು ಸದಾಕಾಲ ಹೊಂದಿಯೇ ಇರಬೇಕು. ಅಲ್ಲದೆ ಹೋದರೆ ವಿರೋಧಿಗಳವರನ್ನು ತಮ್ಮ ಕೈವಶಕ್ಕೆ ತೆಕ್ಕೊಂಡು ಆಕ್ರಮಣಿಸುವಂತಹ ಅವಕಾಶ ಬರ್ತದೆ. ಆದ್ದರಿಂದ ಅರಸನಾದ ನಾನೇ ಹೋಗಬೇಕಾಗಿತ್ತು, ನನಗದಕ್ಕೆ ಅವಕಾಶ ಇಲ್ಲ, ಕಣ್ಣುಗಳಿಲ್ಲ. ಆದ್ದರಿಂದ ಯುವರಾಜನಾದ ನೀನು ಹೋಗಿ ಪ್ರಜೆಗಳ ಪ್ರೀತಿಯನ್ನು ಸಂಪಾದಿಸಬೇಕು. ಹೀಗೆ ಅವನ ತಲೆಗೆ ಬೆಣ್ಣೆ ಸವರಿಯಲ್ಲೋ ತುಪ್ಪದಲ್ಲಿ ಹುಟ್ಟಿದ ನೀವು ಕಳಿಸಿದ್ದು ಪಾಪಿಗಳು. ಈಗ ಮತ್ತೆ ವಾರಣಾವತಕ್ಕೆ ಹೋದ್ಯಾಕೆ ಕೇಳ್ತಾನೆ. ಹಾಗೆ ಕಳಿಸಿದ್ರು. ವಾರಣಾವತಕ್ಕೆ ಹೋದೆವು. ಈಗ ಎಲ್ಲಿಗೆ ಹೋದ್ರು? ಈಗ ಸಿಂಹಾಸನ ಬಿಟ್ಟು ಕಾಡಿಗೆ ಹೋದ್ರು. ಅರಸ ಅಲ್ಲ ಅಂತ ಆಗ್ತದ? ಇಲ್ಲಪ್ಪ. ಅದು ಕೇಳಿದ್ದು. ಯುವರಾಜನಾದ ವಾರಣಾವತಕ್ಕೆ ಹೋಗಲಿ, ಅದರಿಂದ ಆಚೆಗೆ ಪಾಂಚಾಲಕ್ಕೆ ಹೋಗಲಿ. ಯುವರಾಜನೇ ಬೇಡ, ಅದರ ಮೇಲೆ ವಿವಾದವೇ ಬೇಡ. ವಿಭಾಗಿಸಿ ಕೊಟ್ರ? ಹೌದಪ್ಪ. ಅದು ಯಾಕೆ ಅಂತ ಬರುದಿಲ್ಲ ಈಗ? ವಿಭಾಗಿಸಿ ಕೊಟ್ರು, ಹಿರಿಯರು ಮಾಡಿದ್ದು. ವಿಭಾಗಿಸಿ ಕೊಟ್ರು. ಇಲ್ಲಿ ನೀನು ಬೇಡ, ಅಲ್ಲಿ ಇರು ಅನ್ನೋ ಕಾರಣಕ್ಕಾಗಿ ವಿಭಾಗಿಸಿದ್ರು. ಇಲ್ಲಿ ನೀವು ಬೇಡ ಅಂತ ಹೇಳಿದ್ದು ಯಾವ ಕಾರಣಕ್ಕೆ? ನೀವಾಗುದಿಲ್ಲ ಅನ್ನೋ ಕಾರಣಕ್ಕಲ್ಲ, ಅಲ್ಲಿ ಇನ್ನೊಬ್ಬ ಇದ್ದಾನೆ ಅನ್ನೋ ಕಾರಣ. ಈ ಕುರುಡನನ್ನು ಬೇರೆ ಕಡೆಗೆ ಕಳಿಸ್ಲಿಕ್ಕೆ ಆಗುದಿಲ್ಲ. ಹೌದಪ್ಪ. ಅದಕ್ಕೆ ಈಗ ಇವ ಇದ್ದಾನೆ ಸಿಂಹಾಸನದಲ್ಲಿ, ಇವ ಇಲ್ಲಿಯೇ ಇರಲಿ.
ಇರಲಿ, ನೀವು ಇದರ ದಾಯ ಭಾಗ ಅಂತ ತಕೊಂಡು ಹೋಗಿ ಅಲ್ಲಿ ಏನು ಬೆಳೆ ಬೆಳೆಯದಿದ್ದ ಊರಿನಲ್ಲಿ ಕೂತ್ಕೊಳ್ಳಿ ಅನ್ನೋ ಹಾಗೆ ಕಾಂಡಪ್ರಸ್ಥವನ್ನು ವಿಭಾಗಿಸಿ ಕೊಟ್ರು. ಆಗ್ಲಿ, ಈಗ ನಮ್ಮ ವಿಭಾಗ ಅಂತ ಒಂದು ಮಾಡಿ ಕೊಟ್ರ, ಈಗ ಅಧಿಕಾರ ಇಲ್ಲ ಹೇಳುವುದಕ್ಕಿಲ್ಲಲ್ಲ. ಇನ್ನೀಗ ಇದು ಮೊದಲನೇದೆಲ್ಲ ಬಿದ್ದೋಯ್ತು. ಈಗ ಹಸ್ತಿನಾವತಿಗೆ ಯಾರು, ಪಾಂಡುವಿಗೆ ವಾನಪ್ರಸ್ಥಕ್ಕೆ ಹೋದ ಮೇಲೆ ಮಕ್ಕಳು ಎಲ್ಲ ಬಿದ್ದೋಯ್ತು. ನಾವು ಮುಂದೆ ಬಂದಿದ್ದೇವೆ ಹೇಳೋದು. ಆಯ್ತು, ಸರಿ ಸರಿ, ನಾನು ಮತ್ತೆ ಹಿಂದೆ ಹೋಗುದಿಲ್ಲ. ಈಗ ನಾವು ನಿಮ್ಮ ಹತ್ರ ಕೇಳಲಿಕ್ಕೆ ಹೊರಟದ್ದು ಯಾವುದು? ಮೊನ್ನೆ ಯಾವುದು? ನಮ್ಮ ಭೂಮಿ ಕೊಡಿ, ಅದು ನಮ್ಮದಲ್ಲ ಹೇಳ್ತೀರಾ? ಕೊಡುವುದಿಲ್ಲ ಹೇಳಿ, ಅದು ಪ್ರಶ್ನೆ ಬೇರೆ. ನಮ್ಮದಲ್ಲ ಹೇಳ್ತೀರಾ? ಇಂದ್ರಪ್ರಸ್ಥ ನಮ್ಮದಲ್ಲ ಹೇಳ್ತೀರಾ? ಅರ್ಧ ರಾಜ್ಯ ನಮ್ಮದಲ್ಲ ಹೇಳ್ತೀರಾ? ಅದು ಹೇಳಿದ್ದಕ್ಕೆ ಅಲ್ವಾ ಈಗ ಯುದ್ಧ ಆಗಿರೋದು? ಅಲ್ಲಲ್ಲ, ಅರ್ಧ ರಾಜ್ಯ ಅಲ್ಲ ಹೇಳಿದ್ದಕ್ಕಲ್ಲ, ರಾಜ್ಯ ಕೊಡಬೇಕಾದ್ರೆ ಯುದ್ಧ ಹೇಳಿದ್ದೀಗ. ಅರ್ಧ ರಾಜ್ಯ ಅಲ್ಲ ಹೇಳಲೇ ಇಲ್ಲ ನೀವು. ಇಲ್ಲ, ನೀವು ಹೇಳಿದ್ದೀಗ ಅದನ್ನ ಅರ್ಧ ರಾಜ್ಯ ಅನ್ನೋದು ಒಪ್ಪಿ, ಅದಕ್ಕೆ ನಾವು ಅಧಿಕಾರಿಗಳಾದ್ದರಿಂದ ಯುದ್ಧ. ಹೌದಪ್ಪ. ಅಲ್ಲ, ಇದ್ರೆ ಯಾಕೆ ಯುದ್ಧ? ಅದನ್ನು ಹೊಂದುವಲ್ಲಿ, ಅದನ್ನು ನಾವು ಮತ್ತೆ ಸಂಪಾದಿಸಿಕೊಳ್ಳುವಲ್ಲಿ ಯುದ್ಧ ಮಾಧ್ಯಮ. ಇದಲ್ವ ನಿನ್ನ ಅಣ್ಣನ ಹೇಳಿಕೆ? ಹೌದೌದು. ಅದರ ಅರ್ಥ ನಾವು ಇಂದ್ರಪ್ರಸ್ಥಕ ಒಡೆಯರಲ್ಲ ಅಂತಲ್ಲ, ಒಡೆಯರು ನಾವೇ. ಅದನ್ನು ಒಡೆತನ ಹೊಂದಿಲ್ಲ ಅಷ್ಟೇ, ಒಡೆತನ ಹೊಂದಿಲ್ಲ. ಅದು ಕೆಲವು ಸಲ ಹಾಗಾಗುತ್ತೆ. ಸರಿ ಸರಿ, ಅದನ್ನು ನಾವು ಅನುಭವಿಸದಂತಹ ಒಂದು ಸ್ಥಿತಿಯನ್ನು ನೀವು ತಂದದ್ದರಿಂದಲೇ ಹಾಗಾದದ್ದಲ್ವ? ಅನುಭವಿಸಲಿಕ್ಕೆ ಆಗಲಿಲ್ಲ. ನಿಜವಾಗಿ ಹೇಗೆ ಕ್ರಮದಂತೆ ಈಗ ಹೇಳುವುದಾದರೆ, ಇದು ಕೇವಲ ಒಂದು ಚರ್ಮದ ತುಂಡಲ್ಲ, ಅದಕ್ಕೊಂದು ಮೌಲ್ಯ ಉಂಟು ಅಂತ ಆದರೆ ನೀವು ಒಪ್ಪಿದ ನಿಯಮ ಅದು. ಈಗ ದ್ಯೂತಾಡುವಾಗ ನಿಯಮ ಇಟ್ಟದ್ದು ಯಾರು? ಯಾರು? ನಮ್ಮಣ್ಣ ಅಲ್ವಾ? ಹೌದಪ್ಪ. ಸೋತ ಅವನಿಪಗೆ ವರ್ಷ 12 ವನವಾಸ ಅಂತ ಇಟ್ಟದ್ದು ಯಾರು? ಅವನೇ ಅಲ್ವಾ? ಹೌದಪ್ಪ. ಈಗ ಸೋತದ್ ನಾವು. ಹೌದು ಹೌದು. ಆ ಮರಳಿ ಬರುವಾಗ ಕೊಡಬೇಕಾದದ್ದು ಯಾರು? ಅಲ್ಲ, ಕೊಡಬೇಕಾದದ್ದು ಅದು ಮತ್ತೆ ಅವನಲ್ಲಿಯೇ ಮಾತಾಡಿಕೋ ನೀನು. ಅದು ಅವನಲ್ಲಿಯೇ ಮಾತಾಡಿಕೋ. ಯಾರು? ನಮ್ಮ ಅಣ್ಣನ. ಅಲ್ಲ, ನಾವು ಸಿಕ್ಕಿದ್ರೆ ಅವನಲ್ಲಿಯೇ ಮಾತಾಡ್ತಾರೆ. ಸರಿ. ಅಲ್ಲ, ನಿನಗೆ ನನಗೆ ನೆನಪು ಮಾಡುದು ತಪ್ಪು ಯಾರ್ದು ಅಂತ ನಿನಗೆ ಅರ್ಥ ಆಗಲಿ ಅಂತ ನಿನ್ನ ಹತ್ರ ಭೂಮಿ ಕೇಳುದಲ್ಲ. ಅಲ್ಲ, ನೀ ಕೇಳಿದ್ರೆ ಕೊಡ್ಲಿಕ್ಕೂ ಇಲ್ಲ ನಾನು. ಅಲ್ಲ, ಕೊಡ್ಲಿಕ್ಕೆ ನಿನ್ನ ಹತ್ರ ಇಲ್ಲ ಅಂತ ನನಗೆ ಗೊತ್ತು. ಸರಿ, ಜನವೇ ಅಲ್ಲ. ಹೌದಪ್ಪ. ಕೊಡ್ಲಿಕ್ಕೆ ನೀನ್ ಯಾರು? ನಾನು ಬರೀ ಬಡಿಲಿಕ್ಕೆ ಜನ. ಬಡಿಲಿಕ್ಕೆ ಜನ. ಹೌದೌದು. ಅಥವಾ ಬಡಿಸಿಕೊಳ್ಳುವುದಕ್ಕೆ. ಹೋಗ್ಲಿ, ಅದು ಭೂಮಿ ಕೇಳಿದ್ದಲ್ಲ. ನೀನು ನಾವು ಭೂಮಿಗೆ ಸಂಬಂಧಪಟ್ಟವರಲ್ಲ ಅನ್ನುವುದನ್ನು ಆಡಿದ್ದಕ್ಕೆ ಇಷ್ಟು ಹೇಳಬೇಕಾಗಿ ಬಂದದ್ದು. ಹೇಳಲಿಕ್ಕೆ ಇಲ್ಲ, ನನ್ನದು ಬೇರೆ ಇತ್ತು. ಇಷ್ಟು ಹೇಳಿದ್ದು ಈ ಕಾರಣಕ್ಕೆ, ನೀನು ಹೇಳಿದ್ದಕ್ಕೆ ನಮಗೆ ಅಧಿಕಾರ ಉಂಟು ಅನ್ನುವುದನ್ನು ತೋರಿಸುವುದಕ್ಕೆ. ಇನ್ನು ಈಗ ಯುದ್ಧದಲ್ಲಿ ಧರ್ಮ ಮತ್ತೊಂದು ಕರುಳು ಗೀತಾನೆ ಅಂತವ. ಕರುಳು ಎಂಥದ್ದು? ಸೀರೆಯ ಸರಗು ಅಂತ ಭಾವಿಸಿದ್ಯಾ? ಕರುಳು ಅಂದ್ರೆ ಅಲ್ಲ, ಎರಡು ಭೀಮನ ಹೊಟ್ಟೆಯಲ್ಲಿರುವ ಕರುಳು ಹೆಂಗಸಿನ ಹೆಗಲ್ನಲ್ಲಿರುವ ಸೆರಗು ಅಂತ ತಿಳಿದಿದ್ಯಾ? ಅಲ್ಲ, ಸುಳ್ಳಲ್ಲ. ನಾನು ಮನುಷ್ಯರ ಕರುಳನ್ನು ನೋಡ್ಲಿಲ್ಲ, ಎರಡನ್ನೂ ನೀನು ನೋಡಿದ್ದಿ. ನೀನೇ ಹೇಳಬೇಕು, ಎರಡು ಒಂದೇ ತರವ? ಅಲ್ಲ, ನಿನ್ನಲ್ಲಿಗೆ ಎರಡು ಕರುಳೇ ಉಂಟ ಇಲ್ವ ಅಂತ ಅನುಮಾನ ಉಂಟು ನನಗೆ. ಅಲ್ಲ, ಹೇಳಿದ್ ನಾನು. ಕರುಳು ಅಂದ್ರೆ ಏನು? ಒಂದು ನಮ್ಮ ಜಠರವನ್ನು ಸಂಬಂಧಿಸಿ ನಾವು ಹೇಳೋದು, ಇನ್ನೊಂದು ಗುಣವನ್ನು ಸಂಬಂಧಿಸಿಯೂ ಕರುಳು ಅಂತ ಹೇಳೋದು. ಎರಡು ಕರುಳು ನಾನು ಅರ್ಥದಿಂದ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಮಾತ್ರ ಒಂದು ಕರುಳಿನ ಚೀಲ ಇರುವುದ ನಿನ್ನಲ್ಲಿ. ನನಗೆ ಅನುಕಂಪದ ಗುಣ ಏನಾದ್ರೂ ಉಂಟಾ ಅಂತ. ಮನುಷ್ಯನಿಗೆ ಎರಡು ಕರುಳು, ದೊಡ್ಡ ಕರುಳು ಸಣ್ಣ ಕರುಳು, ಅದು ಹೇಳಿದ್ದು ಅಂತ ಕೇಳಿದೆ ನಾನು. ಅಲ್ಲ, ಇರ್ಲಿಯಪ್ಪ. ಈಗ ನೀನು ಬೇಕಾದ್ರೆ ನಿನ್ನಲ್ಲಿರುವ ಸಣ್ಣ ಕರುಳನ್ನಾದ್ರೂ ದೊಡ್ಡ ಕರುಳು ಅಂತಲೇ ಮಾಡು, ನಮಗೆ ಆಗಬೇಡ ಅದರಲ್ಲಿ. ನಾನು ಹೇಳಿದ್ದು ಈ ಉದ್ದೇಶ, ನೀನು ಹೇಗೂ ಭಾವಿಸಬಹುದು, ಅದು ಪ್ರಶ್ನೆ ಬೇರೆ. ಇನ್ನು ನೀನು ಏನೇನು ತಿಳಿಯುವುದು ಬೇಡ ಅನ್ನುವುದಕ್ಕೆ ನಾನು ವಿವರಣೆ ಕೊಡುವುದು. ಮತ್ತೆ ನಾನು ಹೇಳಿದ್ದು ಯಾವ ಕಾರಣಕ್ಕೆ ಅಂತ ಹೋಗಲಿ. ಕರುಳು ಗೀತೇನೆ ಅನ್ನುವ ಹಾಗೆ ನನ್ನ ಮುಂಭಾಗದಲ್ಲಿ ಬಂದು ನಿಂತಿದ್ದಿ. ನಿನ್ನ ವಿಕ್ರಮ ನನಗೆ ತಿಳಿಯದೇ ಇದ್ದದ್ದ. ಹೆಣ್ಣಿಗೆ ಅಬಲೆ ಅಸಹಾಯಕಳು ಅನ್ನುವುದೇ ಧ್ವನಿ, ಅಥವಾ ಅಸಹಾಯಕತೆಗೆ ಅಬಲತ್ವಕ್ಕೆ ಹೆಣ್ಣೆ ಪ್ರತೀಕ ಪ್ರಪಂಚದಲ್ಲಿ. ಅದು ಎಷ್ಟು ರಟ್ಟೆಯಲ್ಲಿ ತ್ರಾಣ ಇದ್ದ ಹೆಣ್ಣಾಗಲಿ, ಎಷ್ಟು ಗಟ್ಟಿ ಇದ್ದ ಹೆಣ್ಣಾಗಲಿ, ಅವಳ ಅಬಲೆ ಎಂದೇ ಗುರುತಿಸಲ್ಪಡುವವಳು. ಆದ್ದರಿಂದಲೇ ಹಿಡಿಂಬೆಯನ್ನು ಮದುವೆ ಆಗಬೇಕಾಗಿ ಬಂದದ್ದು. ಹಿಡಿಂಬ ವಿವಾಹ ಹಾಗೊಂದು ಪ್ರಶ್ನೆ ಕೇಳಿದ್ದೇನೆ, ಅಲ್ವಾ? ಹಿಡಿಂಬ ವಿವಾಹ ಆಗಬೇಕಾಗಿ ಬಂದದ್ದು ಯಾಕೆ? ಅಬಲೆ. ಆದ್ದರಿಂದಲೇ ಸಹಜವಾಗಿ ಪುರುಷಾಶ್ರಯವನ್ನು ಅಪೇಕ್ಷಿಸಿ ಬಂದಿರುವಾಗ ಬಿಡುವುದಕ್ಕಾಗಲಿಲ್ಲ. ಅದೇ ಅಬಲೆಯನ್ನು ಕೊಲ್ಲಿಕ್ಕೆ ಹೊರಟಿದ್ದೆ ಅಂತ ಹೇಳಿ ಸುದ್ದಿ ಉಂಟು ನನಗೆ. ಅಲ್ಲ, ನೀನು ಹೇಳಬೇಕು ಹೌದಲ್ಲ ಅಂತ ಹೇಳಿ. ಹೌದೌದು. ಅವಾಗ ಅಬಲೆ ಇರಲಿಲ್ಲ. ಅಲ್ಲ, ಕೊಲ್ಲುತ್ತೇನೆ ಅಂತಲ್ಲ, ಹೊಡೆಯುತ್ತೇನೆ ಕೊಲ್ಲುತ್ತೇನೆ ಅಂತ ಹೆದರಿಸಿದ್ದೀಗ. ಕೊಂದಿದ್ದೇನೆ ನಾನು. ಅಲ್ಲ, ಕೊಲ್ಲಿಲ್ಲ. ದೂರ ಹೋಗುವ ಅನ್ನುವುದಕ್ಕಾಗಿ, ನಿವಾರಿಸುವುದಕ್ಕಾಗಿ ಮಾಡಿ. ಅಲ್ಲ, ಸುಳ್ಳಲ್ಲ. ನೀನು ಒಂದು ವೇಳೆ ಆಕೆಯನ್ನು ಕೊಂದಿದ್ದಿದ್ರು ಅಲ್ಲಿ ಸಮರ್ಥನೆ ಇರ್ತಿತ್ತು ಇಲ್ಲಿ. ಯಾವುದು? ಅಲ್ಲ, ಈ ಹಿಡಿಂಬೆಯನ್ನು ಕೊಂದಿದ್ದಕ್ಕೆ. ಈಗ ತಾಟಕೇನು ರಾಮ ಕೊಲ್ಲಿಲ್ಲ, ಅದೇ ಹೇಳಿದ್ದು. ಏನು ಮಾಡಿದ್ರು ನಿನಗೊಂದು ಸಮರ್ಥನೆ ಉಂಟು ಅಂತ. ಸಮರ್ಥನೆ ಇಲ್ಲ ಅಲ್ಲ, ಸಮರ್ಥನೀಯವಲ್ಲದದ್ದನ್ನು ಮಾಡುವುದಿಲ್ಲ ಅಂತ. ಈಗ ಮಾಡಿದ್ದಕ್ಕೆ ಸಮರ್ಥನೆ ಮಾಡುವುದು ಬೇರೆ, ಸಮರ್ಥನೀಯವಾದದ್ದನ್ನೇ ಮಾಡುವುದು ಬೇರೆ. ಹೌದಪ್ಪ. ನಿಮಗೆ ಮತ್ತೆ ಸಮರ್ಥನೆ ಮಾಡುವವರಿಗೆಲ್ಲ ಕಾಣುದು ಇವರು ಏನು ಮಾಡಿದ್ರು ಮತ್ತೆ ಸಮರ್ಥನೆ ಮಾಡ್ತಾರೆ. ನಾವು ಪ್ರಪಂಚ ಸಮರ್ಥನೀಯವಾಗಿ ಒಪ್ಪುದನ್ನಷ್ಟೇ ಮಾಡಿದ್ದು, ಅಷ್ಟೇ ಪಾಂಡವರಿಗೂ ಕೌರವರಿಗೂ ಇರುವ ವ್ಯತ್ಯಾಸ. ನೀವು ಏನು ಮಾಡಿದರೆ ಅದನಿಗೆ ಸಮರ್ಥನೆ ಮಾಡ್ಲಿಕ್ಕೆ ಹೊರಡ್ತೀರಿ. ತುಂಬಿದ ಸಭೆಯಲ್ಲಿ ಹೆಣ್ಣಿನ ಮಾನಭಂಗ ಮಾಡಿದ್ದು ಸರಿ ಅಂತ ನೀನು ಹೇಳುದಿಲ್ವಾ? ಹೌದಪ್ಪ, ಅದು ತಪ್ಪಂತ ನಾನು ಹೇಳುದಿಲ್ಲ. ಈಗ ಮತ್ತೆ ಮಾಡಿದ್ದಕ್ಕೆ ಸಮರ್ಥನೆ ನನ್ನ ಹತ್ರ ಇರುವುದ? ಪಾಪಿ ಅಲ್ಲ, ನೀನು ಮಾಡ್ತಿರುವುದು ಅನ್ಯಾಯ ಮಾಡಿ. ಈಗ ಯಾರಾದ್ರೂ ಕೊರಳಿಂದ ಮೇಲೆ ಇರುವ ಈ ತಲೆಯೊಳಗೆ ಏನಾದ್ರೂ ಒಂದು ಬುದ್ಧಿ ಅನ್ನುವುದು ಇದ್ದವ ಒಪ್ಪುತ್ತಾನ?
ತುಂಬಿದ ಸಭೆಯಲ್ಲಿ ಹೆಣ್ಣಿನ ಮಾನಭಂಗ. ಅವಳು ದಾಸಿ ಅಲ್ಲ, ತನ್ನ ಕೈ ಹಿಡಿದ ಹೆಂಡತಿಯೇ ಆಗಿರಲಿ, ದಾಸಿ ಬಿಡು. ಅವಳನ್ನು ಬರಿಮೈಯಲ್ಲಿ ನೋಡುವ ಹಕ್ಕು ಗಂಡನಾದವನಿಗೆ ಉಂಟು, ಆದ್ರೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಲ್ಲ. ಅಷ್ಟು ಸಂಸ್ಕಾರ ಬೇಡ. ನಮಗೆ ಸಂಸ್ಕಾರದ ಪಾಠ ಮಾಡ್ತಾರೆ. ಸಂಸ್ಕಾರ ಅನ್ನೋದು ಹುಟ್ಟಿನಿಂದ ಬರ್ತದೆ. ಬಂತ ಹುಟ್ಟಿನಿಂದ ನಿಮಗೆ ಸಂಸ್ಕಾರ ನೋಡು. ಇದ್ದದ್ದು ತುಪ್ಪದ ಭಾಂಡದಲ್ಲಿ. ತುಪ್ಪದ ಭಾಂಡದಲ್ಲಿ 10 ವರ್ಷ ಇಟ್ಟರೆ ಹುಳವೂ ಆಗುತ್ತದ. ನೀವೀಗಾದದ್ದು ಅದೇ. ಹುಳಕ್ಕಿಂತ ಬೇರೆ ಆಗ್ಲಿಲ್ಲ ಕೌರವರು. ವೇದವ್ಯಾಸರಿಟ್ಟಿದ್ದು ಹುಳ ಆಗುವ ತುಪ್ಪ ಅಲ್ಲ ಅದು. ಅಲ್ಲ ಅದಿರ್ಲಿ. ಈಗ ವೇದವ್ಯಾಸರಿಟ್ಟಿದ್ದಾಗಲೇ ಮತ್ತು ಆದ್ದರಿಂದ ನಿಮಗೆ ಉಂಟು ಬದುಕು. ಇಲ್ಲದಿದ್ರೆ ಹುಳದಂತೆ ಆಗುತ್ತಿದ್ರಿ. ಅದು ನಿಮಗೆ ನೆನಪು ಬೇಕಲ್ಲ, ವೇದವ್ಯಾಸರಿಟ್ಟದ್ದು ಅಂತ. ನಿಮ್ಮನ್ನು ಸಮರ್ಥಿಸಿಕೊಳ್ಳಿಕ್ಕೆ ಮಾತ್ರ ವೇದವ್ಯಾಸರು ಬೇಕಾಗುವುದಲ್ಲ. ವೇದವ್ಯಾಸರು ಏನನ್ನು ಸೂಚಿಸ್ತಾರೆ ಅದನ್ನು ಮಾಡುವುದಕ್ಕೂ ನೀವು ಮುಂದಾಗಬೇಕು. ಮಾಡಿದ್ದೇವೆ. ವೇದವ್ಯಾಸರು ಹೇಳಿದ್ರು ಹೋರಾಟ ಮಾಡಿ ಅಂತ, ವಾನರಾಮರು ಹೇಳಿದ್ರು ಹೋರಾಟ ಮಾಡಿ, ವನವಾಸಕ್ಕೆ ನಾರದರು ಹೇಳಿದ್ರು ಹೋರಾಟ ಮಾಡಿ ಅಂತ. ಯಾರು ಹೇಳಿದ್ರು ನಿಮಗೆ ಹೋರಾಟ ಮಾಡ್ಲಿಕ್ಕೆ? ವನವಾಸಕ್ಕೆ ಹೋಗುವ ಮುಂಚೆ ನಾವು ನಿಮ್ಮನ್ನು ಕೊಲ್ಲಿಕ್ಕೆ ಬಂದಿದ್ದೇವೆ. ಅಲ್ಲಿ ವೇದವ್ಯಾಸರು ತಡೆದಿದ್ದಕ್ಕೆ ನಿಂತಿದ್ದೇವೆ ನಾವು. ದೊಡ್ಡ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ ನಾವು. ಅಲ್ಲದಿದ್ರೆ ಕೊಲ್ಲಿಕ್ಕೆ ಆಗ್ತಿತ್ತ ನಿನ್ನಿಂದ? ಅಲ್ಲ, ಅದು ಕೊಲ್ಲಿಕ್ಕೆ ಬಂದದ್ದು ಅಂತ ಅಲ್ಲ. ಅವು ನೀನು ಹೊರಟದ್ದು ಕೊಲ್ಲಿಕ್ಕೆ ಆಗುತ್ತಿದ್ದ ಹೇಳುದು ಅಲ್ಲ. ಈಗಲೂ ಕೇಳುದು ನಾನು, ಕೈಯಲ್ಲಿ ಕೈದುಗಳಿಲ್ಲದಾಗಲೇ ಕೊಲ್ಲಬೇಕು ಅಂತಲೇ ಬಂದದ್ದು ನಾವು. ಯುದ್ಧ ಪ್ರಾರಂಭವಾಗಿ 17ನೇ ದಿವಸ ನಿನ್ನ ಹತ್ರ ಕೇಳ್ತಾ ಇರುವುದು ಆಗುತ್ತದೋ ನಿನ್ನಿಂದ ಕೊಲ್ಲಿಕ್ಕೆ? ಅಲ್ಲ, ಆಗುದಿಲ್ಲ ಅಂತಾದ್ರೆ ನಾನು ಬರ್ತಿದ್ನೋ ಇಲ್ಲಿಯವರೆಗೆ. ಈಗ ಆಗುದನ್ನು ಮಾತ್ರ ನೀನು ಮಾಡಿದ್ದು. ನಿನಗೆ ಸೀರೆಯ ಪೂರ್ತಿ ಸೆಳೀಲಿಕ್ಕೆ ಆಗಲಿಲ್ಲ ಪುಣ್ಯ. ಅಲ್ಲ, ಅದು ಒಂದುಂಟು. ನನ್ನ ಮನಸ್ಸಿನಲ್ಲಿ ಅದೊಂದು ವಿಷಾದ ಉಂಟು. ಎಂತದಕ್ಕಪ್ಪ? ನಮ್ಮ ಅಣ್ಣನಾದಂತಹ ಧರ್ಮ ಅಲ್ಲ, ಧರ್ಮಕ್ಕೆ ಪ್ರತಿರೂಪವೆಂದೆನಿಸಿದಂತಹ ನಮ್ಮಣ್ಣ ದುರ್ಯೋಧನ. ಧರ್ಮಕ್ಕೆ ಪ್ರತಿರೂಪ ಅಂತ ಹೇಳಿ ನಮಗೆಂತದ್ದು ಮಾಡಬೇಕು? ಹೌದಪ್ಪ. ಅವ ಹೇಳಿದಂತಹ ಮಾತನ್ನು ಪೂರ್ತಿಯಾಗಿ ನಡೆಸಲಿಕ್ಕೆ ಆಗಲಿಲ್ಲ ಅನ್ನುವಂತ ಒಂದು ಖೇದ ನನ್ನಲ್ಲಿ ಉಂಟು. ಅಲ್ಲ, ಸೀರೆ ಸೆಳೆಯುವುದು ನನಗೆ ಆಗುದಿಲ್ಲ ಅಂತಲ್ಲ, ಒಬ್ಬನೇ ಇದ್ದಾಗ ಎಷ್ಟೋ ಸಲ ಮಾಡಿದ್ದೇನೆ. ಆದ್ರೆ ಸಭೆಯಲ್ಲಿ ದೊಡ್ಡವರೆಲ್ಲ ಬಂದಾಗ ಕೈಕಾಲು ನಡುಗ್ತಾರೆ ಒಂದೊಂದ್ಸಲ, ಹಾಗಾಗಿ ತಪ್ಪಿದ್ದದು. ಇಲ್ಲದಿದ್ರೆ ಅದನ್ನು ಪೂರೈಸ್ತಿದ್ದೆ ನಾನು. ನಿತ್ಯ ಅಭ್ಯಾಸ ಮಾಡುವ ಕೆಲಸವೇ ನಿನಗೆ ದೊಡ್ಡವರ ಮುಂಭಾಗದಲ್ಲಿ ಕೈಕಾಲು ನಡುಗುತ್ತದೆ. ಅದು ಎಲ್ಲರಿಗೂ ಆಗ್ತದೆ ಅದು. ಮತ್ತೆ ಜೀವನ ಪೂರ್ತಿ ಮಾಡದೇ ಇದ್ದದ್ದನ್ನು ಮಾಡುತ್ತೇನೆ ಅಂತ ಹೊರಟಿದ್ದೆಯಲ್ಲ ನೀನು. ಒಂದು ದಿವಸ ಆದ್ರೂ ಭೀಮನನ್ನು ಮಲಗಿಸಿದವ ಬಂದು ಹೇಳಿ ಭೀಮನನ್ನು ಮಲಗಿಸ್ತೇನೆ ಅಂತ. ಅಲ್ಲ, ನಿನ್ನ ಧೈರ್ಯ ಹೇಳೋದು ನಾನು. ಆಗಲಿ ಅಲ್ಲ, ಈಗ ಮಲಗಿಸಿದ ಮೇಲೆ ವ್ಯಾಳವೇಣಿಯಾದಂತಹ ಕೃಷ್ಣೆಯನ್ನು ತುಂಬಿದ ಸಭೆಗೆ ಸೆಳ್ಕೊಂಡು ಬಂದು ಸೀರೆ ಸುಲಿಯುವುದಕ್ಕೆ ಮಾನಭಂಗಕ್ಕೆ ಯತ್ನಿಸಿದ್ದಿ. ಅಂದಿನ ದಿನ ಧರ್ಮಕ್ಕೆ ಕಟ್ಟುಬಡಿದು ಸುಮ್ಮಗ ಉಳಿದದ್ದು ಹೊರತುಪಡಿಸಿದರೆ, ಇಲ್ಲದೆ ಇದ್ರೆ ನಿನ್ನದು ವಾರ್ಷಿಕ ಶಾರ್ಧ ಆಗ್ತಿತ್ತು ಇಲ್ಲಿ. ಅಷ್ಟನ್ನು ಆವತ್ತೇ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದವಲ್ಲ ಭೀಮ ಅಂತ ಭಾವಿಸಬೇಡ ಏನು. ಆದ್ರೂ ಅಂದಿನ ದಿನ ಆಡಿದ್ದೇನೆ. ಮುಂದಿನ ದಿನ ದೇವತೆಗಳೇ ನಮ್ಮ ವಾಕ್ಯವನ್ನು ಸತ್ಯವಾಗಿಸಬೇಕು. ನಮ್ಮ ವನವಾಸ ಅಜ್ಞಾತಗಳು ಪೂರೈಸಿದ ಮೇಲೆ 13 ವರ್ಷ ಕಳೆದ ಮೇಲೆ ಸುಯೋಧನ ನಮಗೆ ಭೂಮಿಯನ್ನು ಕೊಡದೆ ಹೋದರೆ, ಯುದ್ಧ ಸಮನಿಸಿದರೆ ಏನು ಮಾಡ್ತೇನೆ ಅನ್ನೋದನ್ನು ಆಡಿದ್ದೇನೆ. ಅಷ್ಟು ಹೇಳಿದರೆ ನಿನಗೆ ನೆನಪಾದೀತೆ. ಅಂದ್ರೆ ನೀನು ಜೀವನದಲ್ಲಿ ಉಸಿರಾಡುವುದನ್ನಾದ್ರೂ ಮರೆತು ಬಿಡ್ಬೋದು. ಹೇಳಿದ ಪ್ರತಿಜ್ಞೆಯನ್ನು ನೀನು ಮರೀಲಿಕ್ಕಿಲ್ಲ. ಮರೆತರೂ ದುಶ್ಯಾಸನ ಆಗುವುದಿಲ್ಲ. ಸದಾ ನಿನಗದು ನೆನಪಿರುವಂತಹ ವಾಕ್ಯ ಅದು. ಅಂತಹದನ್ನು ಆಡಿದ್ದೇನೆ. ರಕ್ಕಸಿಯನ್ನು ವಿವಾಹವಾದ್ದರಿಂದ ಚಂದ್ರವಂಶದ ಘನತೆ ಹಾಳಾಗಲಿಲ್ವ? ಯಾಕೆ ಗೊತ್ತೋ? ಯಾಕೆ? ರಕ್ಕಸಿಯನ್ನು ಮದುವೆಯಾಗಿ ಸಂತಾನ ಬೆಳೆಸಿ ಕಾಲ ಕೆಲವಾಗಿ ಹೋಯ್ತು. ಯಾರ ಹತ್ರ ಆದ್ರೆ ಹಳೆ ಕತೆ ಗೊತ್ತಿದ್ದವ್ರ ಹತ್ರ ಕೇಳು. ಆಯುಷ್ಯ ಇದ್ರೆ ಅಲ್ಲ, ಇವತ್ತಿಗೆ ನೀನು ಹಿಂದೆ ಹೋದ್ರೆ ಹೇಳಿದ್ದ ಕೇಳು. ಯಾಕೆ? ವೃಷಪರ್ವನ ಮಗಳಾದ ಶರ್ಮಿಷ್ಠೆಯಿಂದಲೇ ಬೆಳೆದು ಬಂದಾನ ಸಂತಾನ ಇದು. ಹೌದಪ್ಪ, ಅದು ಗೊತ್ತುಂಟು. ಆದ್ರೆ ಒಂದು ಮತ್ತೆ ನಾನು ಅಲ್ಲಿ ಕಲಿಸ್ಲಿಕ್ಕೆ ಶುಕ್ರಾಚಾರ್ಯರಿದ್ರು. ಮತ್ತೆ ಆ ವೃಷಪರ್ವನ ಮಗಳನ್ನು ಮದುವೆ ಆದವ ಕರ್ಕೊಂಡು ಹೋಗಿ ಅಲ್ಲಿ ಅರಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಯಾಕೆ? ಅವಳಿಗೆ ಅಲ್ಲಿ ಸಂಸ್ಕಾರ ಇತ್ತು. ಇಲ್ಲಿ ಕಾಟು, ಇವಳು ನಿನಗಿಂತಲೂ ಕಾಟು ಅಂತ ನಿನಗೆ ಗೊತ್ತುಂಟು. ಹಾಗಾಗಿ ಬಿಟ್ಟು ಬಂದಿದ್ದೆ ಕಾಡಲ್ಲಿ. ನೀನ್ ಯಾಕೆ ಕರ್ಕೊಂಡು ಬರ್ಲಿಲ್ಲ ಹಾಗಾದ್ರೆ? ಹೌದಾ? ಮದುವೆ ಆಗುವಾಗಲೇ ನಿಬಂಧನೆ ಮಾಡಿ ಆದದ್ದು, ಮದುವೆ ಆದ ಮೇಲೆ ಬಿಟ್ಟು ಅಲ್ಲ, ನಿಬಂಧನೆ ಮಾಡಿದ್ದಕ್ಕೆ ಅದೇ ಕಾರಣ ಅಂತ ಹೇಳುದು. ರಾಕ್ಷಸಿಯೇ ಆಗಿರಲಿ, ನನ್ನ ಆಶ್ರಯವನ್ನು ಯಾಚಿಸಿ ಬಂದದ್ದಕ್ಕೆ ಹೆಣ್ಣಾದವಳಿಗೆ ಒಬ್ಬ ಗಂಡಾದವ ತನ್ನ ಗಂಡಸುತನದ ಮೂಲಕವಾಗಿ ಕೊಡಬಹುದಾದದ್ದು ಏನು ಕೇಳಿದರೆ, ಅಪೇಕ್ಷಿಸಿ ಬಂದವಳಿಗೆ ಒಂದು ಸಂತಾನ ಮಾತ್ರ. ಈಗ ಯಾಕೆಂದ್ರೆ ಸಂತಾನವನ್ನು ಹೊಂದುವಲ್ಲಿ ಸನಾತನವಾಗಿ ಅಷ್ಟೊಂದು ಮೌಲ್ಯ ಉಂಟು. ಅದು ಕೇವಲ ಶರೀರದ ತೀಟೆ ತೀರಿಸಿಕೊಳ್ಳಿಕ್ಕೆ ಮಾಡುವುದಲ್ಲ. ಸಂತಾನ ಪ್ರಜೋತ್ಪತ್ತಿ ಅನ್ನುವುದು ನಿಯಾಮಕನದ್ದಾದಂತಹ ಸಂಕಲ್ಪ. ಅದರನುಸಾರವಾಗಿ ಪ್ರಪಂಚದಲ್ಲಿ ಆಗಿ ಹೋಗ್ತದೆ. ಕಶ್ಯಪರು ಸಂತಾನ ಪಡೀಲಿಲ್ವಾ?
ಅಲ್ಲ ಆ ಎತ್ತರದವ ಭೀಮ ಹೇಳಿದ್ದಲ್ಲ ನಾನು ನಿನಗೆ ನೆನಪಾಗಲಿಕ್ಕೆ ಹೇಳುದು ಅಲ್ಲ ಅದು ಗೊತ್ತುಂಟು ನನಗೆ. ಈ ಕಶ್ಯಪರೆಲ್ಲ ಯಾಕೆ ಸಂತಾನ ಪಡೆದರು? ವೃಕ್ಷ, ಲತೆ, ಗುಲ್ಮ, ಹಾವುಗಳು, ರಕ್ಕಸರು ಎಲ್ಲ ಅವರ ಸಂತಾನವೇ ಅಲ್ವಾ? ಸಂತಾನ ಕೊಡುವುದಷ್ಟೇ ಅವರಿಗಿರುವ ಕೆಲಸ. ಅದರ ಮರುದಿವಸ ಸಂಬಂಧ ಇಟ್ಟುಕೊಳ್ತೇನೆ ಅನ್ನೋ ಕಾರಣಕ್ಕಾಗಿ ಅಲ್ಲ. ನೀವು ಮದುವೆ ಆದ ಮರುದಿವಸ ಮಕ್ಕಳನ್ನು ಹುಟ್ಟಿಸಿ ಸಂಸಾರ ಬಿಟ್ಟು ಹೋಗಿದ್ದೀರಿ ಅಂತ ಕಶ್ಯಪರಿಗೆ ಆಕ್ಷೇಪ ಇಲ್ಲಲ್ಲ ಪ್ರಪಂಚದಲ್ಲಿ. ಇಲ್ಲಪ್ಪ, ಅವರು ಮುನಿಗಳು. ಹಿಡಿಂಬೆಯನ್ನು ವಿವಾಹವಾಗುವ ಕಾಲದಲ್ಲಿಯೂ ಒಪ್ಪಂದ ಆಗಿದೆ. ಒಂದು ಸಂತಾನ ನಿನಗಾಗುವಲ್ಲಿವರೆಗೆ ನಿನ್ನೊಂದಿಗೆ ನಾನಿರುತ್ತೇನೆ, ಮತ್ತೆ ನಾನಿಲ್ಲ. ಹಾಗೆ ಮೊದಲೇ ಹೇಳಿಯೇ ಮತ್ತೆ ಹೇಳದೇ ಇದ್ದದ್ದನ್ನು ಮಾಡ್ಲಿಕ್ಕೆ ನಾನು ಕೌರವರಲ್ಲಿ ಹುಟ್ಟಿದ್ದಲ್ಲ, ಹೌದಪ್ಪ, ಪಾಂಡವರಲ್ಲಿ ಹುಟ್ಟಿದ್ದು. ಅದು ನಿಮಗೆ ನಾಲಿಗೆಗೆ ಬೆಲೆ ಇಲ್ಲದೆ ಇದ್ದದ್ದು. ನಾವು ಹೇಳಿ ಹೇಳಿ ಅಧರ್ಮ ಮಾಡೋದು, ನೀನು ಹೇಳಿ ಹೇಳಿ ಅಧರ್ಮ ಮಾಡೋದು, ನಾವು ಹೇಳದೆ ಮಾಡ್ತೇವೆ. ನೀವು ಹೇಳಿದ್ದನ್ನು ಮಾಡದೆ ಅಧರ್ಮ ಮಾಡೋದು. ಹೌದು, ನೀವು ಹೇಳಿದ ಮಾತನ್ನು ಉಳಿಸಿಕೊಳ್ಳಿಲ್ಲ. ಅದಕ್ಕಾಗಿ ಇಂದಿನ ದಿನ ಯುದ್ಧ ಆಗುತ್ತಾ ಉಂಟು. ಓಹೋ, ಅದಕ್ಕಾಗಿ ಇಂದಿನ ದಿನ ನೀನು ಅಂದು ಮಾಡಿದಂತಹ ಕೃತ್ಯಕ್ಕೆ ಸರಿಯಾದ ಪ್ರತಿ ಪರಿಣಾಮ. ಪ್ರತೀಕಾರ ಅಂತ ಪ್ರಯೋಗ ತಪ್ಪಾಗ್ತದೆ. ಈಗ ಪ್ರತೀಕಾರ ಮಾಡಬೇಕು ಅಂತಂದ್ರೆ ನಿನ್ನದೊಂದು ಕಾರ್ಯ ಅಂತ ನಾನು ಸ್ವೀಕರಿಸಬೇಡುವ. ಅದರ ಪರಿಣಾಮ, ನೀನು ಮಾಡಿದ ಕೃತಿಯ ಪರಿಣಾಮ ನಾನು ಮಾಡುದು ಅಂತ ಹೇಳಿದ್ರೆ ನನ್ನ ದೊಡ್ಡಸ್ತಿಕೆ ಆಗ್ತದೆ. ನೀನೇ ನಿನ್ನ ಸಾವಿಗೆ ಬೇಕಾಗಿ ಬರ್ಕೊಂಡ ಮುನ್ನುಡಿಯದು, ಅದನ್ನು ಒದಗಿಸಿಕೊಡುವುದು ಮಾತ್ರ ನನ್ನ ಕೆಲಸ. ಅಷ್ಟನ್ನು ಮಾಡ್ತೇನೆ. ಇಷ್ಟು ಮಾತಾಡ್ಲಿಕ್ಕೆ ನಿನ್ನ ಜೀವಕ್ಕೆ ಎಲ್ಲಿ ಬಂದಂತ ಬಲ ಎಲ್ಲಿದು ಗೊತ್ತುಂಟು? ನೋಡ, ಕೇಳುವ. ಬೇಡಿ ತಿಂದದ್ದು ಬಿಟ್ಟು ಬಂದಂತಹ ಸಾಮರ್ಥ್ಯದಲ್ಲಿ ಮಾತಾಡ್ತಿರುವುದು ನೀನು, ಆ ಸಂಸ್ಕಾರದಿಂದ ಮಾತಾಡ್ತಾ ಇರುವುದು. ತಿರುಪೆಯನ್ನು ಮಾತ್ರ ಅಲ್ಲ, ಬಕನದ್ದನ್ನು ಉಂಡಿದ್ದೇನೆ. ಹೌದೌದೌದು, ಬಕನದ್ದ ಕೂಡ ಅವಾಗ ಹೇಳಿ ಆಗಿದೆ ಅಲ್ಲ. ಒಂದು ಕಾಲಕ್ಕಾಗುವಾಗ ಏಕಚಕ್ರ ನಗರದಲ್ಲಿ ಅಂಡಲಿಯುವಂತ ಸ್ಥಿತಿಯನ್ನು ತಂದುಕೊಂಡವರು ನೀವು. ಮತ್ತೆ 1 ವರ್ಷ ಬೇಡಿದ್ದೆ ಅಲ್ವಾ? ಹೌದಪ್ಪ, ಬ್ರಾಹ್ಮಣರ ವೇಷದಲ್ಲಿ ಅಲ್ಲಿ ಭಿಕ್ಷಾನ್ನವನ್ನು ಮಾಡಿದ್ದಿರಂತೆ. ಯಾಕೆಂದ್ರೆ ಕ್ಷತ್ರಿಯರಿಗೆ ಬೇಡ್ಲಿಕ್ಕೆ ಆಗುದಿಲ್ಲ. ಒಂದು ಕ್ಷತ್ರಿಯರು ಬೇಡುವುದು ಹೇಗೆ? ಮತ್ತೆ ಆ ಬ್ರಾಹ್ಮಣರ ಒಂದು ಅವನ ಜಾತಿ ಒಂದು ಕೆಡಿಸಬೇಕಿತ್ತು ನಿನಗೆ. ಅದು ಹೇಗೆ? ಬ್ರಾಹ್ಮಣರ ಮನೆಯಲ್ಲಿ ಇದ್ದದ್ದಲ್ವಾ ನೀನು? ಹೌದೇನು, ಬ್ರಾಹ್ಮಣರ ಮನೆಯಲ್ಲಿ ಕ್ಷತ್ರಿಯರು ಇರಬಾರ್ದು? ಅದಲ್ಲಿ ಅವನ ಜಾತಿ ಹೋಗಲಿಲ್ವಾ? ಅದೇ ಮನೆ ಪಾಠ ಹೇಳಿಸಿ ನೀನು ಸಿಕ್ಕಿ ಬಿದ್ದ. ಗುರುಮಠಕ್ಕೆ ಕಳಿಸಬೇಕು, ಆಗ ಸರಿಯಾಗ್ತಿದ್ದೀನಿ. ಅಲ್ಲ, ನೀನು ನನ್ನೊಟ್ಟಿಗೆ ಕಲ್ತವ. ಈಗ ಅಲ್ಲ, ನಾನೀಗ ಬ್ರಾಹ್ಮಣರ ಮನೆಯಲ್ಲಿ ಇದ್ದೆ ಅಲ್ಲ, ನಿನಗೆ ಅನುಭವ ಬರಲಿಲ್ಲ ಹೇಳಿದ್ ನಾನು. ಬ್ರಾಹ್ಮಣರ ಮನೆಯಲ್ಲಿ ಕ್ಷತ್ರಿಯ ಇರಬಹುದು, ಮತ್ತೆ ಈಗ ನಾವು ಗುರುಮಠದಲ್ಲಿ ಇರುವುದಿಲ್ಲ, ಬ್ರಾಹ್ಮಣರ ಮನೆಯಲ್ಲಿ ಅದು. ಹೌದಪ್ಪ, ಮತ್ತೆ ಅಲ್ಲಿ ಬೇಡಿ ತಿಂದಂತಹ ಅನ್ನ ತಿರುಕರಾಗಿ ಹೇಳಿಕೊಳ್ಳಿಕ್ಕೆ ಚಂದ್ರವಂಶದವರು, ಕುರುಕುಲಾನ್ವಯ ತಿಲಕ 5 ಜನರು ಹುಟ್ಟಿದ್ದೀರಿ. ಒಬ್ಬನಿಗೆ ಬಲವಂತೆ, ಒಬ್ಬನಿಗೆ ಧರ್ಮ ಅಂತೆ, ಒಬ್ಬನಿಗೆ ಧರ್ಮ ಮತ್ತೆ ಬಲ ಅಂತೆ. ಮಾಡಿದ ಕೆಲಸ ಕೇಳಿದ್ರೆ ಭಿಕ್ಷೆ ಬೇಡಿ ತಿನ್ನುವಂತಹ ಪರಿಸ್ಥಿತಿಯನ್ನು ಅನುಭವಿಸಿದ್ರಿ. ಅದು ಭಿಕ್ಷೆ ಬೇಡಿದ್ದು ಈಗ ಬಲ ಇಲ್ಲದ ಕೆಲಸ ಅಂತ ಹೇಳಿದ್ಯಾರ ನೀನು? ಮತ್ತೆ ಯಾಕೆ ನೀನು ಭಿಕ್ಷೆ ಬೇಡಿದ್ದು? ಅದು ಬಲದ ಕೆಲಸ, ಎಡದ ಕೆಲಸ ಅಲ್ಲ. ದುಡಿದು ತಿನ್ಬೋದಿತ್ತಲ್ಲ. ಎಂತ ದುಡಿಯುವುದು? ಮತ್ತೆ ದುಡಿಲಿಕ್ಕೆ ಆಗುದಿಲ್ಲ ನಿನಗೆ? ಅದು ಹೇಗೆ? ಯಾಕೆ ಮೈಯಲ್ಲಿ ಬಲ ಇರಲಿಲ್ಲ? ದುಡಿಯುವುದು ಯಾಕೆ? ಅಲ್ಲ, ದುಡಿಯುವುದಿಲ್ಲ. ಕ್ಷತ್ರಿಯರಾಗಿ ಮೈ ಬೆಳೆಸಿಕೊಂಡಿದ್ದಿ, ಸಾವಿರ ಆನೆಗಳ ಬಲ ಅಂತ ಹೇಳ್ತಿ. ಒಂದು ಆನೆಯಷ್ಟು ದುಡಿದ್ರು ನಿನಗೆ ತಿನ್ಲಿಕ್ಕೆ 5 ಜನರಿಗೆ ತಿನ್ನುವಷ್ಟು ಸಿಕ್ತಿತ್ತು ನಿನಗೆ. ಎಲ್ಲಿ ದುಡಿಯುವುದಿಲ್ಲ? ಯಾಕೆ ಏಕಚಕ್ರ ನಗರದಲ್ಲಿ ಕೆಲಸ ಇರಲಿಲ್ವಾ ನಿನಗೆ? ಯಾರಲ್ಲಿ ದುಡಿಯುವುದು? ಕೇವಲ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿದ್ದು ಭಿಕ್ಷೆ ಬೇಡಿ ತಿಂದಿದ್ದಿ. ಅದು ಬಿಡು, ಅಲ್ಲಿ ನಿನ್ನ ಜಾತಿಯನ್ನು ಬಿಟ್ಟುಕೊಂಡು ಅವರ ಜಾತಿಯನ್ನು ಕೆಡಿಸಿದಿ. ಅಲ್ಲಿ ಇನ್ನೊಮ್ಮೆ ಪಾಂಚಾಲಕ್ಕೆ ಹೋದಾಗ ಅಲ್ಲಿ ಕುಂಬಾರನ ಮನೆಯಲ್ಲಿ ಇದ್ದುದಲ್ವಾ? ನಾಳೆ ಒಂದು ವೇಳೆ ಅಲ್ಲ, ಅದು ದೇವರ ದಡ್ಡ, ಅದನ್ನು ಮಾಡೋದಿಲ್ಲವ. ಒಂದು ವೇಳೆ ನಿನಗೆ ರಾಜ್ಯ ಸಿಕ್ಕಿತು ಅಂತ ಆದರೆ ಮತ್ತೆ ಆ ಕುಂಬಾರ ಹೇಳಿಯ ನಮ್ಮ ಮನೆಯಲ್ಲಿ ಆ ಮೂಲೆಯಲ್ಲಿ ಬಿದ್ದುಕೊಂಡು ಇದ್ದವ, ನಾವು ಕೊಟ್ಟ ಅನ್ನವನ್ನು ತಿಂತ ಇದ್ದವರು ಈಗ ದೊಡ್ಡಸ್ತಿಕೆ ಬಂದು ಚಂದ್ರವಂಶದವರು ಅಂತ ಹೇಳಿಕೊಂಡು ತಿರುಗ್ತಾರೆ ಅಂತ. ಅಷ್ಟು ಕೀಳು ಮಟ್ಟ ಕೀಳಿಯೋರು ನನ್ನನ್ನು ಕೊಲ್ಲಿಕ್ಕೆ ಬರ್ತೀಯ ನೀನು? ಅಲ್ಲಿಗೆ ನಮಗೆ ರಾಜ್ಯ ಸಿಕ್ಕಿದ ಮೇಲೆ ಒಮ್ಮೆ ಹೋಗ್ಲಿಕ್ಕೆ ಆಗಲಿಲ್ಲ ಅಲ್ಲಿಗೆ. ಅಲ್ಲ ಹೇಳಿದ್ನ, ಅಲ್ಲ ನಿಮ್ಗೆ ಉಪಕಾರ ಮಾಡೋರು ನನಗೆ ಗುಣವೂ ಇಲ್ಲ, ನನಗೆ ಗೊತ್ತುಂಟದು. ಈಗ ತಿರುಪೆ ಬೇಡಿ ಬದುಕಿದ್ದು ಕೊರತೆ ಅಂತ ಹೇಳುದ? ಹೌದಪ್ಪ, ಮತ್ತೆ ನಾವು ಬೇಡಿದ್ದೇವ ನೋಡು. ಅಲ್ಲ, ತಿರುಪೆ ನಾವು ಮಾತ್ರ ಅಲ್ಲ, ಈಶ್ವರ ದೇವರೇ ಬೇಡಿದ್ದಾರೆ. ಗೊತ್ತಿಲ್ಲ ನಿನಗೆ? ಯಾಕೆ ಬೇಡಿದ್ದಾರೆ? ಈಶ್ವರ ಯಾಕೆ ಬೇಡಿದ್ದು?
ಬ್ರಹ್ಮಕಪಾಲ. ನಾವು ಮತ್ತೆ ಬೇಡಿದ್ಯಾಕೆ? ಯಾಕೆ? ಬ್ರಹ್ಮಕಪಾಲವೇ. ಅದು ಯಾವ ಬ್ರಹ್ಮ ಬಂದು ಹಿಡಿದಿತ್ತು? ನೀವು ಕೌರವರನ್ನು ಬ್ರಹ್ಮಕಪಾಲ ನಮ್ಮ ಕೈಗೆ ಸಿಕ್ಕಿಯೇ ನಾವು ಬೇಡಬೇಕಾಗಿ ಬಂದದ್ದು. ನಾವು ನಮ್ಮಷ್ಟಕ್ಕೆ ಬೇಡ್ಲಿಕ್ಕೆ ಹೋದು ಅಂತ ಭಾವಿಸಿದ್ಯಾ? ಮತ್ತೆ ನಮ್ಮನ್ನು ಮುಗಿಸುವ ಯೋಚನಲ್ಲೋ ಮಾಡಿದ್ದು. ಕ್ಷತ್ರಿಯನಾದವ ಸೋತರೆ ಏನು ಮಾಡಬಹುದು ಅನ್ನುವುದಕ್ಕೆ ಶಾಸ್ತ್ರ ನಿರ್ದೇಶನ ಉಂಟು. ನೀನ್ ಹೇಳಿದೆಯಲ್ಲ, ಹೋಗಿ ಊಳಿಗೆ ಮಾಡಬಹುದಿತ್ತು, ಏನಾದ್ರೂ ದುಡಿಮೆ ಮಾಡಿ ಸಂಪಾದನೆ ಮಾಡಬಹುದಿತ್ತು. ದುಡಿಮೆ ಮಾಡಿ ಸಂಪಾದಿಸುವುದಕ್ಕಿದ್ದದ್ದಲ್ಲ ಕ್ಷಾತ್ರ ಅಂದ್ರೆ. ಅನಿವಾರ್ಯವಾದಂತಹ ಸನ್ನಿವೇಶದಲ್ಲಿ ಬೇಡುವ ಕೆಲಸ ಆದ್ರೂ ಮಾಡಬಹುದು. ಯಾಕೆ? ದ್ವಿಜತ್ವ ಉಂಟು ಕ್ಷತ್ರಿಯನಾದವನಿಗೆ. ಉಪನಯನಾದಿ ಸಂಸ್ಕಾರಗಳುಂಟು. ದ್ವಿಜತ್ವ, ದ್ವಿಜರಾದವರು ಬೇಡಿದರೆ ತಪ್ಪಲ್ಲ. ದ್ವಿಜರಿಗೆ ಬೇಡುವ ಹಕ್ಕು ಉಂಟು. ಆದ್ದರಿಂದ ದ್ವಿಜತ್ವ ಉಳ್ಳವರು ಬೇಡಿ ಆದ್ರೂ ಸಂಪಾದಿಸಬಹುದು. ಇನ್ನೊಬ್ಬರ ನಾನು ಕೇಳಿದ್ದು ಕ್ಷತ್ರಿಯರಿಗೆ 3 ಅಧಿಕಾರ, 6 ಇಲ್ಲ ಅಂತ. ಯಾಜನ ಇಲ್ಲ ಅದ್ರಲ್ಲಿ. ದ್ವಿಜರಾದ್ರೂ ಕೂಡ ಅಲ್ಲಿ ಯಾಜನ ಇಲ್ಲ ಕ್ಷತ್ರಿಯರಿಗೆ ಅಂತ. ಅಲ್ಲ, ಯಾಜನ ಅಂದ್ರೆ ಎಂತದ್ದು? ಬೇಡುವುದು. ಹೋಗಲಿ, ತ್ರಿಕರ್ಮಗಳನ್ನು ಹೊಂದಿದವರು ಅಲ್ವಾ? ಅಲ್ಲ, ಪ್ರತಿಗ್ರಹ ತಪ್ಪಾಯ್ತು. ಹೌದಪ್ಪ, ಪ್ರತಿಗ್ರಹ ಅದಾದ್ರೆ ಸರಿ. ಇದು ಪ್ರತಿಗ್ರಹ ಅಲ್ಲ, ಬೇಡುವುದಕ್ಕೆ ಪ್ರತಿಗ್ರಹ ಅಂತ ಹೆಸರು. ಅದು ದಾನ ಹಿಡಿಯುವುದು. ಭಿಕ್ಷೆ ಬೇರೆ, ದಾನ ಬೇರೆ. ಬೇಡುವುದರಲ್ಲಿ ಸಿಕ್ಕುವುದಕ್ಕೆ ಭಿಕ್ಷೆ ಅಂತ ಹೆಸರು. ಕ್ಷತ್ರಿಯರಾದವರು ದಾನ ಹಿಡಿಲಿಕ್ಕಿಲ್ಲ, ಅದು ಸರಿ. ಇನ್ನೊಬ್ಬರಲ್ಲಿ ಕೊಂಡೋಗಿ ನಾವು ಭೂಮಿ ಕೊಡಿ ಅಂತ ಕೇಳಿದ್ರೆ ದಾನ ಆಗ್ತಿತ್ತು, ಅದು ಕೇಳಲಿಲ್ಲ ನಮ್ಮ ಹೊಟ್ಟೆಗಾಗಿ. ಬ್ರಾಹ್ಮಣ ಯಾಕೆ ಇದು ಆಗುತ್ತದೆ? ಯಾಕೆ? ನಾವು ಬ್ರಾಹ್ಮಣರಂತೆ ಭಿಕ್ಷಾವೃತ್ತಿಯಿಂದ ಜೀವನ ಮಾಡಬಹುದು ಅನ್ನೋದು ನಮ್ಮ ನಿರ್ಣಯ ಅಲ್ಲ, ವೇದವ್ಯಾಸರ ನಿರ್ಣಯ. ವರ್ತಮಾನ ಕಾಲಕ್ಕೆ ನೀತಿ ಹೇಳಲಿಕ್ಕಿದ್ದವರು ವೇದವ್ಯಾಸರು. ನಿನ್ನ ತುಪ್ಪದ ಭಾಂಡಕ್ಕೆ ಹಾಕ್ಲಿಕ್ಕೆ ಮಾತ್ರ ವೇದವ್ಯಾಸರಲ್ಲ. ನಮಗೆ ನೀವು ಏಕಚಕ್ರ ನಗರವನ್ನು ಸೇರಿಕೊಳ್ಳಿ, ಬ್ರಾಹ್ಮಣರಂತೆ ಇದ್ದುಕೊಳ್ಳಿ, ವರ್ಷ ಕಾಲವನ್ನು ಕಳೆದ ಮೇಲೆ ನಿಮಗೆ ಶುಭವಾಗುತ್ತದೆ ಅನ್ನುವಾಗ ಮಾರ್ಗದರ್ಶನ ಮಾಡಿದವರು ವೇದವ್ಯಾಸರು. ಹಾಗಾಗಿ ವೇದವ್ಯಾಸರು ಈ ಕಾಲದಲ್ಲಿ ಧರ್ಮ ನಿರ್ಣಾಯಕರೇ ಹೊರತು ದುಶ್ಯಾಸನ ಅಲ್ಲ. ಆದ್ದರಿಂದ ನಾವು ಬ್ರಾಹ್ಮಣರಾಗಿ ಬೇಡಿದ್ದು ಯಾಕೆ ಅಂತ ಕೇಳುವಂತಹ ಪ್ರಶ್ನೆ ಹುಟ್ಟಿಕೊಳ್ಳುವುದಿಲ್ಲ. ನಮಗೆ ವಿಶ್ವಾಸ ಉಂಟು, ವೇದವ್ಯಾಸರು ಹೇಳಿದಾಗ ಮಾಡಬಹುದು ಅಂತ. ಬೇಡಬೇಕಾದ ಸ್ಥಿತಿ ಬಂದದ್ದು ಯಾಕೆ? ಇದು ಬಹಳ ಪ್ರಧಾನವಾದದ್ದು. ಓಹೋ, ನೀನಾಗ ಒಂದು ಮಾತು ಕೇಳಿದೆ, ವಾರಣಾವತಕ್ಕೆ ಹೋದದ್ದು ಯಾಕೆ ಅಂತ. ಹೋಗ್ಲಿಕ್ಕೆ ಕಾರಣವಾದದ್ದೇನು? ಏನು? ಸಿಹಿ ಸವರಿ ಕಹಿ ಗುಳಿಗೆ ಕೊಟ್ಟ ಹಾಗೆ ನಿಮ್ಮ ಅಪ್ಪ ಸವಿನಯವಾದಂತಹ ಮಾತುಗಳಿಂದ ನಮ್ಮಣ್ಣನನ್ನು ತನ್ನ ವಶಕ್ಕೆ ತಂದುಕೊಂಡು ವಾರಣಾವತಕ್ಕೆ ಹೋಗುವಾಗ ಕಳುಹಿಸಿದ. ಯಾಕೆ ವಾರಣಾವತಕ್ಕೆ ಕಳುಹಿಸಿದ್ದು? ಯಾಕೆ? ನಮಗೊಂದು ಭವ್ಯವಾದ ಅರಮನೆ ಅಲ್ಲಿ ಸಿದ್ಧವಾಗಿದೆ. ಶಿವಗ್ರಹ. ಹೆಸರು ಹಾಗೆ. ಶಿವಗೃಹ ಅಂದ್ರೆ ಮಂಗಲ ಗೃಹ ಅಂತ ಅರ್ಥ. ಹೌದಪ್ಪ. ನೀವು ಪಾಂಡವರದ್ದೊಂದು ಜಯಮಂಗಲ ಮಾಡುವಂತ ಆಲೋಚನೆ ಮಾಡಿದ್ದೀರಿ, ಅಲ್ಲಿ ಮುಗಿಸಿ ಬಿಡಬಹುದು ಅಂತ. ಪಾಂಡವರಿಗೆ ಒಳ್ಳೇದಾಗಲಿ ಅಂತ ಕಳಿಸಿದ್ದವರು. ಹೌದೌದು, ಒಳ್ಳೇದೇ ಆಯ್ತು ನೋಡಿ. ಎಂತ ಒಂದೊಂದು ಗೊತ್ತಿಲ್ಲದ ಸತ್ಯ ಬರ್ತದೆ ನಿನ್ನ ಬಾಯಿಯಿಂದ ನೋಡು. ಪಾಂಡವರಿಗೆ ಒಳ್ಳೇದಾಗ್ಲಿ ಅಂತಲೇ ಕಳಿಸಿದ್ದರಿಂದ ಒಳ್ಳೇದಾಯ್ತಕ? ಪಾಂಡವರು ಸಾಯಿಲೇ ಇಲ್ಲ ನೋಡು. ಹೌದಪ್ಪ. ಹೌದೌದು. ಇಲ್ಲೇ ಪಾಂಡವರು ಸಾಯ್ತಿದ್ರು, ಪಾಂಡವರು ಹಾಳಾಗ್ಲಿ ಅಂತ ನೀವು ಕಳಿಸ್ತಿದ್ರೆ ಸತ್ತು ಹೋಗ್ಲಿ ಅಂತ ಕಳಿಸಲೇ ಇಲ್ಲ. ಲಾಕ್ಷಾಗೃಹವೇ ಸುಟ್ಟು ಹೋಯ್ತು. ನಮ್ಮ ಸಂಕಲ್ಪ ಸುಳ್ಳಾಗುವುದಿಲ್ಲ ಅಂತ ಆಯ್ತು. ಏನು? ಒಳ್ಳೇದಾಗಲಿ ಅಂತ ಕಳಿಸಿದ್ದು ಒಳ್ಳೇದಾಯ್ತು. ಹೌದೌದು. ಅಲ್ಲ, ನೀನು ಅದು ಸುಳ್ಳಾಗದೇ ಇದ್ದದ್ದೇ ನಮ್ಮ ಸಂಕಲ್ಪ ಅಂತ ಹೇಳುವುದು ಒಳ್ಳೇದು, ಅದೇ ಒಳ್ಳೇದು. ಹಾಗೆ ಇದು ಪರಿಣಾಮವನ್ನು ಕಂಡ ಮೇಲೆ ಮಾಡೋ ಸಂಕಲ್ಪ ಬದಲಾಯಿಸುವವರಿಗೆ ಉಂಟಲ್ಲ, ಯಾವ ಸಂಕಲ್ಪವೂ ಹಾಳಾಗಲಿಕ್ಕೆ ಇಲ್ಲ. ಈಗ ನಮ್ಮ ಸಂಕಲ್ಪ ಏನಿತ್ತು ಅಂತ ಹೇಳುದು ನೀನು? ಅಲ್ಲ, ಈಗ ನಿನ್ನ ಸಂಕಲ್ಪ ಎಂತ? ನಿಜವಾಗಿ ನಮ್ಮನ್ನು ಒಳ್ಳೇದಾಗಲಿ ಅಂತಲೇ ಕಳಿಸಿದ್ದ? ಹೌದು. ಯಾಕದು? ಯಾಕಂದ್ರೆ ನೀನು ಹೇಳಿದ್ಯಲ್ಲ, ಅಲ್ಲಿ ಅದು ಹೊರಬಾಯಿಯಲ್ಲಿದೆ, ಅಲ್ಲಿ ಆಳ್ವಿಕೆ ಬೇಕಾಗಿ ಯುವರಾಜನಾದಂತಹ ಯುಧಿಷ್ಠಿರನೇ ಅಲ್ಲಿರಬೇಕು ಎನ್ನುವುದಾಗಿ ನನ್ನ ತಂದೆಯವರು ಹೇಳಿದ್ದಂತ ನೀನು ಹೇಳಿದ್ದಲ್ವ? ಸರಿಯಪ್ಪ, ಅವ ಹೇಳಿದ್ದ ಹೌದು. ಈಗ ಅವ ಹೇಳಿದ ಅಲ್ಲ ಅಂತಲ್ಲ, ವಾಕ್ಯ ಹೌದು. ಹೇಳುವಲ್ಲಿದ್ದ ಉದ್ದೇಶ ಎಂತದ್ದು ಹೇಳಿದ್ನಲ್ಲ, ಅದಕ್ಕೆ ಗಡಿ ಕಾಯುವುದಕ್ಕಾಗಿ. ಎಂತದ್ದು? ಒಳ್ಳೇದಾಗ್ಲಿಕ್ಕೆ ಕಳಿಸಿದ್ದು. ಹೌದು. ಅದಕ್ಕೆ ಜತುಗೃಹ ಅಂತ ಹೆಸರು ಬಂದದ್ದು ಹೇಗೆ? ನೀವು ಕರೆದಿದ್ದಿರ್ಬೇಕು. ನಾವು ಶಿವಗ್ರಹ ಅಂತ ಹೆಸರಿಟ್ಟಿದ್ದು. ಅಲ್ಲಲ್ಲ, ಅದಕ್ಕೆ ಮಾಡಿಸಿದ್ಯಾರು? ಅದು ನಮ್ಮ ಅಪ್ಪನೇ ಮಾಡಿಸಿದ್ದದು. ಅದೇ ಅಪ್ಪನ ಅಣ್ಣನ ಅಪ್ಪ ಮಾಡಿಸಿದ್ದು ಅಂತ ನಮಗೆ ದೊಡ್ಡಪ್ಪನ ಮೇಲೆ ಈಗಲೂ ಅನುಮಾನ ಇಲ್ಲ. ದೊಡ್ಡಪ್ಪ ಮಾಡಿಸಿದ್ದಾರೆ ಅಂತಲ್ಲ, ಕಾರಸ್ಥಾನ ಅಲ್ಲ ನಿಮ್ಮದೇ. ನಿಮ್ಮ ಮಾವನದ್ದು ಶಕುನಿಯದ್ದು, ಆಮೇಲೆ ನಿಮ್ಮ ಆಪ್ತೇಷ್ಟರದ್ದು,
ಆಮೇಲೆ ದುರ್ಯೋಧನದ್ದು ಸಾಲದೇ ಇದ್ದದ್ದಕ್ಕೆ ಯಾರೋ ಒಬ್ಬ ಬ್ರಾಹ್ಮಣನ ಹತ್ರ ಕೇಳಿದ್ದೀರಿ ಅಂತ ಅಲ್ಲ ಅಲ್ಲಿ ತಪ್ಪು ಆದದ್ದೇನು ಅಂತ ಗೊತ್ತಾಗ್ಲಿಲ್ಲ ನನಗಿನ್ನು. ಅಲ್ಲಿ ಆದ ತಪ್ಪು ಗೊತ್ತಾಗಲಿಲ್ಲ ಅಂತ. ಎಂಥದ್ದು ಅಲ್ಲಿ ಎಂತ ತಪ್ಪು ಆದದ್ದು? ಈಗ ಅವರೆಲ್ಲ ಸೇರಿ ಮಾಡಿದ್ದಂಥದ್ದು. ಎಂಥದ್ದು ಮಾಡಿದ್ದು? ಅಲ್ಲ ಅಲ್ಲಿ ಕಟ್ಟಿದ್ದೇನೆ, ಮನೆಯನ್ನು ಕೊಟ್ಟಿದ್ದಲ್ವಾ? ಹೌದೌದು. ಎಂತ ಮನೆ ಅದು? ಎಂತ ಮನೆ? ಅರಗಿನ ಮನೆ. ಎಂತದಕ್ಕೆ ಅರಗಿನ ಮನೆ ಅಂತ ಹೆಸರು ಯಾಕೆ ಅದಕ್ಕೆ? ಅರಮನೆ ಆಗ್ಬೇಕಾದ್ ನಿಜವಾಗಿ. ಹೌದಪ್ಪ, ಅದು ಅರಗಿನ ಮನೆ ಅದ್ ಯಾಕೆ? ಶಿವಗ್ರಹ ಅಂತ ಕಟ್ಟಿದ್ದು ಯಾಕೆ? ಅಲ್ಲಿ ನೋಡಿ, ದೇವಶಿಲ್ಪಿಯಾದಂತಹ ವಿಶ್ವಕರ್ಮನು ರಾಕ್ಷಸ ಶಿಲ್ಪಿಯಾದಂತಹ ಮಯನು ಇಬ್ಬರನ್ನು ಸೇರಿ ಎರಕ್ಕೆ ಹೊಯ್ದರೆ ಒಬ್ಬ ಶಿಲ್ಪಿ ತಯಾರಾಗ್ತಾನೆ. ಅವನ ಹೆಸರು ಪುರೋಚನ ಎನ್ನುವ ಹಾಗೆ. ಪುರೋಚನ ಕಟ್ಟಿದಂತಹ ಮನೆ ಅದು. ಹೊಸ ಬಗೆ ಹೊಸ ತಂತ್ರಜ್ಞಾನದಿಂದ ಕಟ್ಟಿದಂತಹ ಮನೆ. ಅದೇ ಅದೇ ತಂತ್ರಜ್ಞಾನ ಸರಿ, ಅದು ನಾನು ಒಪ್ಪಿದೆ. ಅದಕ್ಕೆ ಬರೇ ತಂತ್ರಜ್ಞಾನ ಅಲ್ಲ, ಒಂದು ವಿಶೇಷಣ ಬೇಕದಕ್ಕೆ. ಎಂತದ್ದು? ಕುತಂತ್ರಜ್ಞಾನ. ಕುತಂತ್ರಜ್ಞಾನದಿಂದ ಸಿದ್ಧವಾಗಿಸಿದ ಅರಗಿನ ಮನೆಯಲ್ಲಿ ನಮ್ಮನ್ನು ಮುಗಿಸಿ ಬಿಡಬಹುದು ಅಂತ ಯೋಚನೆ ಮಾಡಿದ್ರಿ ಅಲ್ವಾ? ಅದಕ್ಕಿಂತ ಮೊದಲು ಭೀಮನನ್ನು ಮುಗಿಸ್ಲಿಕ್ಕೆ ಒಮ್ಮೆ ವಿಷ ಕೊಟ್ಟಿದ್ದೀರಿ ಅಲ್ವಾ? ನಿಜವಾಗಿ ಯಾರಿಗೂ ಕೈಯೊದ್ದೆ ಮಾಡಿ ಊಟ ಕೊಡುವುದಕ್ಕೆ ಹಿಂದೆ ನಿಲ್ಲುವ ಜನ ನೀವು. ಆದ್ರೂ ಏನು ಭೀಮನ ಮೇಲೆ ಪ್ರೀತಿ, ಏನು ಲಡ್ಡು ತಿನ್ನು, ಅದು ತಿನ್ನು, ಇದು ತಿನ್ನು, ಹೊಟ್ಟೆ ತುಂಬ ಕೊಟ್ಟು ನೀವು ಹಾಕಿದ ವಿಷದಿಂದ ನನಗೆ ಬಾಹ್ಯ ಪ್ರಜ್ಞೆ ಕಳೆದು ಹೋದಂತಹ ಸ್ಥಿತಿಯಲ್ಲಿ ಕೈಕಾಲುಗಳನ್ನೆಲ್ಲ ಕಟ್ಟಿ ಪ್ರಮಾಣ ಮಾಡಿ ಹೇಳಬೇಕು. ನೀವು ಎಲ್ಲಿ ಹಾಕಿದ್ದು? ಅಲ್ಲಿ ಪ್ರಮಾಣ ಕೋಟಿಯಲ್ಲಿ. ಇಲ್ಲದಿದ್ರೆ ನೀನು ಸತ್ಯ ಪ್ರಮಾಣ ಮಾಡುವುದಿಲ್ಲ, ಅದೊಂದಾದ್ರೂ ಪ್ರಮಾಣ ಅಂತ ಬರಲಿ ನಿನ್ನ ಬಾಯಿಯಲ್ಲಿ ಹೇಳಿದ್ದ ನಾನು. ಪ್ರಮಾಣ ಕೋಟಿ ಹೌದಾ? ಸತ್ತು ಅಷ್ಟು ಸಿದ್ಧತೆ ಉಂಟು ನನ್ನದು. ಅಲ್ಲ ಹಾಗಲ್ಲ, ಅಲ್ಲದಿದ್ರೆ ನೀನು ಪ್ರಮಾಣ ಮಾಡುವುದಿಲ್ಲ ಹೇಳಿದ್ನ. ನಿನ್ನ ಬದುಕಿನಲ್ಲಿ ಪ್ರಮಾಣ ಇಲ್ಲ, ಇದಾದ್ರೂ ಒಂದಿರ್ಲಿ ಪ್ರಮಾಣ ಕೋಟಿ ಅಂತ. ಅದು ಅಲ್ಲಿಗೆ ಹಾಕಿತ್ತು. ಸತ್ತನ ಭೀಮ? ಭೀಮ ಸತ್ತನ? ಇಲ್ಲಪ್ಪ, ಸಾಯಲಿಲ್ಲ. ಅದು ನಮ್ಮ ದೌರ್ಭಾಗ್ಯ. ಅದು ಆಗ್ಲಿ, ನಿಮ್ಮ ದೌರ್ಭಾಗ್ಯವೋ ನಮ್ಮ ಸೌಭಾಗ್ಯ ಎರಡು ಒಂದೇ. ಇದು ನನಗೆ ವಿಷಪ್ರಾಶನ ಮಾಡಿ ಕೊಲ್ಲಬೇಕು ಅಂತ ನೀವು ಯೋಜಿಸಿದ್ದು. ಹೌದು. ನನಗಾದದ್ದೆಂಥದ್ದು? ಅಲ್ಲ, ಆದದ್ದೇನಾಗಲಿ ಯಾಕೆ? ಚಂದ್ರವಂಶದಲ್ಲಿ 105 ಮಂದಿ ಒಟ್ಟಾಗಿರ್ಲಿ ಅಂತ ಹೇಳಿ ಕರೆಸಿಕೊಂಡದ್ದು. ಕಾಡಿನಲ್ಲಿ ಹುಟ್ಟಿದವರಿಗೆ ಬಂದು ಕರೆಸಿಕೊಂಡಿದ್ದು ನಮ್ಮ ಅಜ್ಜನಾದಂತಹ ಭೀಷ್ಮ. ಹೌದು. ಒಟ್ಟಾಗದೇ ಇರಲಿಕ್ಕೆ ಕಾರಣನಾದವನು ನೀನು. ನೀನು ಯಾವಾಗ ಹೇಳಿದಿ 100 ಮಂದಿ ಮರ ಹತ್ತಿದಾಗ ಒಬ್ಬನೇ ಮರವನ್ನು ಅಲುಗಾಡಿಸಿ ಕೆಳಗೆ ಬೀಳಿಸ್ತಾ ಇದ್ದೆ ಅನ್ನೋ ಹಾಗೆ. ಅದು ನೀವು 100 ಮಂದಿಗಳು ನೀನು ಅಲುಗಾಡಿಸಿದ ಎಂತದ್ದು ಗೊತ್ತುಂಟು? ಯಾಕೆ ನೀವು 104 ಹತ್ತಲಿಲ್ಲ? ಯಾಕೆ? ಅಲ್ಲ, ಮರಕ್ಕೆ ಹತ್ತುವಾಗ 100 ಮಾತ್ರ ಹತ್ತಿದ್ದ ಯಾಕೆ? ಮತ್ತೆ 100 ಇದ್ದದ್ದು ನಾವು. ಅಥವಾ 105 ಒಂದಾಗ್ಲಿ ಅನ್ನೋ ಅಭಿಪ್ರಾಯ ನಿಮ್ಮಲ್ಲಿದ್ರೆ 104 ಹತ್ತು ಬೇಡ. ಅಲ್ಲ, ಮರಕ್ಕೆ ಹತ್ತಿದ 104 ಬೇಡುವ ಅಲ್ಲಿ. ಹೌದು. ಯಾಕೆ ಗೊತ್ತುಂಟ? ಅದು ಯಾಕೆ ಯಾಕೆ ಹತ್ತಲಿಲ್ಲ ಗೊತ್ತುಂಟ? 108 ಬೇಡುವ. ಅಲ್ಲ 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 105 ಯಾಕೆ ಆಗ್ಲಿಲ್ಲ ಗೊತ್ತುಂಟಾ? ನೀನು ಹೇಳ್ತಿದ್ದೆ ತಮ್ಮಂದಿರಿಗೆ ನೀವು ಹತ್ತಬೇಡಿ, ಅಣ್ಣ ನೀನು ಹತ್ತಬೇಡ, ನಾನು ಬೀಳಿಸ್ಲಿಕ್ಕೆ ಉಂಟನ್ನೋ ಹಾಗೆ. ಅದಕ್ಕೆ ನೀವು ಹತ್ತಲಿಲ್ಲ. ನಮ್ಮನ್ನು ದೂಷಿಸಬೇಡ. ನೀವು ಅಲುಗಾಡಿಸಿದ್ದು ಕೇವಲ ಒಂದು ಮರ ಅಲ್ಲ, ಅದು ಚಂದ್ರವಂಶದ ವೃಕ್ಷ. ಅದು ಹೌದೌದೌದು. ಎಲ್ಲರನ್ನು ಬೇರಾಗಿಸಿದವ ನೀನೊಬ್ಬ ಇಲ್ಲ ಅಂತ ಆದ್ರೆ 104 ಆದ್ರೂ ಸರಿಯಾಗಿರ್ತೇವೆ ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ಕೊಲ್ಲುವ ಸಲುವಾಗಿ ವಿಷ ಹಾಕಿದ್ದು. ನಿಮ್ಮಂತ 100 ಮಂದಿ ಹುಟ್ಟಿದಲ್ಲಿಗೆ ಚಂದ್ರವಂಶ ಅನ್ನೋದು ಮಾವಿನ ಮರವೇ ಆಗಿದೆ. ಅದಕ್ಕಿಂತ ಅಶ್ವತ್ಥ ವೃಕ್ಷ ಆಗಲಿಲ್ಲ. ಅದು ಹೋಗಲಿ. ವಿಷ ಕೊಟ್ಟು ಕೊಲ್ಲಬೇಕು ಅನ್ನೋ ಹಾಗೆ ಉದ್ದೇಶಿಸಿ ನೀವು ಹಾಕಿದ್ದರಿಂದ ಆದದ್ದೇನು? ಅಮೃತ ರಸಕುಂಡವನ್ನು ಉಂಡು ನನಗೆ ಮೇಲೆ ಬರುವ ಸೌಭಾಗ್ಯ ಬಂದದ್ದು. ಅದು ಅಜ್ಜ ಮರಿ ಮೊಮ್ಮಗನಿಗೆ ಕೊಟ್ಟದ್ದು. ಆಗಲಿ, ಯಾರೇ ಕೊಡ್ಲಿ. ಈಗ ಅಜ್ಜ ಮೊಮ್ಮನಿಗೆ ಕೊಟ್ಟದ್ದು ಅಂತ ನಾವು ಉಪೇಕ್ಷೆಯಿಂದ ಕಾಣ್ಲಿಕ್ಕಿಲ್ಲ. ಇಲ್ಲಪ್ಪ. ವಿಷ ಕೊಟ್ಟದ್ದು ಯಾರು? ಅಲ್ಲ, ಅಣ್ಣ ತಮ್ಮಂದಿರ. ಅಜ್ಜ ಮೊಮ್ಮಗ ಸಂಬಂಧ ಸ್ವಲ್ಪ ದೂರ ಆಯ್ತು, ಅಣ್ಣ ತಮ್ಮಲ್ಲೂ ಹತ್ತಿರದ್ದು. ಹೌದಪ್ಪ. ಅಣ್ಣ ತಮ್ಮನೇ ವಿಷ ಕೊಟ್ಟದ್ದು, ಆಮೇಲೆ ಅಜ್ಜ ಮೊಮ್ಮಗ ಅಮೃತ ಕೊಟ್ಟದ್ದು ಅಂತ ಹೆಗ್ಗಳಿಕೆ ಯಾಕೆ? ಎಲ್ಲಿಂದಲೇ ಆಗಲಿ ಬಂತೋ ಇಲ್ವಾ? ಅಮೃತ ಉಂಡು ಮೇಲಕ್ಕೆದ್ದು ಬಂದೆ. ಸರಿ, ಮುಗಿಸಿ ಬಿಡಬೇಕು ಅಂತ ನೀವು ಭಾವಿಸಿದ್ರೆ ಆದದ್ದೆಂಥದ್ದು? ಮೃತನಾಗಬೇಕು ಅನ್ನೋ ಹಾಗೆ ನೀವು ಬಯಸಿದ್ರೆ ಅಮೃತ ತುಲ್ಯನಾಗಿ ನಾನು ಬಂದೆ. ಬೆಂಕಿಯಲ್ಲಿ ಸುಟ್ಟು ಹೋಗಲಿ ಅಂತ ನೀವು ಭಾವಿಸಿದ್ರೆ ಯಾವನು ನಮ್ಮನ್ನು ಸುಡುವುದಕ್ಕೆ ಮನೆ ಕಟ್ಟಿದನೋ ಅವನೇ ಸತ್ತೋದ ಬೆಂಕಿ ಉರಿಯಲ್ಲಿ. ಇಲ್ಲಪ್ಪ, ನಾವು ಸುಡುವ ಸಲುವಾಗಿ ಕಟ್ಟಿದ. ನಿನಗೆ ಕೇಳ್ತೇನೆ, ಈಗ ನಿಮಗಾಗಿ ಕಟ್ಟಿದಂತಹ ಮನೆಯಲ್ಲಿ ನೀವು ಹೊಕ್ಕಿದ ಕೂಡಲೇ ಬಾಗಿಲು ಹಾಕಿಕೊಂಡು ಬೆಂಕಿ ಕೊಟ್ಟವರು ನಾವು ಕೊಟ್ಟಿದ್ದ? 1 ವರ್ಷಗಳ ಕಾಲ ನೀವು ಅಲ್ಲಿ ಜೀವನ ಮಾಡಿದ್ದೀರಿ. ಅಲ್ಲಿಂದ ಓಡಿ ಹೋಗುವ ಸಲುವಾಗಿ ವಿದುರನ ಸ್ನೇಹಿತನಲ್ಲಿ ಅಲ್ಲಿ ಕನಿಕನಿಂದ ಸುರಂಗವನ್ನು ಹೊಡಿಸಿದ್ದೀರಿ. ಅಷ್ಟು ದಿನಕ್ಕೆ ಆಗುವಾಗ ಯಾರಾದ್ರೂ ಒಂದು ಬೆಂಕಿ ಕೊಟ್ಟಿದ್ರ? ಇಲ್ಲ. ಮತ್ತೆ ನಾವು ಬೆಂಕಿ ಕೊಡುವ ಉದ್ದೇಶ ಅಂತ ನೀನು ಹೇಗೆ ಹೇಳ್ತಿ? ಕೊಟ್ಟದ್ದು ಬೆಂಕಿ ನೀನು. ಮತ್ತೆ ಪಾಪಿಗಳು ನೀವು. ನಿಜವಾಗಿ ಯಾಕೆ ಗೊತ್ತಾ? ನೀವು ಓಡಿ ಹೋಗಬೇಕಾದ ದಿನದಲ್ಲಿ ದಾನ ಧರ್ಮದ ನೆವನದಲ್ಲಿ ಅದು ಯಾರೋ 5 ಬೇಡ ಸ್ತ್ರೀಯನ್ನು 5 ಜನರನ್ನು ಕರ್ಕೊಂಡು ಬಂದು ಅವಳಿಗೆ ಬೇಕಾಪಟ್ಟೆ ಕುಡಿಸಿ ಅಲ್ಲಿ ಮತ್ತೆ ಬೆಂಕಿ ಕೊಟ್ಟು ಅವರನ್ನು ಸಾಯಿಸಿ ಓಡಿದಂತಹ ಪಾಪಿಗಳು ನೀವು. ಮತ್ತೆ ನಮ್ಮ ಮೇಲೆ ಹೇಳುದ ನೀವು?
ಅವರು ಯಾವತ್ತಿದ್ರು ಸಾಯ್ಲಿಕ್ಕಿದ್ದವರು, ಅದಲ್ಲ ವಿಷಯ. ಯಾಕೆ ಗೊತ್ತೋ? ಯಾಕೆ ಅವರನ್ನು ಕೊಂದದ್ದು ತಪ್ಪು ಅಂತ ಹೇಳಬೇಕಾದ್ರೆ ಬದುಕಿಸಬೇಕಾದವರನ್ನು ಕೊಲ್ಲುವ ಯೋಚನೆ ಬಿಟ್ಟು ಅವರು ಮಾತಾಡಬೇಕು. ಬದುಕಿಸಬೇಕಾದವರನ್ನು ಕೊಲ್ಲುವ ನಿರ್ಣಯ ಮಾಡಿದವರು ಕೇಳಬೇಕಾದ ಪ್ರಶ್ನೆ ಅಲ್ಲ. ಈಗಲೂ ನಾನು ಒಪ್ಪುವುದಿಲ್ಲ. ನಾವು ಅದು ಕೊಲ್ಲುವುದಕ್ಕೆ ಕಟ್ಟಿದ್ದೆ ಅಲ್ಲ. ಮತ್ತೆಂತದಕ್ಕೆ ಕಟ್ಟಿದ್ದು? ಅದು ನೀವು ಉಳಿದುಕೊಳ್ಳಲು ಸಲುವಾಗಿ ಕಟ್ಟಿದ್ದು. ಹಾಗಿದ್ರೆ ಯಾಕೆ ಆಗಲಿಲ್ಲ ಉಳಿಲಿಕ್ಕೆ? ಅದು ನೀವು ಬೆಂಕಿ ಕೊಟ್ಟದ್ದು, ನೀವು ಹೇಳ್ಬೇಕು. ಅಲ್ಲಿ ಪುರೋಹಿತನ ನಿಯುಕ್ತಿ ಮಾಡಿದ್ಯಾಕೆ? ಯಾರನ್ನು? ಅವನು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಿಕ್ಕೆ. ನೀನು ಬಯಲಿನಲ್ಲಿ ಅಡಗುವುದೇ ಬೇಡ. ಯಾಕೆಂದ್ರೆ ಅದು ನಮ್ಮನ್ನು ಸುಡ್ಲಿಕ್ಕಿದ್ದ ಮನೆ ಅಂತ ನಮಗೂ ಗೊತ್ತಾದ ಹೇಗೆ? ಅದು ನಿಮಗೆ ಯಾರು ಕಿವಿ ಓದಿದ್ದಾರೆ? ಅದು ತನ್ನಷ್ಟಕ್ಕೆ ಹೇಗೆ ಕಿವಿ ಊದುದು? ನೋಡ, ಈಗ ನಿಮ್ಮ ಗುಟ್ಟೆ ಗೊತ್ತಿಲ್ಲದವರು ಕಿವಿ ಊದುದು ಹೇಗೆ? ಅದು ನನಗೆ ಗೊತ್ತಿಲ್ಲ, ಅದು ನೀನು ಹೇಳಬೇಕು. ನೀವು ಮಾತಾಡಿದ್ದು ಇಲ್ಲಿಯೇ ಗೊತ್ತಾಗಿದ್ದು. ನಿಮಗೆ ಗುಟ್ಟಿನಲ್ಲಿ ಮಾತಾಡ್ಲಿಕ್ಕೂ ಬರುವುದಿಲ್ಲ. ನಿಮ್ಮೊಳಗೆ ನೀವು ನಮ್ಮನ್ನು ಸುಡ್ಲಿಕ್ಕೆ ಕಳುಹಿಸುವುದು ಅಂತ ಒಬ್ಬ ಪುಣ್ಯಾತ್ಮನಿಗೆ ಇಲ್ಲಿ ಗೊತ್ತಾದ್ದರಿಂದಲೇ ಅಲ್ಲೋ ಅದು ನಮ್ಮನ್ನು ಸುಡ್ಲಿಕ್ಕಿದ್ದ ಮನೆ ಅಂತ ನಮಗೆ ಗೊತ್ತಾದ. ಆದ್ದರಿಂದಲೇ ಅಲ್ವೋ ನಾವಲ್ಲಿ ಸುರಂಗ ಮಾರ್ಗ ಮಾಡಬೇಕಾಗಿ ಬಂದದ್ದು. ಅಲ್ಲದಿದ್ರೆ ನಾವು ಯಾಕೆ ಮಾಡ್ತೇವೆ? ಯಾಕೆ? ಹಾಗಿದ್ರೆ ನಮ್ಮನ್ನು ಸುಡುವ ಉದ್ದೇಶಕ್ಕಾಗಿಯೇ ನೀವಿಲ್ಲಿಂದ ಕುಮಂತ್ರದಿಂದ ಕಳುಹಿಸುತ್ತಾ ಇದ್ದೀರಿ ಅನ್ನುವುದು ಮಂತ್ರಾಲೋಚನೆಯಲ್ಲಿ ಸಿದ್ಧನಾಗಬೇಕಾದ ವ್ಯಕ್ತಿಗೆ ಗೊತ್ತಾದ್ದರಿಂದಲೇ ನಮಗದು ತಿಳಿದು ಬಂದಿದೆ. ಹಾಗಾಗಿ ನೀನು ಇನ್ನ ಅಡಗಿಸ್ಲಿಕ್ಕಿಲ್ಲ. ಯಾವತ್ತೋ ಸುಟ್ಟು ಹೋದಂತಹ ಅರಗಿನ ಆಲಯದಲ್ಲಿ ಪಾಂಡವರನ್ನು ಬದುಕಿಸಲಿಕ್ಕೆ ಕಟ್ಟಿದ್ದು ಅಂತ ನೀನು ಹೇಳಿದ್ರೆ ಅದು ಸಿದ್ಧಾಂತ ಆಗುವುದಿಲ್ಲ. ಅದು ಸುಡ್ಲಿಕ್ಕೆ ಮಾಡಿದ್ದು ಅನ್ನುವುದಕ್ಕೆ ಆಧಾರವೇ ಉಂಟು. ಆದ್ದರಿಂದ ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಹೊರಟ್ರಿ. ಈಗ ಏನಾಯ್ತು? ನಾಶ ಆಯ್ತಾ? ಇಲ್ಲ. ಬೇಡಿ ಬದುಕಿದೆವು. ಏನಾಯ್ತು ಈಗ ಬೇಡಿ ಬದುಕಿದ್ರೆ? ಒಂದು ಊರಿನಲ್ಲಿ ಬೇಡಿ ಬದುಕುವುದು ದೊಡ್ಡದಲ್ಲ. ಆ ಬ್ರಾಹ್ಮಣರು ಹೇಗೆ ಜೀವನವನ್ನು ಸಾಗಿಸ್ತಾ ಇದ್ರಲ್ಲಿ ಚಕ್ರನಗರದಲ್ಲಿ, ದುರುಳನಾದಂತಹ ಬಕನ ಭಯದಿಂದ ಮೃತ್ಯು ದೇವತೆಯು ನಿತ್ಯ ತಮ್ಮ ಮನೆಯಂಗಳದಲ್ಲಿ ನರ್ತನ ಮಾಡುತ್ತಿರುವುದನ್ನು ಕಂಡಂತಹ ಅನುಭವವನ್ನು ಹೊಂದಿ ಜೀವನವನ್ನು ಸಾಗಿಸ್ತಾ ಇದ್ರು. 1 ವರ್ಷ ಊರಿನವರು ಭಿಕ್ಷೆ ಕೊಟ್ಟದ್ದಕ್ಕೆ ನಿನ್ನಾಗೆ ಹೊಟ್ಟೆ ಆಡಿಸಿಕೊಂಡು ಬರಲಿಲ್ಲ. ಶಾಶ್ವತವಾಗಿ ಅವರಿಗೆ ಒದಗಿ ಬರುವುದಂತಹ ಒಂದು ಸಂಕಟವನ್ನು ದೂರ ಮಾಡಿ ಅಲ್ಲಿಂದ ಹೊರಟದ್ದು. ಅದು ಪಾಂಡವ ವ್ಯಕ್ತಿತ್ವ. ನಮಗೆ ಒಂದು ಆಶ್ರಯ ಕೊಟ್ರೆ ಅವರಿಗೆ ಬರಬಹುದಾದಂತಹ ಸಕಲ ವಿಪತ್ತನ್ನು ಪರಿಹರಿಸಿ ಅಲ್ಲಿಂದ ಮುಂದಕ್ಕೆ ಹೆಜ್ಜೆ ಇಡುತ್ತೇವೆ. ಹೀಗೆ ನಮ್ಮ ಬದುಕಿನಲ್ಲಿ ನಾವು ಇಷ್ಟರ ತನಕ ಸಾಗುತ್ತಾ ಬಂದವರು. ಏಕಚಕ್ರನಗರಕ್ಕೂ ಆ ಸುಖವನ್ನು ಕಲ್ಪಿಸಿಯೇ ಮುಂದಕ್ಕೆ ಸಾಗಿದ್ದೇವೆ. ಆದರೆ ಬೇಡಿ ಬದುಕುವಂತಹ ಒಂದು ಸ್ಥಿತಿಗೆ ಕಾರಣವಾದದ್ದು ಹೇಗೆ? ನಿಜವಾಗಿ ಕೊಟ್ಟು ಬದುಕಬೇಕಾದ ನಮ್ಮನ್ನು ಬೇಡುವ ಸ್ಥಿತಿಗೆ ತಂದಿಳಿಸಿದ್ದು ನೀವು. ಆ ಕೋಪವೂ ಉಂಟು. ನಮಗೆ ಸಿಗಬೇಕಾದದ್ದನ್ನಿಲ್ಲದಾಗಿ ಮಾಡಿ ಬೇಡುವಾಗೆ ಮಾಡಿದ್ದೀರಿ. ಸಿಕ್ಕಿದ ಮೇಲೂ ನಮ್ಮ ಕೈಯಿಂದ ಎಳೆದು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಈಗ ಕೊಡಬೇಕಾದ ಕಾಲದಲ್ಲಿ ಕೊಡ್ತಾ ಇಲ್ಲ. ಮೇಲೆ ಮೇಲೆ ಮೂರು ಅಪರಾಧ ಮಾಡಿದ್ದೀರಿ. ನಿನ್ನ ಎದೆಯ ಗಟ್ಟಿ ಸಾಲದ್ದು ಭೀಮನ ರೋಷದ ಮುಂಭಾಗದಲ್ಲಿ. ಮತ್ತೆ ಸಿಳಿಯಾಕಿಯನು ಬಾ ನೋಡುವ. ಏನು ಮಾಡೋಣ? ಚಂದ್ರವಂಶದ ಉತ್ತರಾಧಿಕಾರಿಗಳಾಗಿ ಹುಟ್ಟಿದವರು ದುಶ್ಯಾಸನರಲ್ಲ ಆಗಬೇಕಾದ, ಸುಶಾಸನರಾಗಬೇಕಿತ್ತು. ಬಹುಶಃ ನಿನ್ನ ಗುಣಲಕ್ಷಣಗಳು ನಿನಗೆ ನಾಮಕರಣ ಮಾಡುವ ದಿವಸವೇ ಪುರೋಹಿತರಿಗೆ ಗೊತ್ತಾಗಿರಬೇಕು. ಆದ್ದರಿಂದಲೇ ದುಶ್ಯಾಸನ ಅನ್ನುವಂತಹ ಹೆಸರನ್ನೇ ನಿನಗಿರಿಸಿದರು. ಅದನ್ನೇ ನಿನ್ನ ಬದುಕಿನಲ್ಲಿ ನೀನು ಯಥಾರ್ಥವಾಗಿ ಕಾಣಿಸಿಕೊಡ್ತಾ ಬಂದೆ. ನಿನ್ನದಾದ ಸತ್ವ, ನಿನ್ನ ಸಾಮರ್ಥ್ಯ ಕೆಟ್ಟ ಶಾಸನಕ್ಕಾಗಿ ವಿನಿಯೋಗವಾಯಿತೇ ಹೊರತು ಲೋಕದ ಹಿತಕ್ಕಾಗಿಯೋ ಪ್ರಜೆಗಳ ಹಿತಕ್ಕಾಗಿಯೋ ವಿನಿಯೋಗವಾಗುವಂತಹ ದೃಷ್ಟಿಯಲ್ಲಿ ಮುಂದಾಗಲಿಲ್ಲ. ಆದ್ದರಿಂದಲೇ ಸಮರ ಕ್ಷೇತ್ರದಲ್ಲಿ ಇಂದಿನ ದಿನ ಮುಖಾಮುಖಿಗಳಾಗಿ ನಾವು ನಿಲ್ಲುವಂತಹ ಒಂದು ಸ್ಥಿತಿಯನ್ನು ಒದಗಿಸಿಕೊಟ್ಟಿದೆ. ಆಗಲಿ,
ಒಬ್ಬ ವೀರ ಯೋಧನಾದವ ತನಗೆ ಸಮನಾದಂತಹ ಒಬ್ಬಾತ ಪ್ರತಿಸ್ಪರ್ಧಿಯನ್ನು ಸದಾಕಾಲ ನಿರೀಕ್ಷಿಸಬೇಕಾದದ್ದು ಅವನ ವೀರತ್ವಕ್ಕೆ ಭೂಷಣ. ಆ ದೃಷ್ಟಿಯಿಂದಲಾದರೂ ನಿನ್ನನ್ನು ಒಂದು ಕ್ಷಣಕ್ಕಾದರೂ ಬಳಿರೆ ಅಂತ ಕೊಂಡಾಡಬೇಕು ಅಂತ ನನಗನ್ನಿಸಿತು. ಯಾಕೆ? ಒಬ್ಬ ಹೋರಾಟಗಾರನಲ್ಲಿ ಇರಬಹುದಾದ ಬಲ ಕೇವಲ ದೇಹದ ಬಲ ಮಾತ್ರ ಅಲ್ಲ, ಅಥವಾ ವಿದ್ಯಾಬಲ ಮಾತ್ರ ಅಲ್ಲ, ಅವನದ್ದಾದಂತಹ ಆಚರಿತವಾದಂತಹ ಕರ್ಮದ ಬಲವೂ ಹೌದು. ಕರ್ಮದ ಬಲವನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಯಾಕೆ? ಅಲ್ಲದೆ ಹೋದ್ರೆ ಸನಾತನವಾದಂತಹ ಶಾಸ್ತ್ರದ ಸಂದೇಶಕ್ಕೆ ಮೌಲ್ಯವೇ ಇಲ್ಲ ಅಂತ ಆಗಿ ಹೋಗ್ತಿತ್ತು. ಯಾವನು ಅಧರ್ಮವನ್ನ ಸಗ್ತಾನೆ ಅವನನ್ನು ಕಾಲವರಿತವನ ಅಧರ್ಮವೇ ನಾಶ ಮಾಡ್ತದೆ. ಯಾವನು ಧರ್ಮ ಮಾರ್ಗದಲ್ಲಿ ಕ್ರಮಿಸ್ತಾನೆ ಅವನನ್ನು ಆಪತ್ತಿನ ಕಾಲದಲ್ಲಿ ಅದು ಅವನು ಆಚರಿಸಿದಂತಹ ಧರ್ಮವೇ ಸಂರಕ್ಷಿಸ್ತದೆ. ಋಷಿಮುನಿಗಳಿಂದ ಪ್ರಣೀತವಾದ ಆಶ್ರಯವಾದಂತಹ ಈ ವಿಶ್ವಾಸ ಯಾವ ಕಾಲಕ್ಕೂ ಹುಸಿ ಹೋಗುವುದಿಲ್ಲ. ಇಲ್ಲದಿದ್ರೆ ಏನು? 11 ಅಕ್ಷೋಹಿಣಿ ಸೇನೆಯನ್ನು ನೆರಹಿಸಿ ಬಹಳ ಅಟ್ಟಹಾಸದಿಂದ ಸಮರ ಕ್ಷೇತ್ರಕ್ಕೆ ಬಂದು ನಿಂತರಲ್ಲ. ಬರಲಿ ಪಾಂಡವರು, ಸೇನೆಯನ್ನು ಕೂಡಿಕೊಂಡು ನಿಲ್ಲಿ, ಹೊಂದಿದ ಆಯುಧಗಳನ್ನು ಹಿಡಿಯಲಿ, ಮಾಡಲಿ ಯುದ್ಧ, ತಲೆ ಕೊಡ್ತೇನೆ. ಹೆಗ್ಗಳಿಕೆಗೆ ಹೇಳಿದ್ದಿರಬಹುದು, ಹೊಣೆಗಾರಿಕೆಗೆ ತಲೆ ಕೊಡ್ತೇನೆ ಹೇಳಿದನ ಅಲ್ಲ, ಕಣಕ್ಕೆ ತಲೆ ಕೊಡ್ತೇನೆ ಹೇಳಿದನು, ಯುದ್ಧ ಕಣಕ್ಕೆ ಅಥವಾ ನಮ್ಮ ಕಣೆಗೆ ತಲೆ ಕೊಡ್ತೇನೆ ಅನ್ನುವ ಹಾಗೆ ಆಡಿದನು. ಅದರ ಯಥಾರ್ಥವನ್ನು ಅನುಭವಿಸಬೇಕಾದಂತಹ ಸ್ಥಿತಿಯನ್ನು ನೀವು ಅನುಭವಿಸ್ತಾ ಇದ್ದೀರಿ. ಎಲ್ಲಿವರೆಗೆ ಬಂದು ಮುಟ್ಟಿತು ಕೇಳಿದ್ರೆ 100 ಜನ ನಾವು, 100 ಜನ ನಾವು, ಹೀಗೆ ಹೆಗ್ಗಳಿಕೆಯಿಂದ ಆಡಿಕೊಳ್ಳುತ್ತಿದ್ದಂತಹ ನಿನ್ನ ಬಳಗದಲ್ಲಿ ಈಗ ಉಳಿದದ್ದೆಷ್ಟು ಲೆಕ್ಕ ಮಾಡಿದ್ರೆ? ಇಬ್ಬರು ಸಾಕಾಗ್ತದೆ. ಯಾಕೆ? ಅವರು ಸತ್ತೋದವರೆಲ್ಲ ಕಲ್ತದ್ದು ಕಡಿಮೆ ಉಂಟು. ಒಬ್ಬರಿಗೆ ಅದು ಮಧ್ಯದಲ್ಲಿ ಹುಟ್ಟಿದವನ ಪರಿಸ್ಥಿತಿ ಅಂತೂ ನೋಡುವುದು ಬೇಡ. ಯಾಕೆ? ತಮ್ಮ ಯಾರು ಅಣ್ಣ ಯಾರು ಅಂತ ಗುರುತಿಸಿ ಅವರನ್ನ ಕರೀಲಿಕ್ಕೆ ಅವನಿಗೆ ಕಷ್ಟ ಆಗ್ತಿತ್ತು. ಮತ್ತೆ ಕಲಿಯುವುದೆಲ್ಲಿಂದ? ನಾನು ಹಾಗಲ್ಲ, ಅಣ್ಣ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲರಿಗೂ ತಮ್ಮ ಅಂತ ಕರೆಯುವ. ಮತ್ತೆ ನನಗೆ ಕಲೀಲಿಕ್ಕೆ ಸಮಯ ಸಿಕ್ತು. ಹಾಗೆ ಆಗಲಿ ಆಗಲಿ, ಇಬ್ಬರೇ ಸಾಕು ಅಂತ ನೀನು ಹೇಳುತ್ತಿ. ನನಗೆ ಕಾಣುತ್ತದೆ ನಾಳೆಯ ದಿನಕ್ಕೆ ಒಬ್ಬನೇ ಸಾಕು, ಇಬ್ರು ಬೇಡ ಅಂತ. ಅರ್ಥ ಆಯ್ತಾ? ಹೌದಪ್ಪ, ನಾನೊಬ್ಬ ಸಾಕು ನಿನಗೆ ಅಂತ ಅಲ್ಲ ಬಡಿಲಿಕ್ಕೆ ನನಗೆ ಕಾಣುವುದು. ಅವರವರಲ್ಲಿ ನಾಳೆ ದಿವಸಕ್ಕೆ 2 ಜನ ಬೇಡ ಅಂತ, ನಾಳೆಗೆ ಒಬ್ಬನೇ ಸಾಕು. ಇವತ್ತಿನ ಸೂರ್ಯಾಸ್ತಮಾನ ನೀನು ಕಾಣುವುದಕ್ಕಿಲ್ಲ. ಯಾಕಂದ್ರೆ ಹಸಿದ ಹೆಬ್ಬುಲಿಯ ಮುಂಭಾಗಕ್ಕೆ ಬಂದ ಹಾಗೆ ಬಂದು ನಿಂತಿದ್ದಿ. ಕ್ಷಣದಲ್ಲಿ ನಿನ್ನ ಹಸು ಮುಗಿಸಿ ಏನು ದುಶಾಸನ ನಿನ್ನನುಜರನ್ನು ಅಥವಾ ರಣಕ್ಷೇತ್ರದಲ್ಲಿ ಇದಿರಾದಂತಹ ಮಂದಿಗಳನ್ನು ಕೈ ಆಯುಧದ ಮೂಲಕವಾಗಿ ತನಕ ನಾನು ಹೋರಾಟದಲ್ಲಿ ಮಣಿಸಿದಮ, ಸಾಯಿಸಿದಮ. ಆದರೆ ನನಗೊಂದು ಹೊಸ ಉತ್ಸಾಹ ಉಂಟು. ಎಲ್ಲವರಂತೆ ನಾವು ಆಗಕೂಡದು. ಅಥವಾ ಭೀಮ ದುಶ್ಯಾಸನರ ಯುದ್ಧ ಮಿಕ್ಕುಳಿದವರ ಯುದ್ಧದಂತೆ ಈ ಕಣದಲ್ಲಿ ಅಲ್ಲ. ಒಂದು ಹೊಸ ಪರಿಯನ್ನು ಕಾಣಿಸುವ. ಬಿಲ್ಲು ಹಿಡಿದ, ಗದೆ ಹಿಡಿದ, ಕತ್ತಿ ಹಿಡಿದ ಹೋರಾಟ ಮಾಡುವುದಲ್ಲ. ನಮ್ಮದ್ದಾದಂತಹ ಸತ್ವ ಏನು ಅದನ್ನು ಕಾಣಿಸಿಕೊಳ್ಳುವುದಕ್ಕೆ ನಮ್ಮ ಆಯುಧದ ಬಲ ಅಲ್ಲ, ನಾವೇ ಆಯುಧ ಆಗುವುದು. ಅದು ಹೇಗೆ? ಮಲ್ಲಯುದ್ಧ, ನಮ್ಮ ರಟ್ಟೆ ತ್ರಾಣ, ನಾವು ಕಲಿತಂತಹ ಪಟ್ಟುಗಳು, ನಮ್ಮಲ್ಲಿರಬಹುದಾದ ಮಟ್ಟುಗಳು, ಅದರ ಮೂಲಕವಾಗಿ ಭೀಮ ದುಶ್ಯಾಸನರ ಕಾಳಗ ಏನು ಅನ್ನುವುದು ಲೋಕದವರು ಕಾಣುವ ಹಾಗಾಗಬೇಕು. ಅದಕ್ಕೆ ಬೇಕಾಗಿ ಹೇಗೆ ಆಯುಧ ಕೆಳಗಿಟ್ಟು ಹೋರಾಟ ಮಾಡ್ತೀಯ ಅಲ್ಲ, ಇದು ಮಲ್ಲ ಯುದ್ಧ ಆಗುವ ಮೊದಲು ಒಂದು ಪ್ರಶ್ನೆ ಉಂಟು. ಯಾಕೆ? ಮಲ್ಲ ಯುದ್ಧ ಆದ ನಂತರ ನೀನು ಬದುಕ್ತಿ ಅನ್ನೋ ವಿಶ್ವಾಸ ನನಗಿಲ್ಲ. ಹಾಗಾಗಿ 1-2 ಪ್ರಶ್ನೆಗಳುಂಟು ನನ್ನದು. ಏನು ಕಾಲಿಡಿಲಿಕ್ಕೆ ಉಂಟ? ಇಲ್ಲಪ್ಪ, ಈಗ ನಿನಗೆ ಕೆಲವು ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ. ಈಗ ಹೌದಪ್ಪ, ಅಭಿಮಾನಿಗಳು ಅವರು ಹೇಳುವುದು ಭೀಮ ಪಾತಾಳ ಲೋಕಕ್ಕೆ ಹೋದವ 9 ಭಾಂಡ ಅಮೃತ ಕುಡಿದೆ ಎನ್ನುವ ಹಾಗೆ. ಮತ್ತೆ ಕೆಲವರು ಹೇಳುವುದುಂಟು 8 ಎನ್ನುವ ಹಾಗೆ. 8 ಭಾಂಡ
ಅಮೃತ ಕುಡಿದದಕ್ಕೆ 1000 ಆನೆಗಳ ಬಲ ಬಂತು ಎನ್ನುವ ಹಾಗೆ ಒಂದು ಕತೆ. ಮತ್ತೆ ನಿಮ್ಮ ಅಭಿಮಾನಿಗಳು ಕೆಲವರು ಹೇಳ್ತಾರೆ ಒಂದೊಂದು ಬಾಂಡಕ್ಕೆ ಒಂದೊಂದು ಆ 1000ದ ಲೆಕ್ಕ ಬಂತು, ಹಾಗಾಗಿ 1000 ಗಜ 100 ಲೆಕ್ಕಕ್ಕೆ 1000 ಬಂತು ಎನ್ನುವ ಹಾಗೆ. ಹೌದೌದು, ಈ ಸಾಯ್ಲಿಕ್ಕಾದವರೆಲ್ಲ ನನ್ನನ್ನು ಗಜ ಸಹಸ್ರ ಬಲ ಅಂತಲೇ ಕರೆಯುವುದು. ಹಾಗೆ ಕರೆಯುವುದಲ್ವಾ? ಮೊನ್ನೆ ಮಾಗದ ಕರೆದಿದ್ದಾನೆ, ಎಲ್ಲ ಓ ಭೀಮ ಗಜ ಸಹಸ್ರ ಬಲನು. ಈಗ ನಾನು ಕೇಳುವುದು ಯಾಕೆ, ನಿನ್ನಲ್ಲಿ ಆ ಅಮೃತ ಉಂಟು, ಈಗ ಅವೆಲ್ಲವನ್ನು ಕಕ್ಕಿಸದೆ ಹೋದ್ರೆ ನೀನು ಸಾಯುವುದಿಲ್ಲ. ಈಗ ನನಗೆ 8, 9 ಅಂತ ಒಂದು ಲೆಕ್ಕ ಸಿಕ್ಕಿದ್ರೆ ಅಷ್ಟನ್ನು ಕಕ್ಕಿಸಿ ಮತ್ತೆ ನಿನ್ನನ್ನು ಕೊಂದ ಮೇಲೆ ನಾಳೆ ಹೇಳಬಹುದು. ವಿಗಡ ರುದ್ರ ಅಂತ ಹೇಳಿಕೊಂಡಂತಹ ನಮ್ಮ ಮಾವ ಒಬ್ಬ ಇದ್ದಾನೆ, ನಿನ್ನನ್ನು ಕರೆಯುವಾಗ 5 ಮುಖ ವೀರ 5 ಭುಜ 15 ಕಣ್ಣಿನ ವಿಗಡ ರುದ್ರನೇ ಭೀಮನಾಗಿ ಹುಟ್ಟಿದ್ದಾನೆ, ಅವನೊಟ್ಟಿಗೆ ಒಂದು ಯುದ್ಧ ಮಾಡಬೇಡಿ ಅಂತ ಶಕುನಿ ಹೇಳಿದ್ದಾನೆ ನಮಗೆ. ಶಕುನಿ ನನ್ನನ್ನು ಮೊದಲೇ ರುದ್ರ ಭೀಮ. ಹೌದಪ್ಪ, ಹೌದಾ? ಹಾಗೆ ಹೇಳಿದ್ದಾನೆ ಯುದ್ಧ. ಇದೀಗ ನನಗೆ ಹೊಣೆ ದೊಡ್ಡದು ಮಾಡಿ ಆಗಿದೆ. ಹೌದಪ್ಪ, ಹಾಗೆ ನಾನು ರುದ್ರ ಭೀಮ ಆಗದೆ ಗೊತ್ತಿಲ್ಲ ಈಗ. ಅಲ್ಲಲ್ಲ, ಅದು ಅರ್ಜುನನನ್ನು ಹೊಗಳುವಾಗ ಭೀಮನನ್ನು ಹೊಗಳುವಾಗ ಹಿಂದೆ ದ್ಯೂತ ಪ್ರಕರಣಕ್ಕೆ ಮೊದಲೇ ಹೇಳಿದಂತಹ ಮಾತದು. ಅದನ್ನು ಹೇಳಿದಾಗ ಈಗ ನಾಳೆ ನನಗೊಂದು ಇದು ಬರ್ತದಲ್ಲ, ವಿಗಡ ರುದ್ರ ಅರ್ಥಾತ್ ವಿಶ್ವೇಶ್ವರನೊಟ್ಟಿಗೆ ಹೋರಾಡಿದ ಒಬ್ಬ ಇದ್ದಾನೆ ಎನ್ನುವ ಹಾಗೆ ನಾಳೆ ಒಂದು ಬಿರುದು ಸಿಗ್ತದೆ. ಅಲ್ಲ, ಬದುಕಿ ಉಳಿದ್ರೆ ಮತ್ತೆ ನಿನಗೆ ಬಿರುದು ಬೇರೆ ಕೊಡುದೇ ಬೇಡ. ಹಾಗೆ ಇರುವುದು. ನೀನು ಶತಗಜ ತ್ರಾಣಿಯೋ 1000 ಗಜ ತ್ರಾಣಿಯೋ ಕುಡಿದದ್ದು 8 ಬಾಂಡವೋ 9 ಬಾಂಡ ಇವಿಷ್ಟು ಹೇಳಿದ್ರೆ ಸಾಕು, ಮತ್ತೆ ಮುಂದೆ ಯುದ್ಧ ಮಾಡುವ. ಅಲ್ಲ, ಅದು ನಾನೇ ಲೆಕ್ಕ ಹೇಳಬೇಕು ಅಂತಿಲ್ಲ, ನಿನಗೆ ನಾನು ಸಮಾಧಾನದ ಉತ್ತರ ಕೊಡ್ತೇನೆ. ಅಲ್ಲ, ನಿನಗೆ ಆ ಕಷ್ಟ ಬರ್ಲಿಕ್ಕಿಲ್ಲ. ಈಗ ನಾಳೆ ಯಾರಾದ್ರೂ ಕೇಳಿದ್ರಲ್ವ ನೀನು ಹೇಳ್ಬೇಕಾಗುದು. ಹೌದಪ್ಪ, ಅಲ್ಲ ಅಲ್ವಾ? ಅಲ್ಲ, ಕೇಳದೇ ಇದ್ರೆ ಹೇಳಲಿಕ್ಕಿಲ್ಲ ಅಲ್ಲ. ಅಲ್ಲ, ಹೇಳಿದ್ ನಾನು. ಅಲ್ಲ, ಕೇಳ್ತಾರೆ ಅನ್ನೋ ವಿಶ್ವಾಸ. ಅಲ್ಲ, ಆಗ್ಲಿ, ಕೇಳ್ತಾರೆ, ವಿಶ್ವಾಸ ಒಳ್ಳೇದು. ಈಗ ಕೇಳಿದ್ರೆ ನಿನಗೆ ಹೇಳಿದ್ರೆ ಆಯ್ತು. ಈಗ ನೀವೆಷ್ಟು ಹೇಳ್ತೀರಿ ಭೀಮನಿಗೆ ಅಂತ ಕೇಳುದ. ಈಗ ಭೀಮನಿಗೆ ನಿಮ್ಮ ಲೆಕ್ಕದಲ್ಲಿ ಎಷ್ಟು? 100, 1000, 10,000 ಅಂತ ಅವ್ರ ಹತ್ರ ಕೇಳು. ಅವ್ರು ಹೇಳಿದ್ದಕ್ಕಿಂತ ನೀನು ಹೆಚ್ಚು ಅಂತ ಹೇಳಿದ್ರೆ ಆಯ್ತಲ್ಲ. ಭೀಮ 100 ಆನೆಯ ಬಲವುಳ್ಳ, ನಾನು 101 ಹೇಳಿದ್ರಾಯ್ತು. ಭೀಮ 1000 ಇಲ್ಲ 1001 ನಾನು ಹೇಳಿತು. 10,000 ಇಲ್ಲ 10,000ಕ್ಕಿಂತ 1 ನಾನು ಅಂತ ನೀನು ಹೇಳಿದ್ರಾಯ್ತಲ್ಲ. ಭೀಮನನ್ನು ಕೊಂದರೆ ಭೀಮನಿಗಿಂತ 1 ಹೆಚ್ಚು ಅಂತ ನೀನು ಉತ್ತರ ಅಲ್ವಾ? ಈಗ ಒಂದು ಉತ್ತರ ಸಿಕ್ಕಿತು ನನಗೆ. ನೀನೇ ನಾಳೆ ಅವ 100 ಅಂತ ಹೇಳಿದ್ರೆ ಇಲ್ಲ, ಅವ 10,000 ಬಲ ಇತ್ತು, ನಾನೇ ಪರೀಕ್ಷೆ ಮಾಡಿ ನೋಡಿದ್ದೇನೆ ಕೊಲ್ಲುವಾಗ ಅಂತ ಹೇಳ್ತೇನೆ. ಅದೇ ನೀನು ನಿಜವಾಗಿ 10,000 ಅಲ್ಲ, ನೀನು ಎಲ್ಲಿಯಾರು ಬದುಕಿ ಉಳಿದರೆ 20,000 ಹೇಳ್ಬೇಕು ಅಲ್ಲ ಹೇಳಿದ್ನ. ಸರಿ, ಯಾಕೆ ನಿನ್ನ ಕುರಿತೊಂದು ಪ್ರಸಿದ್ಧಿ ಅಲ್ವಾ ಅದು, ಅಲ್ವಾ? ಹಾಗಾಗಿ ಲೆಕ್ಕ ಮರೀಲಿಕ್ಕಿಲ್ಲ. ಇಲ್ಲಪ್ಪ, ನಾನೀಗ 100ರಲ್ಲೇ ಇದ್ದೇನೆ, 98 ಆಯ್ತು. ಬೆನ್ನಿಗೆ ಬಡಿಯುವ ಒಂದೊಂದು ಏಟಿಗೂ 1,000 ಹೆಚ್ಚು ಮಾಡ್ತಾ ಹೋಗ್ತೇನೆ ಬಾ. ಈಗ 98 ಆನೆ ಆಯ್ತು, ಇಲ್ಲಿ ಇನ್ನೆರಡು ಆನೆ ಉಂಟು, ನೋಡ್ಬೇಕು. ಆವಾಗ 100 ಕುಳಿತು ಕರದಿಲ್ಲವನ ಶೋಣಿತವ ಮೆದ್ದು ತುಡಿದ ಪರಿಧಿ ಗುದ್ದಿ ಮಾಂಸವ ಬಗಿದು ಕರಳೊಳಗಿದ್ದ ರಕುತವ ಸವಿದು ಧರ್ರನೆ ತೆಗೆದನು ಭೀಮ. ಮಲ್ಲ ಯುದ್ಧದಲ್ಲಿ ಸೋದು ಧರೆಗೆ ಬಿದ್ದ ಭೀಮನನ್ನು ಎಡಗಾಲಿನಿಂದ ಒದ್ದೆ ಅವನ ದೇಹವನ್ನೇ 2 ಕೈಗಳಿಂದ ಹಿಡಿದು ಮೇಲಕ್ಕೆತ್ತಿ ನೆಲಕ್ಕೆ ಅಪ್ಪಳಿಸಿ ಅಂಗಾತವಾಗಿ ಬಿದ್ದಂತಹ ದುಶ್ಯಾಸನನ ಎದೆಯ ಮೇಲೆ ಅವನ ಉದರವನ್ನು ಸೀಳಿ ಹೆತ್ತಬ್ಬೆಯಾದಂತಹ ಕುಂತಿದೇವಿಗೆ ಒಂದು ಚಿಂತೆ ಇತ್ತು. ನಮಗೆ ಸ್ತನ್ಯ ಕೊಡುವ ಕಾಲಕ್ಕೆ ಕಣ್ಣೀರು ಹಾಕ್ತಿದ್ದಳ ಆ ತಾಯಿ. ಯಾಕೆ? ಇವನ ಹೊಟ್ಟೆ ತುಂಬಿಸುವಷ್ಟು ನಮ್ಮ ಎದೆಯಲ್ಲಿ ಹಾಲಿಲ್ಲದೆ ಹೋಯ್ತಲ್ಲ ಅನ್ನುವುದಕ್ಕಾಗಿ. ಚಿಂತಿಸಬೇಡ ತಾಯೇ, ನೀನು ನನ್ನ ಹೊಟ್ಟೆ ಪೂರ್ತಿ ತುಂಬಿಸಲಿಕ್ಕಾಗದೆ ಹೋದರು ಪಾಪಿಯಾದ ದುಶ್ಯಾಸನನ ಈ ರಕ್ತವನ್ನು ಮೊಗೆದು ರುಚಿ ನೋಡಿದ್ದೇನೆ. ಹೆತ್ತ ತಾಯಿಯ ಸ್ತನ್ಯಕ್ಕಿಂತ ರುಚಿಯಾಗಿ ಕಂಡಿತು. ಅಮೃತಪಾನ ಮಾಡಿದಂತಹ ಅನುಭವವನ್ನು ಒದಗಿಸಿಕೊಟ್ಟಿತು. ಅವನ ಕರುಳನ್ನು ಹೊರಗಡೆದು ತೆಗೆದು ಒಂದು ಕಾಲದಲ್ಲಿ ಪ್ರಹ್ಲಾದನ ಮಾತನ್ನು ನಿಜವಾಗಿಸುವುದಕ್ಕಾಗಿ ಲೋಕಸ್ವಾಮಿಯಾದಂತಹ ಭಗವಂತ
ನೃಸಿಂಹನಾಗಿ ಕಂಬದಿಂದ ಒಡೆದು ಬಂದು ಹೇಗೆ ಕನಕ ಕಶ್ಯಪನ ಉದರವನ್ನೇ ಸಿಗಿದನು ತದ್ರೀತಿಯಲ್ಲಿ ಇವನ ಉದರವನ್ನೇ ಬಿಗಿದೆ. ಆಹಾ ಹಾ 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 ಮುಗೀತ ನಿನ್ನಾಟ, ನಿನ್ನಾಟ ತೀರಿದೆ ನಿನ್ನಾಟ. ಸಭೆಯೊಳಗೆ ಮುನ್ನೆಮ್ಮ ಘೋರಿಸಿದ ಬಗೆ ಹೇಗೆ ಜೂಜಿನೊಳು ಗೆಲಿದು ಕಾಂತಾರ ಕಳುಹಿಸಿದ ಪರಿ ಹೇಗೆ ಕೋಪಾಗ ನಗುವ ಪರಿ ಹೇಗೆಂದನು ನಾರಿಯೂ ಸೆಳೆದ ಬಗೆ ಹೇಗೆ ಹೇಗೆ ಸಭೆಯೊಳಗೆ ಬಂಗಾರವಂ ಸುಲಿದ ಪರಿ ಹೇಗೆ ತನ್ನನ್ನು ಕಟ್ಟಿ ವಾರಿಗಂ ಹಾಕಿ ವಿಷವಿತ್ತಂದ ಹೇಗದರ ತೋರನ್ನು ಗರ್ಜಿಸಿದನು. ಪಾಪಿ ಆಗಸ ನೋಡುತ್ತಾ ಬಿದ್ದುಕೊಂಡಿದ್ದಾನೆ. ಅಣ್ಣನಾದಂತಹ ಕೌರವ ಹೇಳಿದರೆ ಏನನ್ನಾದರೂ ಮಾಡುವುದಕ್ಕೆ ಹೇಸದೆ, ಒಳಿತು ಕೆಡುಕನ್ನೋ ಭವಿಷ್ಯವನ್ನೋ ಚಿಂತಿಸದೆ, ಅಣ್ಣ ಹೇಳಿದ್ದಾನೆ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಏನನ್ನಾದರೂ ಮಾಡ್ತೇನೆ ಅನ್ನುವುದಕ್ಕೆ ಸಿದ್ಧನಾಗಿ ಮುಂದಾದೆ ಅಲ್ಲ. ತೀರಿದ ನಿನ್ನಾಟ. ಮಾಡಿದಂತಹ ದ್ರೋಹದ ಕೆಲಸ ಎಂಥದ್ದು? ತುಂಬಿದ ಸಭೆಯಲ್ಲಿ ನಮ್ಮ ಇವರ ರಸಿಯಾದಂತಹ ಪಾಂಚಾಲೆ ತಾನು ರಜಸ್ವಲೆಯಾಗಿದ್ದೇನೆ, ರಾಜಸಭಾಸ್ಥಾನ ಪ್ರವೇಶಿಸುವುದಕ್ಕೆ ನಾನು ಅಸಮರ್ಥಳು, ನಾನೀಗ ಬರಕೂಡದು ಅನ್ನುವ ಹಾಗೆ ನಿನ್ನ ಮುಂಭಾಗದಲ್ಲಿ ವಿಲವಿಲನೆ ಒದ್ದಾಡಿ ತನ್ನ ಅಂತರಂಗವನ್ನು ತೆರೆದು ವಿಲಾಪಿಸಿದರೂ ಕೇಳದೆ ಆಯುಷ್ಯ ಮುಗಿದವನನ್ನು ಮೃತ್ಯುದೇವತೆ ಹಿಡಿಯುವ ಹಾಗೆ ಎಳಕೊಂಡು ಬಂದು ತಾನೇ ಮೃತ್ಯುಂಜಯ ಅನ್ನುವ ಹಾಗೆ ತುಂಬಿದ ಸಭೆಯಲ್ಲಿ ರಾಜಸೂಯಾವಭೃತದಿಂದ ಅಭಿಷೇಚನವನ್ನು ಹೊಂದಿದ ಸಿರಿಮುಡಿಗೆ ಕೈ ಹಾಕಿ ಆಕೆಯದ್ದಾದಂತಹ ಮಾನಭಂಗವನ್ನು ಮಾಡುವುದಕ್ಕೆ ಯತ್ನಿಸಿದಂತಹ ಪಾಪಿ, ಎಲ್ಲಿ ಹೋಯಿತು ನಿನ್ನ ರಟ್ಟಯತ್ರಾಣ ಈ ಕ್ಷಣಕ್ಕೆ? ಸೀರೆಯ ಸೆರಗಿಗೆ ಕೈ ಹಾಕಿ ದಾಸಿಯಾದವಳಿಗೆ ವಸನಭೂಷಣಗಳು ಯಾಕೆ? ಅಣ್ಣನಾದಂತಹ ಸುಯೋಧನನ ಭಾಗ್ಯಕ್ಕಾಗಿ ಅವನ ಅಂತಃಪುರವನ್ನು ಸೇರಿ ದಾಸಿಯಾಗುತ್ತೀಯ, ಅಲ್ಲ ಅವನ ತೊಡೆಯೇರಿ ಪಟ್ಟ ಮಹಿಷಿಯಾಗುತ್ತೀಯ ಅನ್ನುವ ಹಾಗೆ ಸೀರೆಯ ಸೆರಗಿಗೆ ಕೈ ಹಾಕಿ ಸೆಳೆಯುವುದಕ್ಕೆ ಮುಂದಾದೆಯಲ್ಲ ಪಾಪಿ. ಎಲ್ಲಿ ಉಂಟು ನಿನ್ನದಾದ ಸಾಮರ್ಥ್ಯ ತೋರಿಸು. ಒಂದ ಎರಡ ಪಾಂಡವರ ಏಳ್ಗೆಯನ್ನು ನೋಡಿ ದಿನದಿನವೂ ಕರುವಿ ಕಪಟ ದ್ಯೂತದ ಮೂಲಕವಾಗಿ ನಮ್ಮನ್ನು ಬರಿಗೈಯವರನ್ನಾಗಿಸಿ ಸತ್ಯವಚನಕ್ಕೆ ತಪ್ಪಬಾರದು ಅನ್ನುವುದಕ್ಕಾಗಿ ಅಣ್ಣನನ್ನು ಅನುಸರಿಸಿ ನೆಲನೋಟಕರಾಗಿ ಕಾನನಕ್ಕೆ ಮುಖ ಮಾಡಿದರೆ ಒಂದು ದನದ ಹಿಂದೆ 5 ಎತ್ತುಗಳು ಹೋಗ್ತಾ ಇವೆ ಅನ್ನೋ ಹಾಗೆ ಪರಿಹಾಸ್ಯ ಮಾಡಿದಂತಹ ದುಷ್ಟ ಎಲ್ಲಿ ಹೋಯಿತು ಅಂತ ದಮ ಎಲ್ಲಿಗೆ ಹೇಳುವುದು? ಅವನ ಉಸಿರೇ ಅಡಗಿ ಹೋಗಿದೆ. ಆಕಾಶ ಮಾರ್ಗದಲ್ಲಿ ನೆರೆದಂತಹ ದೇವಾನುದೇವತೆಗಳು ಭೀಮ ದುಶ್ಯಾಸನರ ಕಾಳಗವನ್ನು ಕಾಣುವುದಕ್ಕಾಗಿ ಬಂದು ನೋಟಕರಾಗಿ ನಿಂತವರು ಬನ್ನಿ ದುಷ್ಟಂತಹ ದುಶ್ಯಾಸನನ ಹಸುವನ್ನು ಹೀರಿ ಅವರನ್ನು ಧರೆಗೊರಗಿಸಿ ಬೀಳಿಸಿದ್ದೇನೆ. ಸಾಮರ್ಥ್ಯವುಳ್ಳವರಾದರೆ ಬಂದು ಬಿಡಿಸಿ ಅವರು ಯಾಕೆ ಬರ್ತಾರೆ? ಸತ್ಯಾತ್ಮರಾಗಿ ಪಾಂಡವರು ಉಳಿಯುವುದಕ್ಕೆ ನಮ್ಮದ್ದಾದಂತಹ ಮಾತನ್ನು ಸತ್ಯವಾಗಿಸುವ ಹೊಣೆ ನಿಮಗೆ ಅನ್ನುವ ಹಾಗೆ ದೇವತೆಗಳ ಸಾಕ್ಷಿಯಾಗಿ ತುಂಬಿದ ಸಭೆಯಲ್ಲಿ ದುಶ್ಯಾಸನಸ್ಯ ರುದಿರಂ ಪಾತೋಸ್ಮಿ ಮೃಗರಾಡಿವ ಹೀಗೆ ಪ್ರತಿಜ್ಞಾಬದ್ಧನಾದಂತಹ ಭೀಮಸೇನನ ವಾಕ್ಯವನ್ನು ಹುಸಿ ಮಾಡುವುದಕ್ಕೆ ಅವರೆಲ್ಲಿ ಬರ್ತಾರೆ? ಅವರು ನಮಗೆ ಅನುಕೂಲಕ್ಕಿರುವವರು. ಹಾಗಿದ್ರೆ ಯಾರದು ಕೌರವನ? ಬಾ ಪಾಪಿಯಾದಂತಹ ನಿನ್ನ ತಮ್ಮ ದುಶ್ಯಾಸನನನ್ನು ಧರೆಗೆ ಕಡ ಹಾಕಿದ್ದೇನೆ. ಕುರುಕುಲದ ಚೂಡಾಮಣಿ ತಾನು, ಛಲದಂಕ ತಾನು, ಪಾಂಡವ ವಿರೋಧ, ನಿಷ್ಪಾಂಡವ ಪೃಥ್ವಿ ಅನ್ನುವ ಹಾಗೆ ಅಡಿಗಡಿಗೆ ಬದುಕಿನಲ್ಲಿ ಸಾಧಿಸುವುದಕ್ಕಾಗದೇ ಇದ್ದ ಕನಸುಗಳನ್ನು ಕಟ್ಟಿಕೊಂಡಿದೆಯಲ್ಲ ಪಾಪಿ. ಸಾಧ್ಯ ಇದ್ರೆ ಬಿಡಿಸಿ. ಆಮೇಲೆ ಓಡಿ ಹೋಗ್ತಾನೆ ಪಾಪಿ. ಯಾಕರುಣ ಬಾ 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 ನೀನೇ ಬರಬೇಕಾದವ. ಏನು ಅತುಳ ಕುರುಸೇನೆಯ ತಲೆ ಕಾಯುವೆ. ತಲೆ ಇಲ್ಲದೆ ಇದ್ದವರು ನಿನ್ನ ಮಾತು ನಂಬಿಯಾರು.
ಅತುಳ ಕುರುಸೇನೆಯ ತಲೆ ಕಾಯುವೆ ಅಂದ ಮಾತನ್ನು ಆಯ್ತಾ ನಿನ್ನಿಂದ? ನಿನ್ನ ಸೇನಾಧಿಪತಿತ್ವದಲ್ಲಿ ಸಾಗುತ್ತಿರುವ ಸಮರದಲ್ಲಿ ನಿನಗೆ ಅವನ ಅತ್ಯಂತ ನಿಕಟನೋ ಪ್ರೀತಿಯವನೋ ಅಂತಹ ನಿನ್ನ ಒಡೆಯನಾದಂತಹ ಸುಯೋಧನನ ಆಜ್ಞಾನುವರ್ತಿಯಾಗಿ ಸದಾಕಾಲ ಅವನನ್ನು ಅನುಸರಿಸಿಕೊಂಡು ಬಂದವರಲ್ಲಿ ಒಬ್ಬನಾದ ನಿನ್ನ ದುಶ್ಯಾಸನನ್ನು ಧರೆಯಲ್ಲಿ ಕೆಡ ಹಾಕಿದ್ದೇನೆ. ನೋಡೋಣ, ಬಾರ, ಸಾಧ್ಯ ಇದ್ರೆ ಬಿಡಿಸು. ಎಂತ ಕರ್ಣ ಇವ? ಕರ್ಣ ಯಾವಾಗಲೂ ಹೋಗಿದೆ. ಕರ್ಣ ಅಂತೆ, ಕರ್ಣ. ಹಾಗಿದ್ರೆ ಯಾರು ಯಾರು? ಕಠೋರತಿಗಾರು ಮಾತಾಡದಿರೆ ಕುನ್ನಿಗಳು ಬಿಡಿ ಆಗ್ಲಿ ಸುಮ್ಮನೆ ತಕ ನೊರೆಯಬೇಕು ಎನ್ನವರ ಕಾಂಬೆನಿಂದೆತ್ತ ತಿರುಗಿದು ಬೇಳ್ದನೆಲೆ ಮುರಾಸುರ ಮರ್ದನ. ಎಲೆ ಮುರಾಸುರ ಮರ್ದನ, ನಿನ್ನಯ ಸುದರ್ಶನವ ಬಿಟ್ಟಿ ಪ್ರಣಾಳವನ ಮನ್ನಿದುವುದು ಎನ್ನಲಾದ ಸುಮ್ಮನಿರೆ ಬಳಿಕ ನರನಂ ನೋಡಿ ನಗುತ ತವಗಾಂಡೀವಮಂತೆಗೆ ಶರಾಳಿಯಂ ಕಳುಬೆಂದನು. ಹೇಗೆ ಬರ್ತಾರೆ? ಕ್ಷಾತ್ರ ಪಂಥಾನುಸಾರವಾಗಿ ಮಾಡಿದ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ಗಂಡುಗಲಿಯಾದಂತಹ ವೃಕೋದರ ಸಮರ ಕ್ಷೇತ್ರದಲ್ಲಿ ವಿಜೃಂಭಿಸುತ್ತಿರುವ ವಿಧಾನವನ್ನು ನೋಡಿದ ಮೇಲೆ ಸ್ವರೂಪ ಜ್ಞಾನ ವಿಹೀನರಾಗಿ ಸುಯೋಧನನ ಬಾಯಿದ್ದಂಬುಲಕ್ಕೆ ಕೈ ನೀಡುವ ಕುನ್ನಿಗಳು ಹೇಗೆ ಮುಂದೆ ಬರುವುದಕ್ಕೆ ಸಾಧ್ಯ ಆಗುತ್ತದೆ? ಸಂಗ್ರಾಮ ಸಿಂಹರಂತೆ ಗ್ರಾಮ ಸಿಂಹಗಳು ಹಾಳಾಗಿ ಹೋಗಲಿ, ಅವರು ಬರುವವರೆಲ್ಲ ಓ ಹೋ 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 ಎಲೆ ಮುರಾಸುರ ಮರ್ದನ, ಅಯುದ್ಧಮಾನ ಆಗುತ್ತೇನೆ, ಶಸ್ತ್ರ ಹಿಡಿಯುವುದಿಲ್ಲ, ಆದರೂ ಯುದ್ಧಕ್ಕೆ ತಾನಿದ್ದೇನೆ ಅನ್ನುವ ಹಾಗೆ ನಿನ್ನನ್ನೇ ನೀನೊಂದು ಮಿತಿಯನ್ನು ಹೇರಿಕೊಂಡು ಈ ಯುದ್ಧದಲ್ಲಿ ಭಾಗವಹಿಸುವುದಕ್ಕಾಗಿ ಮುಂದಾಗಿದ್ದಿ. ಇದಾ ಆಡಿದ ಮಾತಿನ ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ದುಷ್ಟನಾದಂತಹ ದುಶ್ಯಾಸನನನ್ನು ಕೊಡೆದು ಹಾಕಿ ಅವನ ಉದರವನ್ನೇ ಬಗೆದಿದ್ದೇನೆ. ನಿನ್ನ ಸುದರ್ಶನ ಬಿಡು. ಈ ಹಸು ಕಳೆಯುವುದಕ್ಕೆ ಸಿದ್ಧನಾಗಿ ನಿಂತ ಈ ದುಶ್ಯಾಸನನ ಪ್ರಾಣವನ್ನು ಉಳಿಸುವುದಕ್ಕಾಗ್ತದ ನೋಡು. ಬರ್ಲಿ ಚಕ್ರ, ಬರ್ಲಿ. ಮಾತಾಡುವುದಿಲ್ಲ, ಚಕ್ರ ಹಿಡಿಯುವುದಿಲ್ಲ ಹೇಳಿದವ ಮೊನ್ನೆ ಹಿಡಿದಿದ್ದಾನೆ ಭೀಷ್ಮ ಪರ್ವದಲ್ಲಿ. ಇದಕ್ಕಾಗೋಗಿ ಹಿಡಿಯುವುದಿಲ್ಲ, ಹೋಗಲಿ. ಇನ್ನೇ ಇವ ಇದ್ದಾನಲ್ಲ 3 ಲೋಕದ ಗಂಡ, ಗಾಂಡೀವಿ ಕೋದಂಡ. 3 ಲೋಕದ ಗಂಡ ಅನ್ನುವಂತಹ ನೆಗಳತೆಯನ್ನು ಹೊಂದಿದ, ವಿಜಯ ಅನ್ನುವಂತಹ ಅನ್ವರ್ಥ ನಾಮಕ್ಕೆ ಭಾಜನನಾದ, ನರೋತ್ತಮನಾಗಿ ನರನೆಂದು ಕರೆಯಿಸಿಕೊಳ್ಳುತ್ತಿರುವ ಧನಂಜಯ, ಈ ಕಡೆಗೆ ನೋಡು. ದುಶ್ಯಾಸನನ್ನು ಧರೆಯಲ್ಲಿ ಕೆಳ ಹಾಕಿದ್ದೇನೆ. ಎತ್ತು ಗಾಂಡೀವ, ಹೂಡು ಶರ, ಬಿಡಿಸಿವನನ್ನು ನೋಡುತ್ತೇನೆ. ಗಂಡಗಲಿ ನರನೇ ಪ್ರತಾಪದ ಚಂಡ ನುಡಿಯನ್ನು ಕೇಳುತ್ತಲೇ ಕೋದಂಡವನು ಜೇಗೈದು ಶರಗಳ ಕೂಡುತ್ತಿರಲಾಗ ಎಲ ಎಂತಹ ಪಂಥಾಹ್ವಾನ ನನಗೆ! ಲೋಕದಲ್ಲಿ ಭುವನೈಕ ವೀರ 3 ಲೋಕದ ಗಂಡ ಎನಿಸಿಕೊಂಡಂತಹ ಪಾರ್ಥರಿಗೆ ಪಂಥಾಹ್ವಾನ. ಈ ಪ್ರಪಂಚದಲ್ಲಿ ನರ ಇರುವಂತಹ ಮಾನವರು ನಿನ್ನ ಮಾತನ್ನು ಕೇಳುವಾಗ ಸೆಟೆದು ನಿಲ್ಲುತ್ತಾರೆ. ನಿಜಾರ್ಥದಲ್ಲಿ ನರ ಎಂದೆನಿಸಿಕೊಂಡಿರುವಂತಹ ನಾನು ಧರಿಸಿಕೊಂಡಿರುವುದು ನಿಜಾರ್ಥದ ಗಾಂಡೀವ, ಭೂಮಿ ತೂಕದ ಗಾಂಡೀವ. ನನ್ನ ಬಳಿಯಲ್ಲಿರುವಂತಹದ್ದು ಕ್ಷಯವಾಗುವಂತಹ ತೂಣೀರವಲ್ಲ, ಅಕ್ಷಯವಾದಂತಹ ತೂಣೀರ. ಈತೋ ನಿನಗೆ ಬಾಣದ ತೆರೆದೋರಿಸನ ಬಾವಂದಕ್ಕೆ ಪಾರ್ಥ ಉಂಡು ತನವೇ ಪಾರ್ಥ ಲೋಕದ ಭಂಡನಲ್ಲ ನೀನು ಮರುತ ಜನಾರು ನೋಡೆ ಕಂಡನು. ಪಾರ್ಥ
ಪಾರ್ಥ ಸ್ವಲ್ಪ ಒಂದು ತಡಿ ಕ್ಷಣ ಸ್ವಲ್ಪ ತಾಳು. ತಡಿ ಸ್ವಾಮಿ, ನಾನೀಗ ಪ್ರತ್ಯುತ್ತರವನ್ನು ಕೊಡ್ತೇನೆ. ನಿಲ್ಲಬೇಕು ಪಾರ್ಥ, ನಿಲ್ಲಬೇಕು. ನೀನಾಡಿದಂತಹ ನುಡಿಯನ್ನು ನಾನು ನಿಲ್ಲದೆ ಬೇರೆ ಉಪಾಯವಿಲ್ಲ. ಒಮ್ಮೆ ನೋಡು, ಭೀಮನೊಡ್ಡಿದ ಸವಾಲಿಗೆ ಮುಲ್ಲೋಕಗಳು ಎದುರಾಗಬೇಕು. ಈಗ ಒಬ್ಬರಾದರೂ ಬಂದರೋ ನಾನು ರಕ್ಷಿಸ್ತೇನೆ ಅಂತ. ಬೇಡ, ಮಕ್ಕಳಾಟಿಕೆಯೋ ಪುಂಡಾಟಿಕೆಯೋ ನಿನ್ನದು ಪಾರ್ಥ. ಒಂದು ಕೇಳ್ತೇನೆ, ಎದುರು ನಿಂತದ್ದು ಯಾರು ಇಲ್ಲಿ? ನಾನಾದರೂ ನನ್ನ ಸುದರ್ಶನವಾದರೂ ಸ್ವಸಂಕಲ್ಪದಲ್ಲಿ ಮನೋವೇಗದಲ್ಲಿ ಹೋಗಿ ಶತ್ರು ಮಿತ್ರ ಯಾರು ಎಂಬುದನ್ನು ನಿರ್ಣಯಿಸಿ ಕ್ಷಣಾರ್ಧದಲ್ಲಿ ಆ ಶತ್ರುವನ್ನು ಸಂಹಾರ ಮಾಡಿ ಬಂದು ನನ್ನ ತೋರ್ಬೆರಳನ್ನೇ ಅಲಂಕಾರ ಮಾಡಬಲ್ಲ ಸುದರ್ಶನವೇ ಇದ್ದರೂ ಸುಮ್ಮನಿದ್ದೇನೆ. ದುರುಳ ದುಶ್ಯಾಸನನ್ನು ರಕ್ತದ ಮಡುವಿನಲ್ಲಿ ನರಳುವ ಹಾಗೆ ಮಾಡಿದ ಭೀಮನು ಒಮ್ಮೆ ನೋಡು ಪಾರ್ಥ, ಯಾರು ಕಾಣಿಸ್ತಿರೋದು ನಿನಗೆ? ಸಾಕ್ಷಾತ್ ಪರಮೇಶ್ವರ. ತ್ರಿಯಂಬಕನೇ ರಕ್ಷಿಸು, ಹರ ಹರ ತ್ರಿಯಂಬಕನೇ ರಕ್ಷಿಸು, ಮರುತ ಸೂತನೆಂದೇ ಮನಸ್ಸಿನ ಬರಡುತನದಲ್ಲಿ ಚಾಪವೆತ್ತಿದೆ ದುರವನೆನೆದು ರಕ್ಷಿಸು. ಜಯ ನಮೋ ಪರಮೇಶ್ವರ. ಏನಾಗಿ ಹೋಯಿತು ನನ್ನ ಒಮ್ಮೆ ಮನದಲ್ಲಿ. ನನ್ನನ್ನಾದಂತಹ ಭೀಮನೇ ಪಂಥಾಹ್ವಾನ ಕೊಡ್ತಾ ಇದ್ದಾನೆ ಎನ್ನುವಂತಹ ಭಾವನೆಯಿಂದ ತೊಡಗಿಕೊಂಡ್ರೆ ಸ್ವಾಮಿ ನೀಡಿದಂತಹ ಜ್ಞಾನದ ಬೆಳಕಿಂದಾಗಿ ಯಾರು ಎನ್ನುವಂತಹ ಪ್ರತ್ಯಕ್ಷವಾದಂತಹ ಗೋಚರದ ಅರಿವು ತನಗಾಗ್ತಾ ಇದೆಯಲ್ಲ. ಹೇ ವಿಶ್ವೇಶ್ವರ, ಹೇ ಪರಮೇಶ್ವರ, ರಕ್ಷಿಸಬೇಕು. ಈ ಧನುರುವಿಗೆ ಬಾಣಕ್ಕೆ ಅಧಿದೇವತೆಯಾಗಿರುವಂತಹ ನೀನು ಎನ್ನುವುದನ್ನು ತಿಳಿಯದೆ ನಾನು ಈ ತಪ್ಪನ್ನ ಮಾಡಿಬಿಟ್ಟೆ. ಒಂದು ರೀತಿಯಲ್ಲಿ ಹುಡುಗಾಟಿಕೆಯನ್ನೇ ನಾನು ನಿನ್ನ ಮುಂದೆಯಲ್ಲಿ ತೋರಿಸಿಬಿಟ್ಟೆ. ಕ್ಷಮಿಸಬೇಕು ಪರಮೇಶ್ವರ, ನಮ್ಮನ್ನು ರಕ್ಷಿಸಬೇಕು ನೀನು. ಧನುಷರಗಳನ್ನು ಕಾಲಬುಡದಲ್ಲಿ ಇರಿಸಿ ಶರಣು ಶರಣು ಅನ್ನೋ ಹಾಗೆ ಆಡ್ತಾ ಇದ್ದಿ. ಏನು ನಿನಗೆ ಕೊಟ್ಟದಲ್ಲ ನಮಗೆ ಬೇಕು ಅಂತಲ್ಲ, ನಾವು ಕೊಟ್ಟದನ್ನು ಹಿಂದೆ ತಗೊಳ್ಳೋ ಜನ ಅಲ್ಲ, ತಗೊಂಡೋಗು. ಎನ್ನುತ್ತನಾರಿಯ ಕರೆದು ಹತ್ತಿರ ವಿನಯದಿ ಕುರುಳ್ಗಳನ್ನು ಬಿಡಿಸಿದು ಘನದ ತಿಳಿರ ಕುತವನ್ನು ಹಾಕಿದು ಪಾಚಿ ಮುಡಿಗಟ್ಟಿ ಧನುಜನ ಕರುಳ್ಗಳನ್ನು ತೆಗೆದ ವನಿತೆಯಳ ತುರುಬಿಂಗೆ ಸೂಡಿಸಿ ನೆನೆದ ಭಾಷೆಯು ತೀರಿತೆ ನಡೆ ಹೋಗು ಮನೆಗೆಂದ ವಿಜಯೋನ್ಮಾದದಿಂದ ಸೇರಿದಂತಹ ಪಟುಭಟರನ್ನೆಲ್ಲ ಕರೆದು ಸಾಧ್ಯ ಆದರೆ ಬಿಡಿಸಿಕೊಳ್ಳಿ. ಹೀಗೆ ಪಂಥಾಹ್ವಾನವನ್ನು ನೀಡಿ ಲೋಕರಕ್ಷಕನಾದಂತಹ ಶ್ರೀಕೃಷ್ಣನಿಗೂ ಪಂಥಾಹ್ವಾನ ನೀಡಿದೆ. ಬಿಡು ಸುದರ್ಶನ, ಆಗುವುದಾದರೆ ಇವನನ್ನು ಬದುಕಿಸು. ಸುಮ್ಮಗೆ ಕುಳಿತ ಕಾಲಕ್ಕೆ ಅರ್ಜುನನನ್ನು ಕರೆದು ಹೇಳಿದೆ, ಬಿಡು, ಬಾಣ ಪ್ರಯೋಗ ಆಗಲಿ, ಇವನನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಮುಂದಾಗು. ವಿಜಯೋನ್ಮಾದದಿಂದಲೇ ಆಡಿದ್ದು, ಆದರೂ ಆಡಿದ್ದು ಅಲ್ಲದೇ ಇದ್ದದ್ದನ್ನಲ್ಲ, ಇಂತಹ ಒಂದು ಮಾತುಗಳನ್ನಾಡಿಸಿದ್ದು ನಾವು ನಂಬಿದ ಧರ್ಮ, ನಾವು ನಂಬಿದ ಸತ್ಯ. ಯಾಕೆ ಒಂದು ಮನುಷ್ಯ ಮಾತ್ರರಾದವರು ಮಾಡಬಹುದಾದ ಕಾಯಕ ಅಲ್ಲ ಇದು. ದುಶಾಸನ ಎದೆಯನ್ನು ಬಗೆದು ರಕ್ತವನ್ನೇ ಮೊಗೆದು, ಮನುಷ್ಯನ ರಕ್ತವನ್ನು ಮನುಷ್ಯ ಪಾನ ಮಾಡುವುದಕ್ಕಿಲ್ಲ ಈ ಪ್ರಪಂಚದಲ್ಲಿ. ಆದರೂ ಪ್ರತಿಜ್ಞಾಪೂರ್ವಕವಾಗಿ ನಾನು ಇದನ್ನು ಮಾಡಿದ್ದೇನೆ. ಪ್ರತಿಜ್ಞಾಪೂರ್ವಕವಾಗಿ ಆದರೂ ದೈವ ಮೆಚ್ಚದೇ ಇದ್ದ ಕೆಲಸವ.
ನಾಳೆ ಇದು ಲೋಕಕ್ಕೊಂದು ಪ್ರಶ್ನೆಯಾಗಿ ಪರಿಣಮಿಸ್ತದೆ. ಅದಕ್ಕಾಗಿ ದೈವ ನನ್ನ ಬಾಯಿಂದ ಇಷ್ಟು ಹೇಳಿಸಿದ್ದು. ಬಿಡು ಸುದರ್ಶನ, ಮಾಡಬಾರದ ಕೆಲಸ ಮಾಡಿದ್ದು ಹೌದಾದರೆ ಬರಬೇಕಿತ್ತಲ್ಲ ಸುದರ್ಶನ. ನರನು ಕೇವಲ ಕೌರವರನ್ನು ಸದೆಬಡಿಯುವುದಕ್ಕಾಗಿ ಹೊಂದಿದ ಆಯುಧ ಮಾತ್ರ ಅಲ್ಲ ಅದು. ಅಗ್ನಿದೇವನ ಪ್ರೀತ್ಯರ್ಥವಾಗಿ ಕಾಂಡವನವನ್ನು ದಹಿಸುವುದಕ್ಕೆ ಅವನಿಗೆ ಬಂದಂಥ ಅಕ್ಷಯ ತೂಣೀರ ಗಾಂಡೀವ ಧನುಸ್ಸು ದೇವತಾ ಕಾರ್ಯಕ್ಕಾಗಿ ವಿನಿಯೋಗವಾಗುವುದಕ್ಕಾಗಿ ಬಂದ ಆಯುಧ. ಆದ್ದರಿಂದಲೇ ದೇವಸಮ್ಮತವಲ್ಲದ ಕೆಲಸ ಆಗುವುದಾದರೆ ಅಲ್ಲಿಗೆ ಬಾಣ ಪ್ರಯೋಗ ಆಗಬೇಕು. ಅವನು ನರನೂ ಹೌದಾದ್ದರಿಂದ ಭ್ರಮೆಗೆ ಒಳಗಾಗಿ ಹೋದ. ನನ್ನ ಅಭಿಮಾನಕ್ಕೆ ಪೆಟ್ಟು ಬಿತ್ತು. ಆದರೆ ಸ್ವಾಮಿ ಸ್ಪಷ್ಟವಾದಂತಹ ನಿರ್ದೇಶನವನ್ನು ಮಾಡಿದ. ನೀನು ಬಾಣ ಹೂಡಬೇಕಾದದ್ದಿಲ್ಲ. ಯಾಕಂದರೆ ಮಾಡಿದವ ಭೀಮ ಅನ್ನುವ ಭಾವದಿಂದಲೂ ನೀನು ಆಡ್ತಾ ಇರುವುದು. ಭೀಮ ಅಲ್ಲ ಮಾಡಿದ್ದು, ಭೀಮನಲ್ಲಿ ಆವೇಶಗೊಂಡಂತಹ ಶಕ್ತಿ ಮಾಡಿದ್ದಿದ್ದನು. ಆದ್ದರಿಂದಲೇ ದುಶ್ಯಾಸನನ ಎದೆಬಗೆದಂತಹ ಒಂದು ಕರ್ತವ್ಯ ಏನಿದೆ, ಇದರಲ್ಲಿ ಭೀಮ ತಾನಾಡಿದಂತಹ ಮಾತನ್ನು ಸತ್ಯವಾಗಿಸುವಂತಹ ದೈವದ ಸಹಾಯದಿಂದ ಮಾಡಿದ್ದಾನೆ. ಕೇವಲ ತನ್ನ ಸಾಮರ್ಥ್ಯ ವಿಶೇಷದಿಂದ ಅಂತ ಇದಕ್ಕೆ ಸೀಮಿತವಾದ ಅರ್ಥ ಕಲ್ಪಿಸಬೇಕಾದದ್ದಲ್ಲ. ನೋಡವನನ್ನು, ಅವನಿಗೆ ಅರ್ಥ ಆಯ್ತು, ಇವನು ನನ್ನಣ್ಣನಾದ ಭೀಮ ಅಲ್ಲ ಇದನ್ನು ಮಾಡ್ತಾ ಇರುವುದು. ಆದ್ದರಿಂದ ಇದು ಯಾಕೆ ಮಾಡಿದ್ದು ಸರಿ ಅಂತ ನಾಳೆ ಊರಿನವರು ಕೇಳಿದರೆ ಭೀಮ ಉತ್ತರ ಕೊಡೋದು ಬೇಡ, ಅದು ಮಾಡಿಸಿದವ ಕೊಟ್ಟು ನಾನು ಉತ್ತರ. ಇದೇ ಲೋಕಕ್ಕೆ ತಿಳಿಯಬೇಕಾದಂತಹ ಸಂದೇಶ ಅನ್ನುವುದಕ್ಕಾಗಿ ಇಷ್ಟ ಆದದ್ದಿರಬೇಕು. ನಮಗೂ ಸಮಾಧಾನ ಆಯಿತು. ಆದರೆ ಇಲ್ಲಿಗೆ ಪ್ರತಿಜ್ಞಾ ಪೂರ್ತಿ ಆಗಲಿಲ್ಲ. ಪಾಂಚಾಲೆಗೆ ವಚನವನ್ನಿತ್ತಿದ್ದೆ, ಬಿಚ್ಚಿದಂತಹ ತುರುಬನ್ನು ಕಟ್ಟುವುದಕ್ಕೆ ರಕ್ತವನ್ನೇ ತೈಲವಾಗಿಸಿ, ದಂತವನ್ನೇ ಬಾಚಣಿಗೆಯನ್ನಾಗಿಸಿ, ತಲೆಬಾಚಿ ತುರುಬುಗಟ್ಟಿ ಕರುಳನ್ನೇ ಮಲ್ಲಿಗೆಯ ಮಾಲೆಯ ಹಾಗೆ ಮುಡಿಸ್ತೇನೆ. ಅದಕ್ಕಾಗಿ ಅವಳನ್ನು ಕರೆದದ್ದು. ವನಿತೆ ಬಾ, ಬಂದಳಲ್ಲ. ಹೀಗೆ ಬರಬೇಕಾದದ್ದಲ್ಲ, ಆ ಸ್ವರೂಪದಿಂದ. ಆದ್ದರಿಂದ ಭೀಮನ ರೌದ್ರತೆಗೆ ಒಪ್ಪುವ ಸತಿಯಾಗಿ ಬಂದು ರುದ್ರನ ಹೆಂಡತಿಯಾಗಿ ಕಮ್ಮನ ಮುಂಭಾಗದಲ್ಲಿ ಕಾಣಿಸಿಕೊಂಡವಳಿಗೆ ತಲೆಬಾಚಿ ಹೂ ಮುಡಿಸಿ ತೀರಿತ ನಿನ್ನದ್ದಾದಂತಹ ಪ್ರತಿಜ್ಞೆ ಮನಸ್ಸಿನ ಇಷ್ಟ ಆಯ್ತಲ್ಲ ಅನ್ನುವಾಗ ಹಿಂದಕ್ಕೆ ಕಳುಹಿಸಿ ಆಗಿದೆ. ನೋಡುವ ಮುಂದೆ.